ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಶ್ರೀಯುತ ರಾಜಾರಾಮ್ ಭಟ್ ಅವರು ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ. ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಅವರಿನ ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಈಗಾಗಲೇ ನಮ್ಮೊಂದಿಗೆ ಆಸೀನರಾಗಿರುವಂತಹ ಸಾಮಾಜಿಕ ಧಾರ್ಮಿಕ ಮುಂದಾಳಾಗಿರುವಂತಹ ಗಡಿ ಪ್ರಧಾನರು ಮತ್ತು ಆಡಳಿತ ಮುಕ್ತೇಸರರು ಅನ್ನಪ್ಪ ಜುಮಾದಿ ಬಂಟಕ್ಷೇತ್ರ ಅಮಟಾಡಿ ಇಲ್ಲಿನ ಶ್ರೀ ರವಿಶಂಕರ್ ಶೆಟ್ಟಿ ಅವರಿಗಾಗಲೇ ಕಾರ್ಯಕ್ರಮದ ಮುಂದಕ್ಕೆ ಅತಿಥಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಸಂಘಟನಾ ಕಾರ್ಯದರ್ಶಿ ಹಾಗೂ ಟ್ರಸ್ಟಿಗಳು ಆಗಿರುವ ತ್ಯಾಗ ಮಾಸ್ಟರ್ ಇವರು. ಪ್ರಣಾಮಗಳನ್ನು ಆಶೀರ್ವಚನ ಬೇಡಿಕೊಂಡು ಇಲ್ಲಿ ಆಗಮಿಸಿದಂತಹ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಶಿರಬಾಗಿ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸುಮಾರು 48 ದಿನಗಳ ಕಾಲ ಇಲ್ಲಿ ಒಂದು ಸಂಭ್ರಮದ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿರುವಂತಹ ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಭಗವದ್ಭಕ್ತರೇ, ಇಲ್ಲಿ ಸೇರಿರುವಂಥ ಭಜನಾ ತಂಡದ ಎಲ್ಲ ಪ್ರಮುಖರೇ, ಭಜಕರೇ, ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಂಜೆಯ ನಮಸ್ಕಾರಗಳನ್ನ ತಿಳಿಸುತ್ತಾ, ಸಂಧ್ಯಾ ಭಜನೆಯನ್ನು ತದನಂತರ 18 ದಿನ ಆಯಿತು, ತದನಂತರ 48 ದಿನ ಆಯಿತು. ಈಗ ವಾಪಸ್ ಇದು 3ನೇ ಬಾರಿ 48 ದಿನಗಳ ಈ ಒಂದು ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಒಂದು ವಿಜೃಂಭಣೆಯಲ್ಲಿ ಆಚರಣೆಯಲ್ಪಟ್ಟವು. ನಮಗೆ ಕೇವಲ ಭಜನೆಯನ್ನು ಕೇಳಿಕೊಂಡು ಹೋದರೆ ಸಾಲದು, ಅದರೊಂದಿಗೆ ಧಾರ್ಮಿಕವಾಗಿ ನಮ್ಮ ಧರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥದ್ದು. ಪ್ರತಿ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾಗ ಧಾರ್ಮಿಕ ಚಿಂತನಾ ಕಾರ್ಯಕ್ರಮವನ್ನು ಇಟ್ಕೊಂಡು ಪೂಜ್ಯ ಯತಿವರಿಯರನ್ನು, ಬೇರೆ ಬೇರೆ ಕ್ಷೇತ್ರದ ಧಾರ್ಮಿಕ ಮುಖಂಡರನ್ನು ಕರೆಸಿ ಒಂದಿಷ್ಟು ಚಿಂತನ ಮಂಥನ ಮಾಡುವಂಥ ಕಾರ್ಯಕ್ರಮ ಕೂಡ ನಡೆಯಿತು. ಇದು ಆ ರೀತಿಯಲ್ಲಿ ನಡೆಯುವಂಥ ಇದು 6ನೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳ ಸಂತಸ ಪಡ್ತಾ, ವಿಶೇಷವಾಗಿ ನಮಗೆ ಪ್ರತಿ ಕಾರ್ಯಕ್ರಮ ಮಾಡುವಾಗಲೂ ಒಂದೊಂದು ಸ್ವಾಮೀಜಿಯವರು ನಮಗೆ ಬಂದು ಆಶೀರ್ವಚನ ನೀಡಿ ಇಲ್ಲಿಯ ಕ್ಷೇತ್ರದ ಪಾವಿತ್ರ್ಯತೆ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ನಮಗೆಲ್ಲರಿಗೂ ಆಶೀರ್ವಚನ ನೀಡ್ತಾ ಹೋದದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಮಗೆ ಭಜನೆಯ ಶ್ರೇಷ್ಠ ಒಂದು ಯತಿವರಿಯರು ಅಂತ ಹೇಳಿದ್ರೆ ಅದು ಮಾಣಿಲದ ಶ್ರೀಗಳು ಅಂತೇಳಿ ಇಡೀ ನಮ್ಮ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ಜ್ಞಾನಿಗಳು. ವಿಶೇಷವಾಗಿ ಸ್ವಾಮೀಜಿಯವರು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವರು. ಅದು ಯಾರೇ ಕರೆದ್ರೂ ಕೂಡ ಬರುವುದಿಲ್ಲ ಅಂತೇಳಿ ಹೇಳುವುದಿಲ್ಲ. ಈ ಸ್ವಾಮೀಜಿಗಳ ಒಂದು ಗುಣ, ನಮ್ಮ ಮಾಣಿಲ ಶ್ರೀಗಳು ಅಲ್ಲಿ ಮಾಡಿದಂಥ ವರಮಲಕ್ಷ್ಮಿ ವ್ರತಾಚರಣೆಗಳಾಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ನೀವು ಕ್ಷೇತ್ರಕ್ಕೆ ಒಮ್ಮೆ ಕಾಲಿಡಬೇಕು. ಆ ಕ್ಷೇತ್ರಕ್ಕೆ ಹೋದು
ನಾವು 2-3 ಕಡೆ ಆ ಸ್ವಾಮೀಜಿಯವರನ್ನು ಕರೆದಾಗ ಪ್ರೀತಿ ಇಟ್ಟು ಆ ಸಮಯ ನೋಡಿಕೊಂಡು ಖಂಡಿತ ನಾನು ಇದ್ದೇನೆ ಬರ್ತೇನೆ ಅಂತೇಳಿ ನಮಗೆಲ್ಲರಿಗೂ ಎಲ್ಲಿ ನಮ್ಮ ಧರ್ಮದ ಬಗ್ಗೆ ನಮಗೆ ಅವರು ಅಗತ್ಯ ಮಾರ್ಗದರ್ಶನ ಬೇಕೋ ಅಲ್ಲಿ ಖಂಡಿತವಾಗಿ ಈ ಸ್ವಾಮೀಜಿಗಳು ಇದ್ದು ನಮಗೆಲ್ಲರಿಗೂ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನದೊಂದಿಗೆ ಆಶೀರ್ವಚನ ನೀಡ್ತಾ ಬಂದವರು. ಇವತ್ತು ನಮಗೆ ಮಂಗಳೋತ್ಸವಕ್ಕೆ ತಾವುಗಳು ಬರಬೇಕು ಅಂತೇಳಿ ನಾವು ಮೊದಲ ಬಾರಿ ಹೋಗಿ ವಿನಂತಿ ಮಾಡಿಕೊಂಡಾಗ ಖಂಡಿತ ಆ ದಿನವನ್ನು ಅಲ್ಲಿ ಬರೆದಿಟ್ಟು ಬಂದ ಹಾಗೆ ನನಗೆ ಆಮಂತ್ರಣ ಪತ್ರಿಕೆಯನ್ನು ಬೇಡ, ನೀವೀಗ ಹೇಳಿದ್ದೀರಿ, ಖಂಡಿತ ನಾನು ಬರ್ತೇನೆ ಅಂತೇಳಿ ನಮ್ಮ ಸ್ವಾಮೀಜಿಗಳು ಅರ್ಧ ಗಂಟೆ ಮುಂಚೆನೆ, ನಾವು 7:15 ಸರಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದೆವು, ಆದರೂ 7 ಗಂಟೆಗೆ ಬಂದು ಇಲ್ಲಿ ಭಜನೆ ನೋಡಬೇಕು ಅಂತೇಳಿ ಬಹಳ ಕಾತುರದಿಂದ, ಯಾಕೆಂತೇಳಿದರೆ ಅವರಾಗಿಯೇ ಭಜನೆ ಇದ್ದರೆ ಭಜಕರೊಟ್ಟಿಗೆ ಸೇರಿಕೊಂಡ್ಕೊಳ್ತಾರೆ ಅವರು. ಅಂತಹ ಒಬ್ಬ ಯತಿವರಿಯರು ಇವತ್ತು ಮಂಗಳೋತ್ಸವದಲ್ಲಿ ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿರುವಂಥದ್ದು ನಮ್ಮ ಸೌಭಾಗ್ಯದ ಪುಣ್ಯ ದಿನ ಅಂತ ಹೇಳಿಕೊಂಡು ಪೂಜನೀಯ ಸ್ವಾಮೀಜಿಗಳನ್ನ ಸಾಷ್ಟಾಂಗವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರು ಫಲವಸ್ತುವನ್ನು ನೀಡಿ, ಶ್ರೀಮತಿ ಇಂದಿರಾ ಅಕ್ಕ ಮತ್ತು ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರು ಫಲವಸ್ತು ನೀಡಿ ಅವರ ಹತ್ರ ಆಶೀರ್ವಾದನ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಆತ್ಮೀಯರೇ, ನಮ್ಮ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಅತಿಥಿಗಳು ಇನ್ನೊಂದು 15 ನಿಮಿಷದ ಒಳಗಡೆ ನಮ್ಮನ್ನು ಸೇರಿಕೊಳ್ತಾರೆ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಒಂದು ರೀತಿಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲದಲ್ಲಿ ಕೂಡ ತೊಡಗಿಸಿಕೊಂಡು ಈ ಊರಿನಲ್ಲಿ ಪ್ರಜ್ವಲಿತ ಬನ್ನಿ ಸೇರಿಕೊಳ್ಳಿ ಸ್ವಾಮಿಗಳೇ. ಇವತ್ತು ಒಂದು ವಿದ್ಯಾಸಂಸ್ಥೆ, ಒಂದು ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಒಂದು ಊಟ ಕೊಟ್ಟು ವಿದ್ಯೆಯನ್ನು ಕೊಡ್ತದೆ ಅಂತ ಹೇಳಿದರೆ ಈ ಉಳ್ಳಾಳ ಭಾಗದಲ್ಲಿ ಅದು ಏಕೈಕ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಶಾರದಾ ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ ಅಂತ ಒಬ್ಬ ನಮ್ಮ ರಾಜಾರಾಮ್ ಭಟ್ ಅವರು ಸಾಮಾಜಿಕವಾಗಿ ಎಲ್ಲರಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ, ಧಾರ್ಮಿಕವಾಗಿ ತೊಡಗಿಸ್ಕೊಂಡಿದ್ದಾರೆ, ಶೈಕ್ಷಣಿಕವಾಗಿ ಕೂಡ ತೊಡಗಿಸ್ಕೊಂಡಿದ್ದಾರೆ. ಮೊನ್ನೆ ತಾನೇ ಮೇಳ ಆಯಿತು, ಕೃಷಿ ಮೇಳ, ಬೇರೆ ಬೇರೆ ರೀತಿಯ ಮೇಳಗಳನ್ನು, ರಾಜ್ಯ ಮಟ್ಟದ ಮೇಳವನ್ನೆಲ್ಲ ಅಲ್ಲಿ ಹಮ್ಮಿಕೊಂಡು ವಿಶೇಷವಾಗಿ ಅಲ್ಲಿ ಗೋಣಿತ, ನಮ್ಮ ಗೋವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಷೇತ್ರವನ್ನು ಕೂಡ ಅಲ್ಲಿ ರೂಪಿಸಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿರುವಂಥ ರಾಜಾರಾಮ್ ಭಟ್ ಅವರು ಈ ಕಾರ್ಯಕ್ರಮ ಸಭಾಧ್ಯಕ್ಷರನ್ನು ವಹಿಸಿಕೊಂಡು ಚಂದ ಕಾಣಿಸ್ಕೊಡ್ಲಿಕ್ಕಿದ್ದಾರೆ. ಅವರನ್ನು ನಮ್ಮ ನಿಮ್ಮಳರ ಪರವಾಗಿ, ಸಂಘಟನೆ ಪರವಾಗಿ, ಕ್ಷೇತ್ರದ ಪರವಾಗಿ ಭಕ್ತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಶ್ರೀಯುತ ಮಂಜುನಾಥ ಆಳ್ವ ತೇವನಾಡುಗುತ್ತು ಅವರು ಆಗಮಿಸಿ ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ಲಯನ್ಸ್ ಕ್ಲಬ್ ಮಂಗಳಂಗೋತ್ರಿಯ ಈ ವರ್ಷದ ನೂತನ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಮಂಜುನಾಥ ಆಳ್ವ ತೇವನಾಡುಗುತ್ತು. ಬಂಧುಗಳೇ, ನಾವು ಸಮಯ ವಿಳಂಬ ಮಾಡದೆ ಆದಷ್ಟು ಬೇಗ 10 ನಿಮಿಷ ಸಮಯ ಸ್ವಾಗತಕ್ಕೆ. ವಿಶೇಷವಾಗಿ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಕೃಷ್ಣ ಶೆಟ್ಟಿಯವರು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಸಂತೋಷ್ ಕುಮಾರ್ ಐ ಬೋಳಿಯಾರವರು ಅಷ್ಟೇ, ಜಯಂತ್ ಶೆಟ್ಟಿ ಬೇರ್ನೆ ಅವರು ಸೇರಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆ ನಡೆಯಲಿ, ಅದು ಬ್ರಹ್ಮಕಲಶದಿಂದ ಹಿಡಿದು ಇಲ್ಲಿ ತನಕ ನಡೆಯತಕ್ಕಂಥ ಎಲ್ಲ ವಾರ್ಷಿಕ ಉತ್ಸವಗಳು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕರೆದ್ರೆ ಬಹಳ ಪ್ರೀತಿ ಇಟ್ಟು ಆಗಮಿಸುವವರು ಶ್ರೀಯುತ ಜಯರಾಮ್ ಶೆಟ್ಟಿ ಮಾಲಕರು, ಶ್ರೀದೇವಿ ಕನ್ಸ್ಟ್ರಕ್ಷನ್ ಕಂಬಳ ಪದವು ನಮ್ಮ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ನಮಗೆ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಅವರು ಬಂದು ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಮತ್ತೊಬ್ಬರು ಅತಿಥಿ ಪಜಿರು ಅರಸುಮುಂಡಿತಾಯ ದೇವಸ್ಥಾನದ ಅಧ್ಯಕ್ಷರು, ವಿಶೇಷವಾಗಿ ಹಲವಾರು ಸಮಾಜಮುಖಿ ಸಂಘಟನೆಗಳಲ್ಲಿ ತನ್ನ ತೊಡಗಿಸಿಕೊಂಡು ಧಾರ್ಮಿಕವಾಗಿ ವಿಶೇಷವಾಗಿ ಆಸಕ್ತಿ ಇಟ್ಟುಕೊಂಡು ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅದು ಮಾತ್ರ ಅಲ್ಲದೆ ಜೀರ್ಣೋದ್ಧಾರ ಕಾರ್ಯ ಆಗಿರ್ಬೋದು, ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಮುಂದಾಳತ್ವ ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಂಡು ಬರ್ತಾ ಇರುವಂಥ ಶ್ರೀಯುತ ರಾಜೇಶ್ ಶೆಟ್ಟಿ ಪಜಿರುಗುತ್ತು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶ್ರೀಯುತ ಶಿವಪ್ರಸಾದ್ ಕಕ್ಕೆಮಜಲು ನಮ್ಮ ಟ್ರಸ್ಟಿಗಳು ಗುರುತಿಸಬೇಕಿತ್ತು. ವಿಶೇಷವಾಗಿ ರವಿಶಂಕರ್ ಶೆಟ್ಟಿ ಅವರಿಗೂ ನಮ್ಮ ಶ್ರೀನಿವಾಸ್ ಶೆಟ್ಟಿ ಅವರಿಂದ ತುಂಬ ನಿಕಟ ಸಂಬಂಧ.
ಅದು ಮಾತ್ರ ಅಲ್ಲದೆ ನಮ್ಮ ಜೀರ್ಣೋದ್ಧಾರ ಆಗಬೇಕು ಅಂತಂದರೆ ನಮಗೆ ಇನ್ನೂ ನೆನಪಿದೆ 2-3 ಕಾರ್ಯಕ್ರಮಕ್ಕೆ ನಮ್ಮ ರವಿಶಂಕರ್ ಶೆಟ್ಟಿಯವರು ಖುದ್ದು ಕ್ಷೇತ್ರಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ನೀಡಿದವರು. ನಮ್ಮ ಸಂತೋಷ್ ಕುಮಾರ್ ಐ ಬೋಳ್ಯಾರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ವೇದಿಕೆಗೆ. ನಮ್ಮ ರವಿಶಂಕರ್ ಶೆಟ್ಟಿಯವರು ಗಡಿ ಪ್ರಧಾನರು ಮತ್ತು ಆಡಳಿತ ಮುಕ್ತೇಶ್ವರರು, ಅನ್ನಪ್ಪ ಜುಮಾದಿ ಬಂಟ ಕ್ಷೇತ್ರ ಅಮ್ಟಾಡಿ ಇಲ್ಲಿಯವರು. ನಮ್ಮ ಜೀರ್ಣೋದ್ಧಾರ ಆಗಬೇಕು ಅಂತಂದರೆ ಆ ಸಮಯದಲ್ಲಿ ನಮಗೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಸಹಕಾರ ಮಾಡಿದವರು ಶ್ರೀಯುತ ರವಿಶಂಕರ್ ಶೆಟ್ಟಿ ಅವರು. ವಿಶೇಷವಾಗಿ ಹಲವಾರು ಅವರು ಮಾಡಿದಂಥ ನಮಗೆ ಇನ್ನೂ ನೆನಪಿದೆ. ಅವರದ್ದು ನಾಗಮಂಡಲ ಉತ್ಸವ, ಅಮ್ಟಾಡಿಯಲ್ಲಿ ನಾಗಮಂಡಲ ಮಾಡಿರುವಂಥದ್ದು ಅದು ಇಡೀ ರಾಜ್ಯದಲ್ಲಿ ಗುರುತಿಸಲ್ಪಟ್ಟಂಥ ಒಂದು ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮವನ್ನು ಮಾಡಿ ರವಿಶಂಕರ್ ಶೆಟ್ಟಿಯವರು ಧಾರ್ಮಿಕವಾಗಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡವರು. ನಮ್ಮ ಕ್ಷೇತ್ರಕ್ಕೆ ಇದು 3ನೇ ಬಾರಿ ಬರ್ತಾ ಇದ್ದಾರೆ. ಇವತ್ತು ಪ್ರೀತಿ ಇಟ್ಟು ರವಿಶಂಕರ್ ಸರ್ ಬಂದಿದ್ದಾರೆ. ಒತ್ತಡದ ಮಧ್ಯೆ ಕೂಡ ಸರ್ ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ವಿಶ್ವನಾಥ್ ನಾಯ್ಕ್ ಅವರು, ಸಂಧ್ಯಾ ಭಜನೋತ್ಸವ ಸಮಿತಿ ಅಧ್ಯಕ್ಷರು ವಿಶ್ವನಾಥ್ ನಾಯ್ಕ್ ಅವರು ಶಾಲೆ ಹೊದಿಸಿ ಅವರನ್ನು ಸ್ವಾಗತಿಸಬೇಕು. ನಮ್ಮೊಂದಿಗೆ ಕೋಟೆಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರವೀಣ್ ಬಗ್ಗಮೀಲ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತೊಡಗಿಸಿಕೊಂಡವರು. ನಮ್ಮ ಕ್ಷೇತ್ರದ ಮೇಲೆ ಭಕ್ತಿ ಇಟ್ಟು ಇಲ್ಲಿಗೆ ಆಗಮಿಸಿದ್ದೀರಿ ಸರ್. ಪ್ರವೀಣ್ ಸರ್ ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶ್ರೀಯುತ ಪ್ರತಾಪ್ ಅವರು ಆಗಮಿಸಿ, ನಮ್ಮ ಟ್ರಸ್ಟಿಗಳು ಪ್ರತಾಪ್ KS ಅಸೆಗೋಳಿ ಸೈಟ್ ಅವರು ಆಗಮಿಸಿ ಶಾಲು ಓದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ ಸಂತೋಷ್ ಕುಮಾರ್ ಐ ಬೋಳಿಯಾರವರು, ಯಜ್ಞ ಸಮಿತಿ ಸೋಮೇಶ್ವರ. ಈಗ ತಾನೇ ನಡೆದದ್ದು. ನಾವು ಅದನ್ನು ಯಾಕೆ ಹಾಕಿದ್ದೇವೆ ಅಂತಂದರೆ ಇವತ್ತು ಒಂದು ದೊಡ್ಡ ಹೊಸ ಕ್ರಾಂತಿ ರೀತಿಯಲ್ಲಿ ಅದೆಷ್ಟೋ ಸಾವಿರಾರು ಭಕ್ತರು ಆ ಕ್ಷೇತ್ರಕ್ಕೆ ಆಗಮಿಸಿದರು. ಶಿವಕೋಟಿ ಪಂಚಾಕ್ಷರಿ ನಾಮ ಜಪ ಯಜ್ಞ ಆಗುವಾಗ ಅದು ಸಂತೋಷನ ಮುಂದಾಳತ್ವ ಬಹಳ ಸಂತೋಷ ಆಯಿತು. ಸಂತೋಷನ ಒಂದು ಮುಂದಾಳತ್ವ ಕೊಟ್ಟರೆ ಅವರು ಪ್ರತಿ ಊರು ಹೋಗಿ ಅದಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಒಬ್ಬ ದಿಟ್ಟ ಧಾರ್ಮಿಕ ಮುಂದಾಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ನೇತೃತ್ವದಲ್ಲಿ ನಡೆಯಿತು ಅಂತ ಹೇಳಿದರೆ ನಮಗೆಲ್ಲರೂ ಹೆಮ್ಮೆ. ಇದೇ ಊರಿನ ಒಬ್ಬ ನಾಯಕ ಇಂತಹ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಅದು ನಡೆಯುವುದಿಲ್ಲ ಎಲ್ಲಿಯೂ. ನಾವು ಇಷ್ಟಪಟ್ಟಾಗಿ ಅದು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವು ಕ್ಷಣದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಅಂತಹ ಒಂದು ಕ್ಷೇತ್ರದಲ್ಲಿ ನಮ್ಮ ಪುಣ್ಯಕ್ಷೇತ್ರ ಸೋಮೇಶ್ವರದಲ್ಲಿ ನಡೆದಿದೆ. ಅದರ ಮುಂದಾಳತ್ವ ವಹಿಸಿಕೊಂಡವರು ಸಂತೋಷ್ ಕುಮಾರ್ ಬೋಳ್ಯಾರವರು, ಧಾರ್ಮಿಕ ರಾಜಕೀಯ ಮುಂದಾಳು ಆಗಿರುವಂಥ ಸಂತೋಷನ್ನ ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಗಣೇಶ್ ಅವರು ಭಜನಾ ಸಂಚಾಲಕರು ಆಗಮಿಸಿ ಅವರಿಗೆ ಶಾಲು ಓದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಶ್ರೀಮತಿ ಸ್ವಪ್ನ ಶೆಟ್ಟಿ ಪಿಲಾರ್ ಅವರು ಬಹಳ ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಕಾರ್ಯಕ್ರಮಕ್ಕೆ ಬಹಳ ಸಂತಸಪಟ್ಟು ಇಲ್ಲಿಗೆ ಸಮಯಕ್ಕೆ ಸಂದರ್ಭಯೋಚಿತವಾಗಿ ಆಗಮಿಸಿದಿರಿ ಮೇಡಮ್. ಸ್ವಪ್ನ ಮೇಡಮ್ ತಮಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಾಗವೇಣಿ ಶೆಟ್ಟಿ ಅವರು ಶಾಲು ಓದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊರು ಟ್ರಸ್ಟಿಗಳು ನಮ್ಮವರೇ ಆಗಿರುವಂಥ ಶ್ರೀಯುತ ರಮೇಶ್ ರೈ ಕೆಳಗಿನ ಮನೆ ಪಟ್ಟೋರಿ, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಿನ ಟ್ರಸ್ಟಿನ ಟ್ರಸ್ಟಿಗಳ ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ನಮ್ಮ ಭಜನಾ ಸಂಕೀರ್ತನ ಕಾರ್ಯಕ್ರಮ ಆಗಬೇಕು ಅಂತಂದರೆ ಸಂಪೂರ್ಣವಾಗಿ ಅವರ ಧರ್ಮಪತ್ನಿಗಳು ಎಲ್ಲ ಇಲ್ಲಿಗೆ ಆಗಮಿಸಿ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥವರು ಶ್ರೀಯುತ ರಮೇಶನ್ನ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ವಸಂತನ್ನ KSRP ವಸಂತರು, ನಮ್ಮ ಭಜನಾ ಸಂಕೀರ್ತನ ಕಾರ್ಯಕ್ರಮದ ಸಂಚಾಲಕರು, ಅವರಿಗೆ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಶ್ರೀಯುತ ಪ್ರಜ್ವಿತ್ ಮುಡಿಪು ಈಗ ಮಾಲೆ ಧರಿಸಿದ್ದಾರೆ. ಮಾಲಕರು SM ಎಂಟರ್ಪ್ರೈಸಸ್ ಮುಡಿಪು. ನಮ್ಮ ಈ ಕಾರ್ಯಕ್ರಮದಲ್ಲಿ ಕರೆದ ತಕ್ಷಣ ಬಹಳ ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ. ಸಾಮಾಜಿಕವಾಗಿ ಕೂಡ ಈ ಒಂದು ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಪ್ರಜ್ಯುತ್ ಸ್ವಾಮಿಗಳನ್ನು ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಆನಂದಕ್ಕೆ ಅಸೈಗೋಳಿ ಅವರು ನಮ್ಮ ಟ್ರಸ್ಟಿಗಳು, ಅದು ಮಾತ್ರ ಅಲ್ಲದೆ ಕೋಶಾಧಿಕಾರಿಗಳಾಗಿರುವಂಥ ಆನಂದ ಮಾಸ್ಟರ್ ಬಂದು ಅವರಿಗೆ ಶಾಲು ಓದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಾಯಕ್ ವರ್ಕಾಡಿ ಸಾಮಾಜಿಕ ಧಾರ್ಮಿಕ ಮುಂದಾಳು ನಮ್ಮೊಂದಿಗಿದ್ದಾರೆ. ಅನೂಪು ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಗಳು, ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ವರ್ಕಾಡಿಯಿಂದ ಆಗಮಿಸಿದಂಥ ಶ್ರೀಯುತ ಅನೂಪ್ ನಾಯ್ಕ್ ಅವರು ಸ್ವರಂಗಪಾಣಿ ಮಹಾವಿಷ್ಣು ದುರ್ಗಾ ಕ್ಷೇತ್ರ ಬಜಲಕರಿಯ ವರ್ಕಾಡಿ ಇದರ ಟ್ರಸ್ಟಿಗಳು ಆಗಿದ್ದುಕೊಂಡು ಬಹಳ ಅದ್ಭುತವಾದ ಧಾರ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ತನ್ನ ತೊಡಗಿಸಿಕೊಂಡವರು. ಅವರು ನಮ್ಮ ಕರೆಗೆ ಹೋಗೊಟ್ಟು
ಪ್ರೀತಿಯಿಂದ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅವರ ಭಕ್ತಿಯ ಸ್ವಾಗತವನ್ನ ಬಯಸ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಬಯಸಬೇಕು. ನಮ್ಮ ಬೇಬಿಂದ್ರ ಪೂಜಾರಿ ಅವರು ಆಗಮಿಸಿ ಅವರಿಗೆ ಶಾಲು ಓದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಆತ್ಮೀಯರೇ, ಮತ್ತೋರ್ವ ಮುಖ್ಯ ಅತಿಥಿಗಳು ನಾಗರಾಜ್ ಅವರನ್ನು ಕೆಲವು ಕ್ಷಣಗಳಲ್ಲಿ ಸೇರಿಕೊಳ್ತಾರೆ. ಶ್ರೀಯುತ ಮುರಳಿ ಕೊಣಾಜೆ, ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಮಂಗಳೂರು ಮಂಡಲ. ಈಗಾಗಲೇ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಸಪ್ತಸ್ವರ ಕಲಾ ತಂಡ ಅಂತೇಳಿ ಇದೆ ಕೊಣಾಜೆ, ಅದರ ನಮ್ಮ ಶಾರದೋತ್ಸವ ಆಗುವಾಗ ಅದರ ಮುಂದಾಳತ್ವವನ್ನು ವಹಿಸಿಕೊಂಡವರು. ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತೊಡಗಿಸಿಕೊಂಡು ಈ ಕ್ಷೇತ್ರದಲ್ಲಿ ಒಬ್ಬ ಕ್ರಿಯಾಶೀಲ ಯುವಕ ಅಂತೇಳಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಮುರಳಿ ಅವರೇ, ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಕೃಷ್ಣಪ್ಪ KKS ಅವರು ಆಗಮಿಸಿ ಕೃಷ್ಣಪ್ಪನ ಇವರು ಆಗಮಿಸಿ ಅವರಿಗೆ ಶಾಲು ಓದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಕೃಷ್ಣಪ್ಪನ ಮತ್ತು ಸುಂದರ್ ಶೆಟ್ಟಿ ಅವರು ದಯವಿಟ್ಟು ಇಲ್ಲಿ ಬನ್ನಿ. ಪ್ರವೀಣ್ ನಾಯ್ಕ್, ಕೋದಂಡರಾಮರು ಇದ್ರು ಇಲ್ಲಿ ಬನ್ನಿ. ಮುಳುಂತಲೆ ಆತ್ಮೀಯರೇ, ಮತ್ತರವರು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವಂತಹ ಇವತ್ತು ತೊಕ್ಕೋಟ್ನಲ್ಲಿ ಮಟನ್ ರಾಜ ಅಂತೇಳಿ ಕೇಳಿದರೆ ಯಾರಿಗೂ ಗೊತ್ತಿರುವುದಿಲ್ಲ. ಇವತ್ತು ಅದೇ ಹೆಸರನ್ನೇ ಹಾಕಿ ಅಂತ ಹೇಳಿದರು. ನಾವು ಬೇರೆ ರೀತಿಯಲ್ಲಿ ಮಾತಾಡಿದಾಗ, ಯಾಕೆ ಅಂತಂದರೆ ಇವತ್ತು ಕೇವಲ ಉದ್ಯಮಿ ಮಾತ್ರ ಅಲ್ಲ, ಅವರು ಸಾಮಾಜಿಕವಾಗಿ ಕೂಡ ತನ್ನ ಅರ್ಪಣೆ ಮಾಡಿಸ್ಕೊಂಡಿದ್ದಾರೆ. ನಾನು ವಿಶೇಷವಾಗಿ ಸೋಮೇಶ್ವರದಲ್ಲಿ 108 ದಿನಗಳ ಕಾಲ ನಡೆದಂಥ ಭಜನಾ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಅದ್ಭುತವಾದ ಯಶಸ್ಸನ್ನು ಮಾಡಿದಂಥವರು ಶ್ರೀಯುತ ಮಟನ್ ರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸುಂದರ್ ಶೆಟ್ಟಿ ಅವರು ಆಗಮಿಸಿ ಅವರಿಗೆ ಶಾಲು ಓದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮಟನ್ ರಾಜ್ ಅವರೇ, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಮತ್ತರವರು ಅತಿಥಿಗಳು ಅಂತೇಳಿ ಹೇಳೋದಕ್ಕಿಂತಲೂ ನಮ್ಮವರೇ ಶ್ರೀಮತಿ ಜ್ಯೋತಿ ಕೋಟ್ಯಾನ್ ನಿರಲ್, ಗ್ರಂಥಪಾಲಕಿ, ನಿಟ್ಟೆ ವಿಶ್ವವಿದ್ಯಾನಿಲಯ ದೇರ್ಲಕಟ್ಟೆ. ಇವರು ನಮ್ಮ ಸೇಗೋಳಿ ಸೈಟ್ಲಿದ್ರು ಕೂಡ ಅಯ್ಯಪ್ಪನ ಪರಮ ಭಕ್ತರವರು. ನಮ್ಮ ಎಲ್ಲ ಬ್ರಹ್ಮಕಲಶೋತ್ಸವದ ಜೀರ್ಣೋದ್ಧಾರ ಸಮಯದಲ್ಲಿ ಈಗ ಭಜನಾ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವೆ ಆಗಿರ್ಬೋದು, ಹೀಗೆ ಇನ್ನಿತರ ಸೇವೆಯನ್ನು ನಿರಂತರವಾಗಿ ನೀಡ್ತಾ ಬಂದವರು ಶ್ರೀಮತಿ ನಮ್ಮ ಜ್ಯೋತಿ ಕೋಟ್ಯಾನ್ ಅವರು. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಅವರಿಗೆ ವನಿತಾ ಅವರು ಬಂದು ನಮ್ಮ ಭಜನಾ ಸಂಕೀರ್ತನೆಯ ಸಂಚಾಲಕರು ವನಿತಾ ಮೋಹನ್ ಅವರು ಆದಷ್ಟು ಬೇಗ ವಿಜಯ ಜಯರೈ ಅವರು ಆಗಮಿಸಿ ಸರಿ ವನಿತಕ್ಕ ಬಂದ್ರಲ್ಲ, ಬನ್ನಿ ಸರಿ, ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೆ ನಮ್ಮಲ್ಲಿ ಇರುವವರು ಶ್ರೀಯುತ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಲಿಕೆ ಅವರು, ಅವರೆಲ್ಲ ನಮ್ಮವರೇ. ಇವತ್ತು ಅಯ್ಯಪ್ಪ ಸ್ವಾಮಿ ಮಂದಿರ ಇಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಪುಣ್ಯಕ್ಷೇತ್ರ ಈ ಕೇಂದ್ರ ಬಿಂದುವಿನಲ್ಲಿ ನೆಲೆಯೂರಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಮಂದಿ ಒಳ್ಳೆ ರೀತಿಯಲ್ಲಿ ಹಗಲಿರಲು ದುಡಿದು ಈ ಕ್ಷೇತ್ರವನ್ನು ಕಟ್ಟಿದ್ದಾರೆ. ಅದರಲ್ಲಿ ಓರ್ವ ಪ್ರಮುಖರು ಶ್ರೀಯುತ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ವಿಶೇಷವಾಗಿ ಕಟೀಲಿಂದ ಆಹಾರ ಸಾಮಗ್ರಿಗಳಾಗಿರ್ಬೋದು, ಜೀರ್ಣೋದ್ಧಾರ ಸಮಯದಲ್ಲಿ ಆಗಿರ್ಬೋದು, ಎಲ್ಲದಕ್ಕೂ ನಮಗೆ ಸಹಕಾರ ಮಾಡಿದರು ಸೀತಾರಾಮ್ ಶೆಟ್ಟಿ ದಡಸ್ ನೆತ್ತಿಲ ಬಾಳಿಕೆಯವರು. ನಮ್ಮ ಗೌರವ ಅಧ್ಯಕ್ಷರು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಇದ್ದರ, ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಪ್ರವೀಣ್ ಅವರು ಬಂದು ಅವರಿಗೆ ಶಾಲು ಓದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಒಂದು ಸಂಧ್ಯಾ ಭಜನೋತ್ಸವ ಸಮಿತಿ ನಮ್ಮ ವಿಶ್ವನಾಥ್ ನಾಯಕ್ ಅವರು ಅಧ್ಯಕ್ಷರಾಗಿ ಸುಮಾರು 48 ದಿನಗಳ ಕಾಲ ಕೂಡ ಇಲ್ಲೇ ಉಪಸ್ಥಿತರಿದ್ದು ಮಧ್ಯಾಹ್ನದ ಅನ್ನದಾನದಿಂದ ಹಿಡಿದು ಮಧ್ಯಾಹ್ನ 1 ಗಂಟೆಗೆ ಬಂದರೆ ರಾತ್ರಿ 11 ಗಂಟೆಗೆ ಇಲ್ಲಿಗೆ ಅವರ ಕುಟುಂಬ ಸಮೇತ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ವಿಶ್ವನಾಥ್ ನಾಯಕ್ ಅವರಿಗೂ ಪ್ರೀತಿಯ ಸ್ವಾಗತ. ಮಾತೃಮಂಡಳಿ ಪರಂಜ್ಯೋತಿ ಮಾತೃಮಂಡಳಿ ಸ್ವಾಮಿಗಳಿಗೆ ಗೊತ್ತಿದೆ ಮಾತೃಮಂಡಳಿಯ ಪರಿಣಾಮಗಳು ಎಷ್ಟಿದೆ ಅಂತ. ನಮ್ಮಲ್ಲಿ ಮಾತೃಮಂಡಳಿ ಬಹಳ ಗಟ್ಟಿಯಾಗಿ
ಸುಮಾರು 48 ದಿನಗಳು ಅದಕ್ಕಿಂತ ಮೊದಲು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಅದ್ಭುತ ಯಶಸ್ಸಿನಿಂದ ಮಾಡಿದ್ದಾರೆ. ಹಲವಾರು ಮಾತೆಯರು ಇಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಿದ್ದರು. ಇಂದು ಮಾತೃ ಮಂಡಳಿಯರು 48 ದಿನಗಳ ಕಾಲ ನಡೆದಂಥ ಅನ್ನದಾನ ಸೇವೆ ಆಗಿರುವ ಸ್ವಚ್ಛತಾ ಕಾರ್ಯವನ್ನು ಬಹಳ ಅದ್ಭುತವಾಗಿ ನೆರವೇರಿಸಿಕೊಟ್ಟಂಥ ಮಾತೃ ಮಂಡಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದರ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಮತ್ತವರು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಅವರು, ಹಗಲಿರುಳು ದುಡಿಯುವಂಥವರು. ನಮ್ಮ ಈ ಕಾರ್ಯಕ್ರಮ ಇದು ಮಾತ್ರ ಅಲ್ಲ, ವಾರ್ಷಿಕ ಉತ್ಸವಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮದ ಹಿಂದೆ ಸಂಪೂರ್ಣವಾಗಿ ಇದ್ದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಆದರ್ಶಪ್ರಾಯರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಪ್ರಮುಖ ಕಾರಣಕರ್ತರಾಗಿರುವಂಥ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಭಜನಾ ಸಂಕೀರ್ತನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಾಮಕೃಷ್ಣ ಪಟ್ಟವರಿಯವರು ಮತ್ತು ಸಂಚಾಲಕರು ಆಗಿರುವಂಥ ಶ್ರೀಯುತ ಗಣೇಶ್ ಅಸೆಗೊಳಿ ಸೈಟ್ ಅವರು, ಇವರಿಬ್ಬರು ಕೋಟಿ ಚೆನ್ನೈಯರು ಇದ್ದಾಗ ಎದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಇರುವರನ್ನು ಮತ್ತು ಎಲ್ಲ ಭಗವದ್ಭಕ್ತರು ನಿಮಗೆಲ್ಲರಿಗೂ ಅಭಿನಂದನೆ ಕೊಡಲಿಕ್ಕಿದೆ ಪೂಜ್ಯನೀಯ ಸ್ವಾಮೀಜಿಗಳ ಆಶೀರ್ವಚನದೊಂದಿಗೆ. ದಯವಿಟ್ಟು ಆವಾಗ ನಿಮ್ಮ ಹೆಸರನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಸರ್ವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನಮ್ಮ ಹೊಸಕುರಳು ಮಾಧ್ಯಮದ ಬಂಧುಗಳಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಅವರು ದಂಪತಿ ಸಮೇತ ಆಗಮಿಸಿದ್ದಾರೆ, ನಿರ್ದೇಶಕರು. ಅದರೊಂದಿಗೆ ಗಂಗಾಧರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಪ್ರಜಾವಾಣಿಯ ಪ್ರಧಾನ ವರದಿಗಾರರು ಮತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಸತೀಶ್ ಅವರ ಇರುವಿಕೆಯನ್ನು ಬಹಳ ಗೌರವಯುತವಾಗಿ ಗುರುತಿಸಿಕೊಂಡು ಬಂದಿರುವಂಥ ಸರ್ವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಸರ್ವೇ ಜನ ಸುಖಿನ ಭವಂತು. ತ್ಯಾಗ ಮಾಸ್ಟರ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಇವರಿಂದ. ವೇದಿಕೆ ಮೇಲಿರುವ ಎಲ್ಲ ವಿಜಯಕುಮಾರ್ ಅವರು ನಮಗೆ ಪರಿಚಯದ ಎಲ್ಲ ಅತಿಥಿಗಳೇ, ಹಾಗೆ ಇಲ್ಲಿ ಸಭೆಯ ಮುಂಭಾಗದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ಅಯ್ಯಪ್ಪ ಸ್ವಾಮಿ ದೇವರಿಗೆ ನಾವು ಪ್ರಾರ್ಥನೆ ಸಲ್ಲಿಸುತ್ತಾ, ನಾನು ಇದರಲ್ಲಿ ದೇವರ ವಿಚಾರದಲ್ಲಿ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಸ್ವಾಮಿಯೇ ಮಾತಾಡಬೇಕು ಅಷ್ಟೇ. ಈ ದೇವಸ್ಥಾನ ಪ್ರಾರಂಭವಾಗುವಾಗ ಶ್ರೀನಿವಾಸ್ ಶೆಟ್ಟರು ಮತ್ತು ನಾವು ರಾಜಕೀಯದ ಆತ್ಮೀಯರು, ಭಾಳ ವರ್ಷದಿಂದ, ಒಂದು 40 ವರ್ಷದಿಂದ. ಅವರು ಏನಾದರೂ ದೇವರ ಕಾರ್ಯಕ್ರಮ ಆಗುವಾಗ ನನ್ನ ಕರೀತಿದ್ದರು. ಆ ಸಂದರ್ಭದಲ್ಲಿ ನಾನು ಬಂದಿದ್ದೆ. ಇದು ಯಾವುದು ಇರಲಿಲ್ಲ, ಇಲ್ಲಿ ಒಂದು ಚಿಕ್ಕದು ಅಲ್ಲಿ ಅಯ್ಯಪ್ಪ ಸ್ವಾಮಿಯನ್ನಿಟ್ಟು ಆ ಗುರುಸ್ವಾಮಿಗಳು ಮತ್ತು ತ್ಯಾಗ ಮಾಸ್ಟರು ನನಗೆ ಇವತ್ತು ನೆನಪಿದೆ. ಆಮೇಲೆ ಶ್ರೀನಿವಾಸ್ ಶೆಟ್ಟರು ಇಲ್ಲಿ ಈ ಜಾಗದಲ್ಲಿ ನಾನು ಪ್ರಥಮವಾಗಿ ಬಂದದ್ದು ಸುಮಾರು ಒಂದು 10-12 ವರ್ಷ ಹಿಂದೆ ಅಂತ ಕಾಣ್ತದೆ. ಹಾಗೆ ಇದು ಯಾವುದು ಆಗಿರಲಿಲ್ಲ. ಸೊ ಅದು ಬೆಳೆದು ಒಂದು ನಮಗೆ ಶ್ರದ್ಧೆ ಭಕ್ತಿ ಇದ್ದರೆ ಆ ದೇವರು ಅದನ್ನು ಮಾಡಿಸ್ಕೊಡ್ತಾರೆ ಅಂತ ಮಾಡಿ ಅವರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ ಎಂಬುದಕ್ಕೆ ಅದೊಂದು ದರ್ಶನ. ಹಾಗೆ ಎಲ್ಲರೂ ಭಕ್ತದಿಯರು ಅದು ದೇವಸ್ಥಾನ ಮಾಡಿದ ಕೂಡಲೇ ಮಾಡಿದವರು ಮಾತ್ರ ಭಕ್ತರಲ್ಲ, ಅಲ್ಲಿ ಬಂದ ಪೂಜೆ ಮಾಡುವವರು ಕೂಡ ಬಂದು ಭಕ್ತಿಯಲ್ಲಿ ಮಾಡೋರು ಭಕ್ತರು. ಆ ಭಕ್ತರಿಲ್ಲದಿದ್ದರೆ ದೇವಸ್ಥಾನ ಕಟ್ಟಿ ಏನು ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ನಾನು ಸ್ವಾಮೀಜಿಗಳಾದ ಅದನ್ನು ಸಮರ್ಥನೆ ಮಾಡ್ತಾರೆ ಅಂತ ನಾನು ತಿಳ್ಕೊಳ್ತೇನೆ ಅಲ್ವ ಸ್ವಾಮೀಜಿಗಳು. ಹಾಗಾಗಿ ದೇವರು ನೀವೆಲ್ಲ ಸೇರಿಕೊಂಡು ಇವತ್ತು ಈ ಸಂದರ್ಭದಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಈ 48 ದಿನದ ಸಂಧ್ಯಾ ಭಜನೆ ಸಂಕೀರ್ತನೆಯನ್ನು ಪ್ರಾರಂಭಿಸಿದಿರಿ. ಇವತ್ತು ಮುಕ್ತಾಯದ ದಿನ ನಮ್ಮನ್ನು ಕರೆದಿದ್ದೀರಿ. ನಾನು ಇರಲಿಲ್ಲ, ಸಂಜೆ ನಮ್ಮ ಶ್ರೀನಿವಾಸ್ ಶೆಟ್ಟಿ ನನ್ನನ್ನು ಒಂದು ಸಲ ಬರಬೇಕು ಅಂತ ಕೇಳಿದೆ. ನಾನು ತಕ್ಷಣ ಬಂದುಬಿಟ್ಟೆ. ಯಾಕಂದರೆ ನನ್ನವರ ಬಾಂಧವ್ಯ ಭಾಳ ವರ್ಷದ್ದು. ಅದು ಇದು ನಾನು 3-4 ಸಲ ಇದು ಬರ್ತಾ ಇರೋದು. ಸೊ ನಾನು ಇಷ್ಟೇ ದೇವರ ಹತ್ರ ಬೇಡಿಕೊಳ್ಳೋದು, ಆ ಅಯ್ಯಪ್ಪ ಸ್ವಾಮಿ, ನಾನು ಕೂಡ ಭಕ್ತ. ನಾನು ಅಯ್ಯಪ್ಪ ಬೆಟ್ಟಕ್ಕೆ ಇವತ್ತಿನಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಹೋಗ್ಬೇಕಂತ ಭಾಳ ಮನಸ್ಸು ಮಾಡಿದ್ದೆ. ಒಂದೊಂದೊಂದು ಕಾರಣದಿಂದ ಹಿಂದಿಂದ ಆಗ್ತದೆ. ಈಗ ಇನ್ನೂ ವಯಸ್ಸಾಯಿತು, ಇನ್ನು ಹೋಗ್ಲಿಕ್ಕೆ ಆಗ್ತದೆ ಎಲ್ಲೂ ಗೊತ್ತಿಲ್ಲ. ಅಂಥದ್ದು ಆ ದೇವರ ಭಕ್ತ ನಾನು. ಇವತ್ತು ಕೂಡ ನಾನು ಕದ್ರಿಯಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗ್ಬಿಟ್ಟು ಬಂದವ. ಇನ್ನು ಮುಂದೆ ಆಶೀರ್ವಚನ ಮಾಡಿದ್ರು. ಇದರಲ್ಲಿ ಮುಖ್ಯ ಇರುವುದು ಸ್ವಾಮೀಜಿಗಳು ಹೇಳಲಿಕ್ಕಿರುವಂಥದ್ದು ಇಂಥ ವಿಚಾರಗಳಲ್ಲಿ. ಸೊ ಮಾಡಿದ ಆ ಭಕ್ತಿಯ ಮಕ್ಕಳ ಭಜನಾ ಕಾರ್ಯಕ್ರಮವನ್ನು ಕೂಡ ನಾವು ನೋಡಿದೆವು. ಚೆನ್ನಾಗಿ ದೇವರು ಮಾಡಿದ್ದಾರೆ. ದೇವರ ಭಕ್ತಿಯನ್ನು ಭಜನೆ ಮಾಡೋದು ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಕೊಟ್ಟಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಲ್ಲಿ ನಾವು ಅದು ಮುಖ್ಯವಾಗಿ ನಮ್ಮ ಮನೆಯ ನಮ್ಮ ತಾಯಂದಿರ ಹತ್ರ ಇರುವುದು. ಅವರು ಇದನ್ನು ನಮಗೆ ಅದನ್ನು ಕಲಿಸಿಕೊಡ್ತಾರೆ. ಮುಂದಕ್ಕೆ ನಮ್ಮ ಧರ್ಮ, ನಮ್ಮ ದೇವರುಗಳ ಬಗ್ಗೆ ನಮಗೆ ಜ್ಞಾನ ಹೀಗೆಲ್ಲ ಮರೆತು ಹೋಗ್ಲಿಕ್ಕೆ ಶುರುವಾದ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಕ್ಕೆ ಕೂಡ ಇಂಥ ಕಾರ್ಯಕ್ರಮ ಬೆಳಕೊಂಡು ಬರಲಿ ಅಂತ ನಾನು ದೇವರಲ್ಲಿ ಬೇಡುತ್ತಾ ನನ್ನನ್ನು ಇಲ್ಲಿ ಕರೆದು ನನಗೊಂದು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅಣ್ಣಪ್ಪ. ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡ ಬೊರಂದು ಅಯ್ಯಪ್ಪ ಸ್ವಾಮಿನ ದೇವರಿಗಳ ಸಾಷ್ಟಾಂಗ ಅಡ್ಡ ಬೊರಂದು
ಅಯ್ಯಪ್ಪ ಸ್ವಾಮಿ ಮಂದಿರದ ಸಂಧ್ಯಾ ಭಜನದ ಸಂಕೀರ್ತನದ 48ನೇ ದಿನ ಮುಗಿದು ಇನ್ನು ಸಮಾರೋಪ ಸಮಾರಂಭ ವಿಶೇಷವಾದ ನಂಗೆ ಮಾತ ಪರಮ ಪೂಜ್ಯರು ಓಲು ಭಜನೆ ಉಂಡ ಅವಳು ವಿಭಜನೆ ಇಜ್ಜಿ ಓಲು ಭಜನೆ ಉಂಡ ಅವಳು ನಿತ್ಯ ನಿರಂತರವಾದ ಮಾರ್ಗದರ್ಶನ ಆಶೀರ್ವಾದ ಮನ್ಪರೆ ನಂಗೆ ಪರಮ ಪೂಜ್ಯ ಸ್ವಾಮೀಜಿಲ್ ಮಾನಿಲದ ಸ್ವಾಮೀಜಿಲ್ ಅವಳು ಓಲು ಪೋಂಡಲ್ಲ ಒಳ್ಳೆರು ಧರ್ಮಸ್ಥಳರು ಬರ್ತನ ಕೊಲ್ಲೂರು ಬರ್ತನ ಕಟೀಲ್ಡು ಬರ್ತನ ಓಲು ಭವ್ಯ ಕ್ಷೇತ್ರಗಳು ಉಂಡ ಓಲು ಬ್ರಹ್ಮ ಕೆಲಸ ಪುಂಡ ಓಲು ನಿತ್ಯ ನಿರಂತರವಾದ ಭಜನೆ ಸಂಕೀರ್ತನ ಆತ್ಮನ ಆ ಕ್ಷೇತ್ರಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿನ ಆಶೀರ್ವಾದಲ ಮಾರ್ಗದರ್ಶನ ಉಂಡು ಇನಿ ಅಯ್ಯಪ್ಪ ಸ್ವಾಮಿನ ಈ ಮಂದಿರದ ಉಲ್ಲ ಆರು ಬೈದೇರು ಪಂಡ ನಮ್ಮ ಮಾತ ಪುಣ್ಯ ನಮ್ಮ ಮಾತ ಭಾಗ್ಯ ಅಂಜನ ಪರಮ ಪೂಜಾ ಸ್ವಾಮೀಜಿನ ಕಾರ್ಯಕ್ರಮ ಸಾಷ್ಟಾಂಗ ಅಡ್ಡ ಬರೋನು ಈ ವಿಶೇಷವಾದ ಕಾರ್ಯಕ್ರಮದ ಗುರಿಕಾರ್ಮೇನೆ ನಮ್ಮ TG ರಾಜಾರಾಮ್ ಭಟ್ರು ಶಾರದಾ ವಿದ್ಯಾ ಗಣಪತಿನ ಸಂಚಾಲಕರು ಅಮ್ಮೆಂಬಳ ಸೇವಾ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು DCC ಬ್ಯಾಂಕ್ದ ಡೈರೆಕ್ಟರ್ ಆಯ್ನಂಚನ ಕೊಡುಗೈ ದಾನಿಲ್ಲ ಆಯ್ನಂಚನ ಗೌರವಾನ್ವಿತ ರಾಜಾರಾಮ್ ಭಟ್ರಗಳ ವಿಶೇಷವಾದ ಕಾರ್ಯ ಅಡ್ಡ ಬರೋದು ವೇದಿಕರು ಒರಿಯರ್ದು ಘಟಾನುಘಟಿ ನಾಯಕರು ಒಳ್ಳೆಯರು ಇತ್ತ ನಮ್ಮ ರವಿಶಂಕರ್ ಶೆಟ್ರೆ ಭಾರಿ ಶೋಕುಡು ಪಾತೇರೆ ಭಾರಿ ಪೊರ್ಲುಡು ಅಯ್ಯಪ್ಪ ಮಂದಿರದ ಬಗ್ಗೆ ಪಾತೇರಿಯರು ನಿತ್ಯ ನಿರಂತರವಾದ ಬ್ಯಾಂಗ್ಳೂರು ಇತ್ತನಲ್ಲ ಈ ಅಯ್ಯಪ್ಪ ಮಂದಿರದ ಮೆತ್ತಿತ್ತು ನಂಜಿನ ಭಕ್ತಿ ಶ್ರದ್ಧೆ ಆರ ಇದೆ ಬರ್ತದೆ ನಂಗೆ ರೆಡ್ಡ ಪಾತೇರೆ ಪಣ್ಣನಲ್ಲ ಒಂದು ವಿಶೇಷವಾದ ಐತೆ ಒಟ್ಟಿಗೆ ಸೀತಾರಾಮ್ ಶೆಟ್ರುಳ್ಳೇರು ದಡಸ್ದಾರೆ ಆರೆ ಈ ಭಜನಾ ಮಂದಿರ ಅರ್ನಲ ಒಂಜಿ ಸೇವೆ ನಿರಂತರವಾದ ಉಂಡು ನಿತ್ಯ ನಿರಂತರವಾದ ಧಾರ್ಮಿಕ ನೇತಾರರಾದಿಪ್ಪು ನಂಜಿನ ನಮ್ಮ ಸೀತಾರಾಮ್ ಶೆಟ್ರೆ ಐತೆ ಒಟ್ಟಿಗೆ ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರು ನಮ್ಮ ಮಿತ್ರರು ಪ್ರವೀಣನ್ ಹೇಳೇರು ಅಂಚ ಹಿರಿಯಕಲು ಉಳ್ಳೇರು ಜಯರಾಮ್ ಶೆಟ್ರು ಉಳ್ಳೇರು ರಾಜೇಶ್ ಶೆಟ್ರು ಉಳ್ಳೇರು ವಿಶ್ವನಾಥನ್ ಹೇಳೇರು ಮಟನ್ ರಾಜನ್ ಹೇಳೇರು ನಮ್ಮ ಮುರಳಿ ಅಣ್ಣ ಹೇಳೇರು ಸ್ವಪ್ನಕ್ಕ ಉಳ್ಳೇರು ವಿವೇಕ್ ಉಳ್ಳೇರು ಅಂಜನೆ ಪ್ರಜ್ಯೋತ್ ಉಳ್ಳೇರು ಈ ಭಜನಾ ಮಂದಿರದ ಅಧ್ಯಕ್ಷರು ಸಂಧ್ಯಾ ಭಜನಾ ಮಂದಿರದ ಅಧ್ಯಕ್ಷರು ವೇದಿಕೆಯ ಎದುರು ಒರಿಯರ್ದು ಘಟಾನುಘಟಿ ನಾಯಕರ ಅಯ್ಯಪ್ಪ ಸ್ವಾಮಿನ ಭಕ್ತರಿಗೆ ವಿಶೇಷವಾದ ನಮಸ್ಕಾರ ಮಂತೊಂದು ದಿಂಜ ಪಾತೇರರ ಪೂಪುಜಾನ ಈ ಅಸೈಗೋಲ್ ಇಪ್ಪು ನಂಜನ ಅಯ್ಯಪ್ಪ ಸ್ವಾಮಿನ ಮಂದಿರ ಐತೆ ವಿಶೇಷವಾದ ಒಂದು ಶಕ್ತಿ ಉಂಟು ಈತ ಭಜನೆ ಇತ್ತು ನಾವು ವಿಭಜನೆ ಎಂಚ ಇಜ್ಜ ಅಂಚನೆ ಈ ಅಯ್ಯಪ್ಪ ಮಂದಿರಡು ವಿಶೇಷವಾದ ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತ ಬಡತನ ಅಂತರ್ಜಂದ ನಮ್ಮ ಮಾತ ಅಯ್ಯಪ್ಪ ದೇವರನ್ನ ಭಕ್ತರೇ ಪನ್ಪುಣ ಒಂಜಿ ಸಂದೇಶನು ಇಡೀ ಊರಿಗೂ 4 ದಿಕ್ಕುಗಳ ಪಸರಿಸಿದ ಒಂಜಿ ಕೀರ್ತಿ ಈ ನಮ್ಮ ಅಸೈಗೋಲಿ ಅಯ್ಯಪ್ಪ ಮಂದಿರಗುಂಡು ನಿರಂತರವಾದ ಮೂಲ ಎಂಜಿನಾಲ ಒಂಜಿ ಎಡ್ಡೆ ಕಾರ್ಯಕ್ರಮ ಆಪುಂಡು ಈ ಸತಿ 48ನೇ ದಿನ ಸಂಧ್ಯಾ ಭಜನೆ ಪಂಡ ಆತ ಸುಲಭದ ಸಂಗತಿ ಅತ್ತು 48ನೇ ದಿನ ನಿರಂತರವಾದ ಸಂಧ್ಯಾ ಭಜನೆ ಮಂತದು ಐತ ಒಟ್ಟಿಗೆ ಅನ್ನದಾನ ಪ್ರಸಾದ ವಿತರಣೆ ಭಾರಿ ಶೋಕದ ಕಾರ್ಯಕ್ರಮ ಒಟ್ಟಾದ ಒಂಜಾದ ಆ ಬಯ್ಯದ ಪೊರ್ತು ಮಾತೆಲ್ಲ ಸೇರಿದು ಅಯ್ಯಪ್ಪ ಸ್ವಾಮಿನ ಮಂದಿರಡು ಒಂಜಿ ಅಯ್ಯಪ್ಪನ ಭಜನೆ ಮನ್ಪುಣಿ ಪಂಡ ಅವು ವಿಶೇಷವಾದ ಒಂಜಿ ಶಕ್ತಿ ಒಂಜಿ ದಿನ ಈ ಕೋಟಿ ನಾಮ ಜಪ ಪಂಚಾಕ್ಷರಿಯಾಗ ಸೋಮೇಶ್ವರ ನಡಪನ ಜನ ಕಾರ್ಯಕ್ರಮಕ್ಕೆ ಎಂಕ್ಲೊಂಜಿ 10-25 ಜನ ಬರ್ಪೈಡೆ 10-25 ಜನ ಬರ್ತದೆ ಈ ಭಜನೆದೊಟ್ಟಿಗೆ ಎಂಕ್ಲೆಲ್ಲ ಸೇರೋಣ ಮೂಲೊಂಜಿ ಕಾರ್ಯಕ್ರಮನೇ ನಂಗೆ ಬರೋದು ದಿಯರು ನಮ್ಮ ಅಪ್ಪಗ ಅಕ್ಲೆಡ ವಿನಂತಿ ಪೂರ್ವಕವಾದ ಅಯ್ಯಪ್ಪ ಸ್ವಾಮಿಗೆ ಸಾಷ್ಟಾಂಗ ಅಡ್ಡ ಬೋಡ್ದ ಪನ್ಪ ನಮ್ಮ ಕೋಟಿ ನಾಮ ಜಪ ಪಂಚಾಕ್ಷರಿಯಾಗ ರುದ್ರಯಾಗ ಮೂಡಪ್ಪ ಸೇವೆ ಐತ ಒಟ್ಟಿಗೆ ಲಕ್ಷದೀಪ ಬಿಲ್ವಾರ್ಚನೆ ಐತ ಒಟ್ಟಿಗೆ ರಂಗಪೂಜೆಯಲ್ಲಿ ವಿಶೇಷವಾದ ಆಜಿ ದಿನ ಕಾರ್ಯಕ್ರಮ ನಡಪೆರಂಡು ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರದ ಅಸೈಗೋಳಿದ ಭಕ್ತರು ಮಾತೆಲ್ಲ ಬರೋಡು ನಿಖಲೆ ಆನೆಕ್ಕೆ ಸಹಕಾರ ಕೊರೋಡು ಒಂದು ಆನೆ ಸೇರಿದ ನಂಚಿನ 100 ಜನ ಮನಪೂರ್ವಕವಾದ ಎಂಕಿಲ್ಲ ಆ ಕೋಟಿ ನಾಮ ಜಪ ಪಂಚಾಕ್ಷರಿ ಆಗದ ನಿಖಲೊಟ್ಟಿಗೆ ಉಲ್ಲ ಅವು ನಮ್ಮ ಊರ್ದ ನಮ್ಮ ಮಾಗಣದ ಹೊರ್ಮ ಮಾಗನೆಗೆ ಸಂಬಂಧಪಟ್ಟ ಅಂದ ಬಣ್ಣಗ ಅತ್ಯಂತ ಖುಷಿ ಆಂಡ ಕೋಟಿ ನಾಮ ಜಪ ಪಂಚಾಕ್ಷರಿ ಆಗೋಡು ಕೋಟಿ ನಾಮ ಜಪ ಆವೋಡು 10,000 ಜನ ಯಾಗೋ ಕುಲ್ಲೋಡು ಅಪ್ಪಗ ಮುಲ್ತ ಅಧ್ಯಕ್ಷರಾದಿಪ್ಪು ಈ ಅಯ್ಯಪ್ಪ ಭಕ್ತ ಆದಿಪ್ಪು ಎನ್ನ ಪ್ರೀತಿದ ಮಿತ್ರ ರಾಮಕೃಷ್ಣನ್ನೇ ಆದಿಪ್ಪು ಗಣೇಶನ್ನೇ ಆದಿಪ್ಪು ಇಡೀ ಟೀಮು ದಾಖಲು ಬಂಡರು ಎಂಕಲು ಅಯ್ಯಷ್ಟು ಜನಗಳು ಬರ್ತದೆ ಈ ಕೋಟಿ ನಾಮ ಪಂಚಾಕ್ಷರಿ ಆಗೋಡು ಸೇರುವ ಆ 2ನೇ ದಿನ ಪುಲ್ಯಕಾಂಡ 4 ಗಂಟೆಗೆ ಮುಲ್ತದ್ದು ಪಾದಯಾತ್ರೆಡು 100 ಜನಗಳು ಭಕ್ತಿ ಶ್ರದ್ಧೆಡೆ ಆಡಿ ಬರ್ಪೇರು ಅಪ್ಪಗ ಎನ್ನಿಂದ ಅಯ್ಯಪ್ಪ ಮಂದಿರಕ್ಕೆ ಎತ್ತ ಶಕ್ತಿ ಉಂಡು ಒಂದು ನಮ್ಮ ಎನ್ನಿದ್ದೀನಿ 10,000 ಜನ ಯಾಗೋಗ ಅವಳು ಕುಳ್ಳು ನೀ 1 ಕೋಟಿ ನಾಮ ಜಪ ಆಪುನೊಂದು ಆಂಡ ದೈವ ಲೀಲ ಬೇತೆ ಶಿವನ ಮಹಿಮೆ ಬೇತೆ ಶಿವನ ಅದ್ಭುತ ಶಕ್ತಿ ಬೇತೆ 1 ಕೋಟಿ ಆಪುನಡೆ 1 ಕೋಟಿ 49 ಲಕ್ಷ ಜನ 49 ಲಕ್ಷ ನಾಮ ಜಪ ಆಪುನಿ ಪಣ್ಣನ ಅವು ಶಿವದೇವರ ಮೈಮೆಜ್ಜಂದ ಸಾಧ್ಯಜ್ಜಿ ನೀಲೇಶ್ವರ ತಂತಿರ್ದಾರ ಪಣ್ಣಗಲ್ಲ ಉಡಲ್ದೊಲೈ ಪೋಡಿಗೆ ಆಪುಂಡು ಇನೀತ ಕಲಿಯುಗದ ಕಾಲಡು
ಭಜನೆಗೆ 500 ಜನ ಕುಳ್ಳುದು 1 ಗಂಟೆ 2 ಗಂಟೆ ಭಜನೆ ಪಣಿಯರ ಆಪುಜಿಂದ ಆ ಶ್ರದ್ಧೆಡು ಆ ವ್ರತೊಟ್ಟು ಆ ಡ್ರೆಸ್ ಕೋಡ್ ಇರ್ತದೆ ಆಂಜನಕ್ಲೆ ವೇಸ್ಟಿಲ ಸಾಲ ಪುಂಜನಕ್ಲೆ ಸೀರೆಲ್ಲ ರವಕ್ಕೆ ಜೋಕ್ಲೆಗೆ ಚೂಡಿದಾರೆ ಐತ ಒಟ್ಟಿಗೆ ವ್ರತ ನೆಟ್ಟಿ ಇರ್ತದೆ 10,000 ಜನ ಯಾಗೋ ಕುಳ್ಳಿಯರ ಸಾಧ್ಯ ಉಂಡ ಪನ್ಪೊಂದು ಲೆಕ್ಕಾಚಾರ ಇರ್ತದೆ ಆಂಡ ಶಿವನ ಮಹಿಮೆ 13,000 ಜನ ಚಿಲ್ಲರೆ ಯಾಗೋ ಕುಲುದು ಯಾಗ ಇಡೀ ರಾಜ್ಯದ ದಾಖಲೆ ಹಾಪುಂದ ಐಟ್ಲ ಅಲಿಲ ಸೇವೆ ಈ ಅಯ್ಯಪ್ಪ ಸ್ವಾಮಿ ಮಂದಿರದ ಅಧ್ಯಕ್ಷಗಳ ಅಕ್ಲೇನೆ ಇಡೀ ಟೀಮು ದಕ್ಲೆಗಳ ಭಕ್ತರಿಗಳು ಉಂಟು ಅಂಚಾದ ಮೇಕ್ಲೇನೆ ಏಪೆಲ್ಲ ಮರೆಪರೆಜ್ಜಿ ಇನಿ 48 ಮಧ್ಯಾಹ್ನದ ಕಾರ್ಯಕ್ರಮ ಮಾಡು ಈತೊಂಜಿ ಶೋ ಕೊಡು ಈತೊಂಜಿ ಪೊರ್ಲುಡು ಬಾಕಿ ದಕ್ಲೆ ಮಾದರಿ ಆಪನಂಚಿನ ರೀತಿ ಪರಮ ಪೂಜ್ಯ ಸ್ವಾಮೀಜಿಲೆಲ್ಲ ತಂದು ಬರ್ತದೆ ಐತೊಟ್ಟಿಗೆ ಮಲಮಲ್ಲ ಗಣ್ಯರೆಲ್ಲ ತಂದು ಬರ್ತದೆ ಈತ ಮಲ್ಲ ಸಭೆಟ್ಟು ಈತ ಮಲ್ಲ ಸಭೆ ಸೇರಿದು ಇನ್ನು ಸಮಾರೋಪ ಮನ್ಪೋಯ್ರ ಬಂದ ಇಂದೇ ಈ ಬೆಗರನ್ನು ಭೂಮಿಗೆ ಪಾಡ್ದೇರಿ ಈ ಸಮಿತಿ ದಕ್ಲೆ ಈ ಸಮಿತಿ ದಕ್ಲೆ ನಿತ್ಯ ನಿರಂತರವಾದ ಬೆಗರನ್ನು ಪಾಡ್ದು ನಡೆದವರ ಈತ ಮಲ್ಲ ಸಭೆ ಸೇರಿದಂಡು ಅಯ್ಯಪ್ಪ ಮಂದಿರ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದುಂಡು ಎಡ್ಡೆಡ್ಡೆ ಜೋಕ್ಲೆಲ್ಲ ತಂದು ಬರ್ತದೆ ಆಕ್ಲಿಗೆ ಶಿಕ್ಷಣಕ್ಕೂ ಬರ್ತದೆ ಎಡ್ಡೆಡ್ಡೆ ಸಹಾಯ ಮಂತೊಂದುಲ್ಲೇರಿ ಅತ್ಯಂತ ಪಾಪದಕ್ಲೆ ಏರಗಾಲ ಇಲ್ಲು ಕಟ್ಟುಂದಂಡ ಈ ಸಮಿತಿ ದಕ್ಲೆ ಸಹಾಯ ಮಂತೊಂದುಲ್ಲೇರಿ ಏರಾಲ ಪೊಂಜೋಕ್ಲು ಪಾಪದಕ್ಲೆ ಮದಿಮೆ ಕಷ್ಟ ಇತ್ತುಂದಂಡ ಈ ಸಮಿತಿ ದಕ್ಲೆ ಒಟ್ಟು ಕೊಡಿಸಿದ ಆ ಮದಿಮೆ ಇಲ್ಲದೆ ಕಾಸು ಕೊರ್ಪುನಂಜಿನ ವ್ಯವಸ್ಥೆ 106 ದಿಕ್ಕಡ ಓಲಾನ್ಲ ಆಕ್ಸಿಡೆಂಟ್ ಸೌಖ್ಯಕ್ಕೆ ಆಸ್ಪತ್ರೆ ಇತ್ತಿಂದ ಮೇಕ್ಲು ಒಟ್ಟಾದ ಒಂಜಾದ ಮನ್ಪುನಂಜನ ಸೇವೆನೆ ಆ ಅಯ್ಯಪ್ಪ ಸ್ವಾಮಿನ ಆಶೀರ್ವಾದರು ಈತೊಂಜಿ ಶೋಕು ಈತೊಂಜಿ ಪೊರ್ಲು ಮಂತದೇರನಲ್ಲ ಅವು ವಿಶೇಷವಾಯಿನ ಕೆಲಸ ಅಯ್ಯಪ್ಪ ಸ್ವಾಮಿ ಮಂದಿರ ಮಂತಿದ್ದೇರು ಅಂಚಾದ ಹೆಚ್ಚ ಪಾತೇರೆ ಪೊಬ್ಜಿ ಪಾತೇರ ಇಂಜ ಜನ ಉಳ್ಳೇರು ಪಾತೇರೆ ಅವಕಾಶ ಮಂತ ಕೊಡ್ತಾನೆ ನನಗೆ ಪೂರೇರಗ್ಲ ಎನ್ನ ಉಡಲ್ ಇಂಜನ ಸೊಲ್ಮೇಲೆ ಸಂದಾದು ಎನ್ನ ಪಾತ್ರ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. 2-3 ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಈ ಒಂದು ಮಂದಿರದಲ್ಲಿ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಬಹಳ ಪ್ರೀತಿ ಇಟ್ಟು ಆಗಮಿಸುವವರು ಶ್ರೀಯುತ ಸಂತೋಷನ ನಿಮಗೆ ಧನ್ಯವಾದಗಳು. ಇದೀಗ ನಮ್ಮ ಶ್ರೀಯುತ ಇವತ್ತಿನ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂಥ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿಯವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಸಂಸ್ಥಾಪಕರು, ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್. ಇವರು ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ನೀವೆಲ್ಲ ತಿಳಿದುಕೊಂಡ ಹಾಗೆ 48 ದಿನಗಳ ಕಾಲ ನಡೆದಂತಹ ಈ ಒಂದು ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮ ವಿಶೇಷವಾಗಿ ಪ್ರತಿದಿನ ಅನ್ನದಾನ ಸೇವೆ ಕೂಡ ನಡೀತಾ ಇತ್ತು. ಅನ್ನದಾನ ಸೇವೆ ಅದು ಮಾತ್ರ ಅಲ್ಲದೆ ದಿನನಿತ್ಯ ಅಯ್ಯಪ್ಪ ಮಂದಿರದಲ್ಲಿ ನಿತ್ಯ ಪೂಜೆಗಳು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ನಡೀತಾ ಇತ್ತು. ಸುಮಾರು ಪ್ರತಿದಿನ ಕೂಡ 20ರಿಂದ 25 ಮಂದಿ ದೀಪ ಪ್ರಜ್ವಲನೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ತಾ ಇದ್ರು. ಪಂಚಾಕ್ಷರಿಯಾಗ ಸೋಮೇಶ್ವರ ನಡಪಂಚನ ಕಾರ್ಯಕ್ರಮ 10-20 ಜನ ಬರ್ತಾರೆ. 10-25 ಜನ ಬರ್ತದೆ. ಈ ಭಜನೆಯೊಟ್ಟಿಗೆ ಅಭಿನಯಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಎಲ್ಲ ಭಗವದ್ಭಕ್ತರು ಒಮ್ಮೆ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಶ್ರೀಯುತ ಸದಾಶಿವ ಶೆಟ್ಟಿ, ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಪ್ರಶಸ್ತಿಯನ್ನು ಮುಡಿಪಾಗಿಟ್ಟಂತಹ ಪಡೆದುಕೊಂಡಿರುವಂತಹ ವಿಶೇಷವಾಗಿ ಕರ್ನಾಟಕ ಘನ ಸರ್ಕಾರ ಅವರಿಗೆ ನೀಡಿ ಗೌರವಿಸಿದಂತಹ ಶ್ರೀಯುತ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಅವರು ಇಲ್ಲಿಗೆ ನಮಗೆ ಆಗಮಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಅವರನ್ನು ಉದ್ಘಾಟಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದರೊಂದಿಗೆ ಪ್ರಸ್ತಾವನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಒಂದು 40 ವರ್ಷಕ್ಕೂ ತುಂಬ ಅಯ್ಯಪ್ಪ ಮಂದಿರ ಅಂಜನೆ ಇನಿ ನಮ್ಮ ಗಣ್ಯ ವ್ಯಕ್ತಿಯಾದ ಬತ್ತನ
ರಾಜ್ಯ ಪುರಸ್ಕಾರ ವಿಜೇತ ಶ್ರೀ ಕೂಳೂರು ಸದಾಶಿವ ಶೆಟ್ಟಿಯನ್ನು ತುಂಬೂರು ಉಡೆಯದು ನಿಖಿಲ ಪರವಾದ ಮಾತೆರ ಪರವಾದ ಈ ದೇವಸ್ಥಾನದ ಟ್ರಸ್ಟ್ದ ಪರವಾದ ಈ ಊರ್ದಕ್ಲ ಪರವಾದ ತುಂಬೂರು ದಯಡ ಸ್ವಾಗತ ಮನ್ಪೆ ಅರೆಗೆ ಎಂಕಲ ಆಡಳಿತ ದೃಷ್ಟಿಯ ಚಂದ್ರಶೇಖರ್ ಬರುವಂಟಮ್ಮೆ ಸಾಲ್ಪಾಡ್ದು ಅರೆಗೆ ಗೌರವ ಕೊಡುವುದು ಕೇಳೋದಿಲ್ಲ. ಜೋರದ ಚಪ್ಪಾಳೊಂದಿಗೆ ಅವರಿಗೆ ಸ್ವಾಗತ ಬಯಸುವ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್, ಫಾರ್ಡ್ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಎನ್ನುವಂಥ ಕಂಪನಿಯ ಸಂಸ್ಥಾಪಕರು ಸಮಾಜಕ್ಕೆ ಸುಮಾರು 150 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ ಸಣ್ಣ ವಿಚಾರ ಅಲ್ಲ. ಅವರು ಗಳಿಸಿದಂಥ ಸಂಪತ್ತಿನ ಅರ್ಧದಷ್ಟು ಹಣವನ್ನು ದೇಣಿಗೆಯನ್ನು ಸಮಾಜಕ್ಕೆ ವಿನಿಯೋಗಿಸಲ್ಪಟ್ಟಂಥ ಒಬ್ಬ ಏಕೈಕ ಅಂತ ಹೇಳಿದರು ತಪ್ಪಾಗಲಿಕ್ಕೆ ಶ್ರೀಯುತ ಸದಾಶಿವ ಶೆಟ್ಟಿ ಅವರಿಗೆ ನಡೆದಿರುವಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹಸೆಗೋಳಿ ಪರಿಸರದ ಎಲ್ಲ ನಮ್ಮ ಭಗವದ್ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಾನ್ ಪಲ್ಲೆಕನೆ ಈ ಒಂಜಿ 40 ವರ್ಷಡು ಮುಲ್ಪ ಧಾರ್ಮಿಕ ಸಭೆ ಸಮಾರಂಭ ಅವನುಂಡು ಈ ವೇದಿಕೆಡು ಕುಲ್ಲುದಿನ ಗಣ್ಯ ವ್ಯಕ್ತಿಗಳು ಪ್ರತಿ ವರ್ಷ ಲೆಂಕ್ಲೆ ತೊಂದಿಲ್ಲ. ರವಿಶಂಕರ್ ಶೆಟ್ಟರಾದಪ್ಪು, ರಾಜಾರಾಮ್ ಭಟ್ರಾದು ಮಾತ ಈ ವೇದಿಕೆಡು ಭಾರಿ ಸಮಾಜದ ಕಟ್ಟ ಕಡೆತ ಜನಕಲ್ನ ಸೇವೆ ಮನ್ಪುಣ ಗಣ್ಯ ವ್ಯಕ್ತಿಲಿನಿ ನಮ್ಮ ಕಣ್ಣೆದುರು ಒಲ್ಲೇರು. ಬಹುಶಃ ಯಾನಾಕ್ಲೇನು ಪ್ರತಿವೇರಿಯನ್ನೆಲ್ಲ ವಿಷಯ ಪಾತಿರಲ್ಲ ಇತ್ತೆ 2 ಗಂಟೆ ಅವು. ರವಿಶಂಕರ್ ಶೆಟ್ಟಿನ ಆತ್ಮೀಯರು ಈ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಲ ಜನತಾದಳದ ಎಂಕೆಲ್ಲ ಮಾಜಿ ಪ್ರಧಾನಿ ದೇವೇಗೌಡರ ನಿಕಟವರ್ತಿ ಆದಿತ್ತದು ಯಾಲ್ನ ಆಪೊರ್ತುಡು 8 ವರ್ಷ ಉಳ್ಳಾಲ JDSದ ಜನತಾದಳದ ಬ್ಲಾಕ್ ಅಧ್ಯಕ್ಷ ಆದ ಕೆಲಸ ಬಂತು. ಆರ್ನೊಟ್ಟಿಗೆ ಭಾರಿ ವರ್ಷ ಕೆಲಸ ಬಂತು ನೀಡಿದಾದ 6 ನೆಲ ದಿವಂಗತ ವಸಂತ್ ಬಂಗೇರ್ನಲ್ಲ ಯಾನು ಒಂಜಿ ಆತ್ಮೀಯ ಒಂಜಿ ನಿಕಟವರ್ತಿಯಾದ ಕೆಲಸ ಬಂತನೆ ಅಂಚದು ಪುನಗ ರವಿಶಂಕರ್ ಶೆಟ್ಟಿಗೆ ದಾದಾನ ಒಂಜಿ ಮನಸ್ಸಿಗೆ ಬೇಡ ಅಂಡ್ ಅರಿಗೆ ಇಂಕ್ಲು ಒಂಜಿ ಫೋನ್ ಮನ್ಪು 6 ನಂಬರ್ ಏಪಲ ಬಾಯ್ಪಟ್ಟ ಹೌದಲ್ಲ ಒಂದೊಂದುಜಿ 6 9845030393 ಎಂಕೆ ಅವು ಒಂಜಿ ಬಾಯ್ಪಾಟ ದಯಪಂಡ ಜನಸಾಮಾನ್ಯರನ್ನ ಒಂಜಿ ಕನ್ನರಸನಂಚಿನ ವ್ಯಕ್ತಿತ್ವ ಎರಡುಂಡು. ಬಹುಶಃ ಬೆಂಗಳೂರು ಉದ್ಯಮಿ ಆದು ಒಂಜಿ ಒಂಜಿ ಕೆಲಸ ಬತ್ತಂಡ ಸ್ವತಃ ಆ ಮನ್ಪುನ ಒಂಜಿ ಕೇಪಬಲ್ ಪರ್ಸನ್ ಪಂಡ ರವಿಶಂಕರ್ ಶೆಟ್ಟಿ ಆರು ಈ ಆರ್ನ ಅಮಟಾಡಿ 18-20 ವರ್ಷ ಉಂತುನ ಜಾತ್ರೆನು ಐಕೆ ಐತ ಬಂಡಾರದಲ್ಲಿ ಮಾತ ನೆಲಸಮಾಯಿನ ಒಂಜಿ ನೇನು ಇಡೀ ಊರ್ದ ಒಂಜಿ ದೇವರನ್ನ ಅನ್ನಪ್ಪ ಜುಮಾದಿ ಪಂಟ ದೇವಸ್ಥಾನ ಲಕ್ಕುಂತದ್ದು ಊರ್ದಕ್ಲ ಪ್ರೀತಿಗೆ ಪಾತ್ರರಾಯಿನಾರು ಅಂಜೇನಿ ಅವು ರಾಜಾರಾಮ್ ಭಟ್ರ ಅದುಪ್ಪು ರಾಜಾರಾಮ್ ಭಟ್ರ ವಿಷಯ ಎಂಕ್ಲಿಗೆ ಒಂದು ಪನಡಾಪು ದಯಪಂಡ ಆರು ಒಂಜಿ ಪುಣ್ಯಕೋಟಿ ನಗರಡು ಆರ್ನ ಅಡೆಪೋಣ ಗೊತ್ತಾಪು ಮುರಣಿ ಎಂಕ್ಲು ಆರು ಕೃಷಿ ಮೇಳ ಮಂತೀರಿ ಜಿಲ್ಲೆದ ಮಾತ ಭಾರಿ ಪ್ರಚಾರ ಕೊರ್ದು ಬಂತು ಜಿಲ್ಲಾ ಮಂತೀರಿ ಐಟ್ಲ ಎಂಕ್ಲು ಫ್ಯಾಮಿಲಿ ಸಮೇತ ಪೋದು ಐಟ್ ಒಂಜಿ ಭಾಗವಹಿಸ್ಯ. ಬಹುಶಃ 106 ಅನಾಥ ಕೈಕಂಜಲಿನ ಸಾಂಕದು ಐಟ್ ಭಾರಿ ಒಂಜಿ ನಮ್ಮ ದೇಶದ ನಮ್ಮ ರೈತರ ಸಂಪತ್ತು ಒಂಜಿ ಕೈಕಂಜಿ ಮನ್ಪುಣೆಯನ್ನು ತೊಯ್ಪಾದ ಕೊರ್ನಾರು ಆರು ಪ್ರತಿ ಸರ್ತಿಲ್ಲ ಮುರಣಿ ಒಂಜಿ ಭಾಷಣ ಬಂಡೇರು ಪ್ರತಿ ಇಲ್ಲಲ್ಲ ಏಪ ಕೈಕಂಜಿ ಸಾಂಕುವೇರು ಅಪಗಯಾನು ಎನ್ನ ಮೂಲ್ಪ ಗೋವಣಿತ ಆಶ್ರಮನ ಉಂತವೇನು ಬಹುಶಃ ಎಡ್ಡೆ ಪಾತ್ರ ಬಂತೀರಿ. ಬಹುಶಃ ನಮ್ಮ ಹಿಂದೂ ಸಮಾಜಡು ಇನಿ ನಂಗೆ ಪೆತ್ತನ ಸಾಂಕುನ ಪರಿಸ್ಥಿತಿ ನಮ್ಮ ನೀ ಅಲ್ಲಿದ ರೈತರ ಆಯ್ತ ನಮ್ಮ ಪ್ರತಿ ಇಲ್ಲಲ್ಲ ಪೆತ್ತ ಎತ್ತನು ನಮ್ಮ ಇನಿ ಡೈರಿದು ಪೇರ್ಕೊಂಡಾರ್ಪುಣ ಪರಿಸ್ಥಿತಿಗೆ ಬೈದ ಎಂಕ್ಲು 45 ವರ್ಷ ದುಂಬು ಎಂಕ್ಲು ಒಂಜಿ 10 ರೂಪಾಯಿ ಕೈಕಂದು ಸಾಂಕಂಡಲ್ಲ ಇನಿ ಆ ಪರಿಸ್ಥಿತಿಗೆ ನಮ್ಮ ಅಜ್ಜ ದಾನೆಲಾವಾಡು ಎಂಕ್ಲಿ ಒಂಜಿ 40 ವರ್ಷಕ್ಕೆ ದುಂಬು ಪ್ರಾರಂಭ ಮಂಚಿನಂಚಿನ ಈ ಸಂಸ್ಥೆ ಇನಿ 5 ವರ್ಷಕ್ಕೆ ದುಂಬು ಮಾತ ದಾನಿನ ಅಕ್ಲ ಒಂಜಿ ಊರ್ದಕ್ಲ ಸಾಕಾರಡು ಒಂಜಿ ಕೋಟಿ ವೆಚ್ಚಡು ಶಿಲಾಮಯ ಗೋಪುರಡು ಪಂಚಲೋಹದ ಮೂರ್ತಿ ಅಯ್ಯಪ್ಪೆ 3 ನೆಲೆ ಆದು 2 ಪೊರ್ತು ಪೂಜೆ ಆದು ತಿಂಗಳು 5 ಅನ್ನದಾನ ಅದು ವರ್ಷೋಡು ಒಂಜಿ 70 ದಿನ 365 ದಿನ ಒಂಜಿ ಎಲ್ಪ ದಿನ ಈ ಒಂಜಿ ಕ್ಷೇತ್ರಡು ಅನ್ನದಾನ ಆಪುಣ ಪಣಿಯರೇ ನಿಕ್ಲಡ ಪನೊಂದುಲೆ ಹೂವು ಆರ್ಥಿಕ ಮುಗಡಿತನಲ್ಲ ಈ ಅನ್ನದಾನ ಎಂಕ್ಲು ಉಂತಾದಿಜ. ಬಹುಶಃ ಮುರಣಿ ಈ ಕ್ಷೇತ್ರಡು ಭಜನೆ ಒಂದು ಪುನಗ ಚಂದ್ರಶೇಖರ್ ಮಂಟಪ ಮಂಡೀರು ನಮ್ಮವರ ಕೂಳೂರು
ಸದಾಶಿವ ಶೆಟ್ಟರಿಗೆ ಭಾರಿ ಶೋಕದ ಟೌನ್ ಹಾಲ್ ಸನ್ಮಾನ ಉಂಡು ಈರ್ಲ ಬಲೆಂದು ಅಪಗ ಯಾನ್ ಪಂಡೆ ಸದಾಶಿವ ಶೆಟ್ಟರಿನ ನಮ್ಮರ ಲೆಪ್ಪುಗ ಇಡೀ ಊರುದ ಒಂಜಿ ಪ್ರತಿ ಒಂಜಿ ದೇವಸ್ಥಾನಗ್ ಯಕ್ಷಗಾನ ಕಲೆಕ್ ಅವು ಬಂಟ್ರ ಸಮಾಜದ ಒಂಜಿ ಕಾರ್ಯಕ್ರಮ ಒಪ್ಪಾಡು ಮಾತೆಗ್ಲ ಆರ್ನ ದೇನಿಗೆ ಪೋಂದುಂಡು ಎಂಕ್ಲೆಗ್ಲ ಈತೆ ಈ ಕುಲ್ನ ಜಾಗೆಡ್ ಒಂಜಿ ರಂಗಮಂಟಪಲ ಒಂಜಿ 5 ಲಕ್ಷದ ಒಂಜಿ ಹಾಲ್ ಕಟ್ಟೋದು ಮನ್ಪುಣ ಎಂಕ್ಲ ಮಾತ ಆಡಳಿತದ ಟ್ರಸ್ಟ್ನಕ್ಲ ಒಂಜಿ ಆಸೆ ಉಂಡು ಈ ಪ್ರದೇಶಡ್ ಒಂಜಿ ಪೊರ್ಲುದ ನಿಖಿಲ್ ಕುಲ್ಲುದು ಆ ತಾರೆ ಮುಟ್ಟಲ ಒಂಜಿ ಹಾಲ್ ಮಂತದ ಒಂಜಿ ರಂಗಮಂಟಪ ಮಂತಂಡ ಮುಲ್ಪದ ಮಾತ ಒಂಜಿ ಕೆಲಸಗಳ ಧಾರ್ಮಿಕ ಚಟುವಟಿಕೆಗೆ ಕೇಂದ್ರ ಅದು ಮಾತ ಈ ಸಾರ್ವಜನಿಕರಿಗೆ ಒಂಜಿ ಉಪಯೋಗದಿಕ್ಕನಂಚಿನ ಒಂಜಿ ಬೇಲೆ ಮನ್ಪುಗಂದು ಎಂಕ್ಲು ನಿಶ್ಚಯ ಮಂತದ ಸದಾಶಿವ ಶೆಟ್ಟರಲ್ನ ಪಂಕನಮ್ಮ ಅರಡಲ ಒಂಜಿ ಮನವಿ ಕೊರ್ಕ ಬತ್ತೇರ್ನ ನಮ್ಮ ಬಾರಿ ಮಲ್ಲ ಪುಣ್ಯ ನಮ್ಮ ಮಾತೃಮಂಡಳಿದ ಪರಂಜ್ಯೋತಿ ಮಾತೃಮಂಡಳಿ ಎಂಕ್ಲೊಂಜಿ ಅಯ್ಯೋ ಅಜ್ಪ ಜನ ಎಂಕ್ಲ ಅಪ್ಪನ ಅಕ್ಲುಳ್ಳೇರು ಅಕ್ಲು ಬಾರಿ 40 ಮಂದಿನೆಲ್ಲ ಸಕ್ರಿಯವಾದ ಭಾಗವಹಿಸ್ತೀರಿ 40 ಮಂದಿನೆಲ್ಲ ಎಂಕ್ಲ ಅನ್ನದಾನ ಮಂತದ ಓವೇ ರೀತಿಯ ಏರಿಗಳ ಸಂಭಾವನೆ ಕೊರಂದೆ ಅಕಲ್ನ ಒಂಜಿ ಭಕ್ತಿ ಬಾವಡು ಬಾರಿ ಪೊರ್ಲುಡು ನಡತದ ಇನಿ ಆಕೆ ಇನಿ ಕೊನೆಯ ದಿನ ಅದು ಬಾರಿ ಪೊರ್ಲುಡು ಸಮಾರೋಪ ಒಂದುಂಡು ಈ ವೇದಿಕೆ ಗಣ್ಯ ವ್ಯಕ್ತಿಲ್ನ ಅಂಚನೆ ಎಂಕ್ಲ ಮಾನಿಲ ಸ್ವಾಮಿನ ಉಪಸ್ಥಿತಿ ಒಂಜಿ ಪೊರ್ಲುದ ಕಾರ್ಯಕ್ರಮ ನಡತೊಂದುಂಡು ಸ್ವಾಮೀಜಿನ ವಿಷಯ ಪಂಡ 15 ವರ್ಷ ದುಂಬು ಮುಲ್ಪದ ವಿಶ್ರಾಂತಿ ಧಾಮದ ಉದ್ಘಾಟನೆಗಳ ಬತ್ತಿತ್ತೇರು ಅಪ್ಪ ವಸಂತ ಬಂಗೇರ್ಲ ಎತ್ತೇರು ಆ ಕಾರ್ಯಕ್ರಮ ರವಿಶಂಕರ್ ಶೆಟ್ಟಿ ಭಾರಿ ಜನ ಇತ್ತೇರು ಮುಲ್ 15 ವರ್ಷ ದುಂಬು ಒಂಜಿ 5 ಅಜ್ಪ ಜನಕ್ಕೆ ಸ್ವಾಮಿನಕ್ಲಿಗೆ ಜಪ್ಪುನ ವ್ಯವಸ್ಥೆ ಅಂಜನೆ ಎಲ್ಲೆ ಮಟ್ಟದ ಪಾಕಶಾಲೆ ಐಟು ಒಂಜಿ ಆಫೀಸ್ ಮಂತದು ಬಾರಿ ಒಂಜಿ 5 ಅಜ್ಪ ಸ್ವಾಮಿನಕ್ಲಿಗೆ ಜಪ್ಪುನ ಒಂಜಿ ವಿಶ್ರಾಂತಿ ಧಾಮನ ಎಂಕ್ಲು 14 ವರ್ಷದ ದುಂಬು ಕಟ್ಟದ ಆಂಡ ಒಂಜಿ ಆಜ್ 7 ವರ್ಷದ ದುಂಬು ಒಂಜಿ ಪೊರ್ಲುದ ಅಯ್ಯಪ್ಪ ಮಂದಿರ ನಿರ್ಮಾಣ ಆಂಡು ಬಹುಶಃ ಎಂಕ್ಲು ಮುರಣಿ ಟೌನ್ ಹಾಲ್ದ ಒಂಜಿ ಕಾರ್ಯಕ್ರಮ ಪೋದು ಯಾಲ್ನ ಚಂದ್ರಶೇಖರ ಮಂಟಲ 1 ಗಂಟೆ ಕುಲ್ಲುದು ಸದಾಶಿವ ಶೆಟ್ಟರ್ನ ರಾಜ್ಯ ಪ್ರಶಸ್ತಿಕ್ಕಿನ ಬಾರಿ ಮಲ್ಲ ಕಾರ್ಯಕ್ರಮ ಸಾವಿರಾರು ಜನ ಇತ್ತೀರಿ ಇಡೀ ಜಿಲ್ಲೆದ ಜನಕ್ಕಲು ಬತ್ತದು ಅರೆಗೆ ಬಾರಿ ಪೊರ್ಲುದ ಗೌರವ ಕೊರ್ದು ಒಂಜಿ 2 ಗಂಟೆ ಅರೆಗೆ ಪೂರ್ಣ ಪ್ರಮಾಣದ ಒಂಜಿ ಗೌರವಾರ್ಪಣೆ ಇಡೀ ಜಿಲ್ಲೆದ ಗಣ್ಯ ವ್ಯಕ್ತಿಗಳು ಮಂತೇರಿ ಎಂಕ್ಲ ಒಡಿಯೂರು ಸ್ವಾಮಿನ ಲೆಕ್ಕೋಡು ಎಂಕ್ಲ ಪೋದು ಅರೆಗೆ ಒಂಜಿ ಎಂಕ್ಲ ಒಂಜಿ ಅವಕಾಶ ತಿಕ್ಕಂಡು ಅಪಗ ಎಂಕ್ಲ ಒಂಜಿ ಮನವಿ ಕೊರಿಯ ಎಂಕ್ಲ ಒಂಜಿ ಕಾರ್ಯಕ್ರಮ ಉಂಡು ಐಕ್ ಬರಡು ಬಂಡುದು ಆರ್ನ ನೇಟು ಆರ್ನ ಸತ ಸಂಪರ್ಕ ಬಹುಶಃ ಆ ಬಾಂಬೆ ಹಿಡ್ದ ಇನಿ ಆರ್ನ ನೇಡ್ದು ಆರು ಇನಿ ಬತ್ತದು ನಮ್ಮ ಕಾರ್ಯಕ್ರಮಡು ಭಾಗವಹಿಸಿನ ಪಂಡ ಅವು ಬಾರಿ ಮಲ್ಲ ನಮ್ಮ ಪುಣ್ಯವನ್ನು ಎನ್ನುವುದಿಲ್ಲ ಈ ಕಾರ್ಯಕ್ರಮದ ಬತ್ತನ ಸ್ವಾಮೀಜಿಪ್ಪು ನಿಖಲ ಮಾತ ಗಣ್ಯ ವ್ಯಕ್ತಿರೆಗಳ ಅಯ್ಯಪ್ಪ ಮಂದಿರ ಪರವಾದ ತುಂಬು ಹೃದಯದ ಸ್ವಾಗತನ ಕೊರ್ದು ಬತ್ತನ ಅಪ್ಪೆಲ್ಲೆಗೆ ಭಕ್ತಾಭಿಮಾನಿಗೆ 40 ಮಂದಿನ ಎಂಕ್ಲಿಗೆ ಸಾಕಾರ ಮಂತನ ಮಾತೆರೆಗಳ ಅಂಚೆನೆ ನನ್ನ ನಿಖಲೆ ದುಂಬುಗಳ ನಿಖಲ್ನ ಪೂರ್ಣ ಪ್ರಮಾಣದ ಸಾಕರಡು ಈ ಹಳ್ಳಿ ಪ್ರದೇಶಡು ಹಳ್ಳಿ ದೈವಕ್ಕೆ ಕೊಲ್ಲಿ ದೀಪ ಅಂದೊಂಜಿ ತುಳುತ ಕನ್ನಡ ಗಾದೆನ್ನು ಅಂಚೆನೆ ಈ ಪ್ರದೇಶಡು ಈ ಓವಿ ಒಂಜಿ ದೇವಸ್ಥಾನ ಅಜ್ಜಿ ಅವು ಒಂಜಿ ಪೊರ್ಲುಡು ಇನಿ ಮಸ್ತ್ ಜನ ಬತ್ತದು ಕಾಂಡೆ ಬೈಯಡು ಕೈ ಮುಗಿದು ರಡ್ಡು ಪೊರ್ತದ ಪೂಜೆ ಅನಾಗ ಪರಿಪೂರ್ಣ ಅಪಗ ಎಂಕ್ಲೆಗಳಿಂದ ದಾದಾನ ಒಂಜಿ ಮನಸ್ಸು ಸಮಾಧಾನ ಒಂತ ಜನ ಅಲ್ಲ ಬತ್ತದ ಕೈ ಮುಗಿಪೇರತ್ತೆ ದೇವಸ್ಥಾನ ಅಯ್ಯಪ್ಪೆ ಬಂಡ ಕಲಿಗೋರದೆ ಏರು ಅಕ್ಲೇನು ಅರೇನು ಪರಿಪೂರ್ಣವಾದ ನಿರ್ಮಲ ಮನಸ್ಸು ನಂಬ್ಯಾರ ಅಕ್ಲೇನು ಖಂಡಿತ ಕೈ ಬಿಡ್ಬೂಜಿ ಎಂಕ್ಲ ಐಟ್ ರಡ್ಡು ಪ್ರತಿ ವರ್ಷ ರಡ್ಡು ಸರ್ತಿ ಎಂಕ್ಲ ಒಂಜಿ ಆನಂದ ಸ್ವಾಮಿ ಗುರುಸ್ವಾಮಿ ಇಲ್ಲೇರು ಆರು ಸತತ ಒಂಜಿ 100 ಸರ್ತಿ ಪೋದಾಂಡು ವರ್ಷಡು ಪ್ರತಿ ತಿಂಗೋಲ ಶಬರಿಮಲೆಗೆ ಪೋಪಿರು ಆರ್ನೊಟ್ಟಿಗೆ ಎಂಕಲ್ಲ ಪೋಂದುಲ್ಲ ಪ್ರತಿ ತಿಂಗಳು ಒಂಜಿ 10-15 ಜನ ಆರ್ನೊಟ್ಟಿಗೆ ಪೋಂದುಲ್ಲ ಆರ್ನ ಮಾರ್ಗದರ್ಶನಡು ಎಂಕ್ಲು ಮೇ ತಿಂಗಳು ಜನ ಕಮ್ಮಿ ಪುನಃ ಎಂಕ್ಲೆಗಳ ಇನಿ ಇತ್ತೆ 40 ವರ್ಷ 5 ವರ್ಷ ದುಂಬು ಏಪ ಮಾಲೆ ಪಾಡ್ದನ ಇನಿ ಎಂಕ್ಲ ಆರೋಗ್ಯ ಸರಿ ನಡೆದ ಆ ಥರ ಎಂಕ್ಲು ಮೇ ತಿಂಗಳು ಅಕ್ಟೋಬರ್ ತಿಂಗಳು ಆರ್ನೊಟ್ಟಿಗೆ ಒಂಜಿ 10-15 ಜನ ಪೋಪ ಮಾತೆರೆಗಳ ಅಯ್ಯಪ್ಪಿ ಆರೋಗ್ಯ ಕೊರ್ದು ನಮ್ಮನ್ನು ಮಾತೆರಲ್ಲ ಎಡ್ಡೆ ಮನಸ್ಸಿಡು ನಮ್ಮನ್ನು ಪೂರ್ಣ ಪ್ರಮಾಣ ಕಾಪಾಡು ಬಂಡದು ಎನ್ನ ರಡ್ಡು ಪ್ರಾಸ್ತಾವಿಕ ಪಾತ್ರೆಯನ್ನು ಮುಂತೆ ಸ್ವಾಮಿ ಶರಣಮಯ್ಯ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬರ್ತಾ ಇರುವಂತಹ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಇವತ್ತಿನ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯದ ಸುದಿನ. ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಡೀತಾ ಇದೆ.
ಪ್ರಶಸ್ತಿ ಪುರಸ್ಕೃತರು ಸಂಸ್ಥಾಪಕರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಅತಿಥಿವರಿಯರಿಗೆ ಶಿರಭಾಗಿ ವಂದಿಸ್ತೇವೆ. ಇದೀಗ ಬಂಧುಗಳೇ, ಸದಾಶಿವ ಶೆಟ್ಟಿಯವರು ನಾವು ನಿಮ್ಮಲ್ಲಿ ಮನಪೂರ್ವಕವಾಗಿ ಸಾಷ್ಟಾಂಗವಾಗಿ ನಿಮ್ಮಲ್ಲಿ ಪ್ರಣಾಮವನ್ನು ಅರ್ಪಿಸಿಕೊಂಡು ನಮ್ಮ ಸಣ್ಣದೊಂದು ಗೌರವವನ್ನು ಕೂಡ ಈ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಇವತ್ತು ನಿಜವಾಗಿಯೂ ಅವರು ಈಗೆಲ್ಲ ಹರಿಸಿ ಬರುವಂಥದ್ದು ಸುಮಾರು ಒಂದು 5 ವರ್ಷಗಳ ಹಿಂದೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಪ್ರಶಸ್ತಿ ಬರಬೇಕಿತ್ತು. ಆದರೂ ಕೂಡ ಇವತ್ತಿನ ಈ ಒಂದು ಘನ ಸರ್ಕಾರ ಅವರ ಸಮಾಜಮುಖಿ ಹಾಗೂ ಧಾರ್ಮಿಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮನಗಂಡು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಂತಹ ಒಂದು ಸೌಭಾಗ್ಯವಂತರನ್ನು ಇವತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಪರವಾಗಿ, ಅದು ಕೂಡ 48 ದಿನಗಳ ಕಾಲ ನಡೆದಂತಹ ಭಜನಾ ಸಂಕೀರ್ತನ ಕಾರ್ಯಕ್ರಮದ ಮಂಗಳೋತ್ಸವದ ಶುಭ ದಿನದಂದು ಅವರನ್ನು ಸನ್ಮಾನ ಪೀಠದಲ್ಲಿ ಆಸೀನಗೊಳಿಸಿ ಸನ್ಮಾನಿಸುವಂಥದ್ದು ನಮಗೆ ಸಿಕ್ಕಿರುವಂಥದ್ದು ಸೌಭಾಗ್ಯ. ಸುಮನ ಗಿರೀಶ್ ಅವರು. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ ದಿನಾಂಕ 14/12/2024 ಶನಿವಾರದಂದು ಸಂಧ್ಯಾ ಭಜನಾ ಸಂಕೀರ್ತನೆಯ ಮಂಗಳೋತ್ಸವದ ಶುಭ ದಿನದಂದು ಶ್ರೀ 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 ಪರಮಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಇವರ ಉಪಸ್ಥಿತಿಯಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಂದಾಳು ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಸಂಸ್ಥಾಪಕರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಶ್ರೀಮಂತರೆಲ್ಲ ದಾನಿಗಳಾಗಿರುವುದಿಲ್ಲ. ಹಾಗಾಗಿರುತ್ತಿದ್ದರೆ ಬಂಗಾರದ ಹೂವಿಗೆ ಪರಿಮಳ ಸೇರಿದಂತಾಗುತ್ತಿತ್ತು. ಇದಕ್ಕೆ ಹೃದಯ ಶ್ರೀಮಂತಿಗೆ ಬೇಕಾಗುತ್ತದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬ ಸತ್ಯದ ಅರಿವು ಇದ್ದ ಉದ್ಯಮಿ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಅವರು ಹೃದಯ ಶ್ರೀಮಂತಿಕೆ ಇರುವಲ್ಲಿ ಉಳಿದ ಸಿರಿವಂತಿಕೆ ತಾನೇ ತಾನಾಗಿ ಬಂದು ಸೇರಿಕೊಳ್ಳುತ್ತದೆ ಎಂಬ ಸಿದ್ಧಾಂತದಲ್ಲಿ ಅಚಲ ನಂಬಿಕೆ ಇಟ್ಟವರು. ಆರ್ಥಿಕ ಶ್ರೀಮಂತರಾದರೂ ದಾನ ಗುಣವು ರಕ್ತದಲ್ಲಿ ಸೇರಿಕೊಂಡಿರುವ ಅಪರೂಪದ ವ್ಯಕ್ತಿತ್ವ ಶೆಟ್ಟರದು. ದನಿ ಉಡುಗಿ ಹೋದ ಬಡವರ ದನಿಯಾಗಿ, ಧಣಿಯಾಗಿ, ದಾನಿಯಾಗಿ, ಬಡವರ ಧಮನಿಸದೆ, ದನಿ ಅಡಗಿಸದೆ ದಾನಾದಿತಾರನಾಗಿ ಖ್ಯಾತಿವೆತ್ತ ಮಾನವತಾವಾದಿ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು. ಉದಾರ ದಾನಿ ಸದಾಶಿವ ಕೆ ಶೆಟ್ಟರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಬಳಿಯ ಕನ್ಯಾನದ ಕೂಳೂರಿನವರು. ಫಕೀರ ಶೆಟ್ಟಿ ಲೀಲಾವತಿ ದಂಪತಿಯರಿಗೆ ಸುಪುತ್ರನಾಗಿ ಜನಿಸಿದ ಶೆಟ್ಟರು ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಪದವಿ ವ್ಯಾಸಂಗವನ್ನು ಮಂಗಳೂರಿನ ಸಂತ ಎಲೋಶಿಯಸ್ ಕಾಲೇಜಿನಲ್ಲಿ ಮುಗಿಸಿದರು. ಬಳಿಕ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ MSc ಸ್ನಾತಕೋತ್ತರ ಪದವಿ ಪಡೆದರು. ತದನಂತರ ಉದ್ಯೋಗ ನಿಮಿತ್ತ ಮುಂಬೈ ಸೇರಿದ ಇವರು ನಿರ್ಲೋನ್ ಲಿಮಿಟೆಡ್, ಫಾರ್ಡ್ ಕೆಮಿಕಲ್ಸ್ ಇಂಡಸ್ಟ್ರೀಸ್, ಹಾಟೆಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಕಂಪನಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಸುಮಾರು 2 ದಶಕಗಳ ಕಾಲ ಸೇವೆ ಸಲ್ಲಿಸಿದರು. ಅವರ ಈ ಸುದೀರ್ಘ ವೃತ್ತಿ ಜೀವನದ ಅತುಲ ಅನುಭವವೇ ಮುಂದೆ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಬೇಡಿಕೆಯ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡುವ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ತನ್ನದೇ ಆದ ಕಂಪನಿಯನ್ನು ಹುಟ್ಟುಹಾಕಿ ಗ್ರಾಹಕರನ್ನು ಪ್ರಾರಂಭದ ಹಂತದಲ್ಲೇ ತೃಪ್ತಿಗೊಳಿಸಿದ ಗುಣಮಟ್ಟದ ಉತ್ಪಾದನೆ ನೀಡುವ ಪೂರೈಸುವ ಕಂಪನಿ ಎಂದು ಖ್ಯಾತಿ ಪಡೆದು ಮುಂದೆ ಕೆಲವೇ ವರ್ಷಗಳಲ್ಲಿ ಓರ್ವ ಯಶಸ್ವಿ ಧೀಮಂತ ಕೈಗಾರಿಕೋದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಹೇರಂಬ ದೇಶದಾದ್ಯಂತ ತನ್ನ ಉತ್ಪನ್ನಗಳನ್ನು ಸರಬರಾಜು ಮಾಡುವ ಕಂಪನಿಯಾಗಿದ್ದು ಮುಂದೆ ಉತ್ತಮ ಆದಾಯ ತರುವ ಉದ್ಯಮವಾದ ಪರಿಣಾಮ ಶೆಟ್ಟರು ತಾನು ನಡೆದು ಬಂದ ಸಂಘರ್ಷದ ದಾರಿಯನ್ನು ನೆನಪಿಸಿಕೊಳ್ಳುತ್ತಾ, ಬಡವರ ದೀನರ ಜೀವನದ ಯಾತನೆಗಳನ್ನು ನೆನಪಿಸುತ್ತಾ, ತಾನು ಬೆಳೆದು ಬಂದ ಊರು ಪರಿಸರದ ಜನ ಜೀವನ ಯಾಪನೆಗೆ ಪಡುವ ಪರಿಶ್ರಮ ಎಲ್ಲವನ್ನೂ ಮೆಲುಕು ಹಾಕುತ್ತಾ ಓರ್ವ ಕರುಣಾರ್ಧ ಹೃದಯ ವ್ಯಕ್ತಿಯಾಗಿ ಪರಿವರ್ತನೆಗೊಂಡರು. ಹಣದ ಮದ ತಲೆಗಡರುವ ಬದಲು ವಿನಮ್ರತೆ, ಪ್ರೇಮ, ಸೌಹಾರ್ದ ಮೊದಲಾದ ದೈವಿ ಗುಣಗಳು ಅವರ ವ್ಯಕ್ತಿತ್ವವನ್ನು ಸೇರಿಕೊಂಡವು. ತಾನು ಇಂದು ಸ್ಥಿತಿವಂತನಾಗಲು ಕಾರಣ ಭಗವಂತನ ಕೃಪೆ ಎಂದು ಬಲವಾಗಿ ನಂಬಿದರು. ತನ್ನ ಆದಾಯದ ಒಂದಂಶವನ್ನು ಅಶಕ್ತರ, ಬಡವರ, ದೀನದಲಿತರ ಉದ್ಧಾರಕ್ಕಾಗಿ ದೈವ ದೇವರು, ನಾಗಬನಗಳು, ಆದಿ ಆಲಡೆಗಳು, ಜೀರ್ಣೋದ್ಧಾರ ಕಾರ್ಯ, ಬಡ ಕುಟುಂಬದ ಹೆಣ್ಣು ಮಕ್ಕಳ ವಿವಾಹ, ಮಕ್ಕಳ ಶಿಕ್ಷಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಬಡ ಜನರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟರು.
ಸುಗುಣ ಸಂಪನ್ನೆ ಶ್ರೀಮತಿ ಸುಜಾತಾ ಸದಾಶಿವ ಶೆಟ್ಟಿ ಅವರೊಂದಿಗಿನ ಮಧುರ ದಾಂಪತ್ಯದಿಂದ ಹುಟ್ಟಿಕೊಂಡ ವಂಶದ ಕುಡಿಗಳು ಶ್ರೀರಾಜ್ ಮತ್ತು ಶ್ರೇಯಾ. ಶ್ರೀರಾಜ್ ಅವರು ತಂದೆಯೊಂದಿಗೆ ಕಂಪನಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾರೆ. ಶ್ರೀರಾಜ್ ಪತ್ನಿ ಸದಾಶಿವ ಶೆಟ್ಟರ ಸೊಸೆ ಡಾಕ್ಟರ್ ಪ್ರಕೃತಿ ಶ್ರೀರಾಜ್ ಶೆಟ್ಟಿ ವೈದ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಗಳು ಶ್ರೇಯಾ ಅವರನ್ನು ಮೇಘರಾಜ್ ಶೆಟ್ಟಿ ಎಂಬ ಅನುರೂಪ ವರನಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ಇಂತಹ ಸಮಾಜಮುಖಿ ಚಿಂತಕರು, ಕೊಡುಗೈ ದಾನಿಗಳು, ಬಡವರ ಬಂಧು, ಧಾರ್ಮಿಕ ಮುಖಂಡರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರ ಸೇವೆಗೆ ಅನುಗುಣವಾಗಿ ಕರ್ನಾಟಕ ಘನ ಸರ್ಕಾರ ನೀಡಿ ಗೌರವಿಸಿದೆ. ಅಭಿನಂದನೆಗಳು. ಅವರ ಜೀವನ ಸುದೀರ್ಘವಾಗಿರಲಿ, ಜೀವನದಲ್ಲಿ ನೆಮ್ಮದಿ, ಆರೋಗ್ಯ ಸ್ಥಿರವಾಗಿರಲಿ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಅವರಿಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎನ್ನುವ ಪ್ರಾರ್ಥನೆ. ಎಲ್ಲರ ಜೋರದ ಚಪ್ಪಾಳೆಯೊಂದಿಗೆ ಇಂತಹ ಒಬ್ಬ ಸಾಧಕ, ಬಹುಮುಖ ಪ್ರತಿಭೆ, ಎಲ್ಲ ದೀನ ದಲಿತರ ಮಾತ್ರ ಅಲ್ಲದೆ ಬಡವರ ಆಸಕ್ತರ ಕಣ್ಮಣಿಯಾಗಿರುವಂತಹ ಶ್ರೀಯುತ ಕನ್ಯನ ಕೂಳೂರು ಕನ್ಯನ ಸದಾಶಿವ ಶೆಟ್ಟಿಯವರಿಗೆ ನಮ್ಮೆಲ್ಲರ ಕರತಾಳದೊಂದಿಗೆ, ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದನೆ ಸಲ್ಲಿಸೋಣ. ಇವರ ಇಂತಹ ಒಂದು ಸಮಾಜಮುಖಿ ಚಿಂತನೆಗಳು ಇನ್ನಷ್ಟು ಮುಂದುವರಿಯಲಿ. ಅವರು ಧಾರ್ಮಿಕತೆಗೆ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೂಡ ಕೊಟ್ಟಿರ್ತಾರೆ. ಅಶಕ್ತರಿಗೆ ಮತ್ತು ನಿರ್ಗತಿಕರಿಗೆ ನೀಡುವಂಥ ದಾನವನ್ನು ಕೂಡ ನೀಡ್ತಾ ಇರುವಂಥ ಶ್ರೀಯುತ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಗೌರವಪೂರ್ವಕ ಅಭಿನಂದನೆಗಳು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಸದಾಶಿವ ಶೆಟ್ಟಿ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡುತ್ತೇವೆ. ಅದರ ಹಿಂದೆ ನಮ್ಮ ಇವತ್ತು ಸದಾಶಿವ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಬೇಕು ಅಂದರೆ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅವರ ಶ್ರಮ ಕೂಡ ಇದೆ. ಮಂಟಮೆ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪೂಜನೀಯ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ರಾಜಾರಾಮ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ಈ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಭಗವದ್ಭಕ್ತರು ಎದ್ದು ನಿಂತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಶೆಟ್ಟಿಯವರೇ, ನೀವು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಹೃದಯಾಂತರಾಳದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಸೇರಿದ ನನ್ನ ಆತ್ಮೀಯ ಬಂಧುಲೆ, ಅಯ್ಯಪ್ಪನ ಮಾತ ಭಕ್ತರೇ, ಈ ಊರುದಲನ್ನ ಬಾರಿ ದೂರದ ಊರತ್ತು ಒಂಜಿ ಸಾಧಾರಣ ಮಟ್ಟ ಒಂಜಿ ಹುಟ್ಟೂರುಂದೇ ಪನಳಿ ದಯ ಪಂಡ ಯಾನು ಪುಟ್ಟಿನ ಊರು ಮುಲ್ತದಂತೆ ದುಂಬೋನಗ ಮುಡಿಪುದಂಚಿ ಬಾಕ್ರವೇಲು ಬನಗ ಅವಳು ಬಾಕ್ರವೇಲ್ದ ಮುಟ್ಟ ಬಾಕ್ರವೇಲು ಮಲಾರದ ನಡುಟು ಒಂಜಿ ನಡಿಬೇಲು ಪನ್ಪುನ ಒಂಜಿ ಇಲ್ಲಾಡು ಯಾನು ಪುಟ್ಟಿದೆ ಅಮ್ಮ ಅಲ್ತಾರೆ ಒಪ್ಪ ಎಂಕಲ್ನ ಕನ್ಯಾನ ಮಂಡ ಕುಳೂರು ಕನ್ಯಾನ ಕುಳೂರು ಈಸ್ ನಿಯರ್ ಉಪ್ಪಳದ್ದು ಒಂಜಿ 2.5 ಕಿಲೋಮೀಟರ್ ಮಂಜೇಶ್ವರದರ ಪೋಲಿ ಉಪ್ಪಳದರ ಪೋಲಿ ಒಂಜಿ ಹಳ್ಳಿ ಪ್ರದೇಶವಾಯನ ಕುಳೂರು ಮನ್ಪುನಂಜಿ ಗ್ರಾಮಡು ಕನ್ಯಾನ ಮನ್ಪುನಂಜಿ ಇಲ್ಲಾಡು ಯಾನು ಬಿಳಿಯದು ಬೊಕ್ಕ ಸ್ಟೋರಿ ಅಂತೆ ಪಂಡೇರು ವಿದ್ಯಾಭ್ಯಾಸ ಬಾಲ್ಯದ ಊರುಡೆ ಮಲ್ತದೆ SLC ಮುಟ್ಟ ಮೀಯಪ್ಪದ ಮದಪೋದು ಕಾಲೇಜ್ ಸೈಂಟ್ ಎಲೋಸಿಸ್ ಕಾಲೇಜ್ ಎಲ್ಲಂಜಿ ಅವಳೊಂಜಿ ಅವಳ ಸನ್ಮಾನ ಉಂಡು ಎಲೋಸಿಸ್ ಕಾಲೇಜಿನ ಎಂಕ್ ಲೆಕ್ಚರ್ ಉಂಡು ಅಲ್ತದ ಮೈಸೂರು ಬೋದು ಒಂಜಿ ತಿಂಗಳು ಏನು ಮುಳು ಕೊಣ ಜಡ್ಲ ಫಿಸಿಕ್ಸ್ಗೆ ಬರ್ತದೆ ಬುಕ್ ಹೆಂಗೆ ಕೆಮಿಸ್ಟ್ರಿ ದಿಕ್ಕಂದು ನಾನು ಮೈಸೂರಿಗೆ ಹೋಯೆ ಅಪ್ಪ ಮುಳು ಫಸ್ಟ್ ಸ್ಟಾರ್ಟ್ ಆಯ್ನ ಕೊಣಾಜಿಗೆ ಆ ಟೈಮ್ ಅಂಚ 5 ಬುಕ್ಕ ಬಾಂಬೆ ಬೋದು ನಡತ ಬತ್ತನ ಸಾದಿ ರೆಸ್ಟ್ ಈಸ್ ಹಿಸ್ಟ್ರಿ ಒಂದು ಪೇರಂಚನೆ 10-15 ವರ್ಷ ಕೆಲಸ ಮಲ್ತದೆ 5 ಬುಕ್ಕ ಕಂಪನಿ ಸ್ಟಾರ್ಟ್ ಮಲ್ತದೆ ಎಂಥ ದಿನೊಟ್ಟು ಒಂಚೂರು ಮಲ್ಲೆ ಆತನು ಅಂಚ ಅದೇ ದೇವರ ದಯಟು ನಮ್ಮನ ಸತ್ಯಗಳನ್ನ ಕೃಪೆ ಯಾನ್ ಎಲ್ಲೆದ್ದಿಂಚಿ ನಮ್ಮೊಂದು ವತ್ತನ ದೈವ ದೇವೇರು ಹಿರಿಯಾಕಲು ಬಂಡ ಅಪ್ಪ ಮಗಳ ಹಿರಿಯಾಕಲು ಕೊರನಂಜಿ ವಂಶ ಪರಂಪರಾಗತವಾದ ಬತ್ತನಂಚಿನ ಒಂಜಿ ಭಕ್ತಿ ಶ್ರದ್ಧೆ ಪರಂಪರೆ ನಮ್ಮಡೈತನೆ ಆ ಸಂಸ್ಕೃತಿನ ಪತ್ತೊಂದು ಪೋಯಿನದ್ದಾದು ನಮ್ಮಕ ದೈವ ದೇವರನ್ನ ಆ ದೇವಿ ಶಕ್ತಿದ ವಿಶೇಷವಾದ ದೇವಿ ಶಕ್ತಿನ ಕೃಪೆ ಎಂಕ್ ಭಕ್ತಿ ಶ್ರದ್ಧೆ ಇಲ್ಲೆದ್ದಿಂಚೆ ಉಂಡು ಆ ಕೃಪೆ
ನಿರಂತರವಾದ ಉಂಡೊಂದೆ ಅನ್ನಂಬುದೇ ಹೆಚ್ಚಿನ ಮನುಷ್ಯ ಪ್ರಯತ್ನ ಮನುಷ್ಯ ಕೊಂಜಿ ಯಶಸ್ವಿ ಓಡೆ ಮುಟ್ಟು ಒಂದು ಅವನ ತೂಪ ಪ್ರಯತ್ನ ಮಸ್ತ್ ಜನ ಮಲ್ಪೇರು ಪ್ರಯತ್ನಗೂ ತಲೆಯನ್ನೆಲ್ಲ ಕಮ್ಮಿಚ್ಚಿ ಮಸ್ತ್ ಜನ ಮಲ್ಪೇರು ಅಂಡ ಮಾತ್ರೆಗಳ ಫಲದಿ ವಿಜಯ ಕೊಂಚ ಯೋಗ ನುಣ್ಣುಬಿಡು ಆ ಯೋಗಗೂ ಒಳದು ಆ ಯೋಗ ಕೊಂಜಿ ನಮ್ಮನ ಒಂಜಿ ನಮ್ಮ ಬತ್ತನ ಸಂಸ್ಕೃತಿಲ ನಮ್ಮ ಸನಾತನ ಧರ್ಮತಿಕ್ಕನಂಚಿನ ಸಂಸ್ಕೃತಿ ಬೊಕ್ಕ ನಮಕು ದೈವ ದೇವರನ್ನ ವಿಶೇಷವಾದ ತುಳುನಾಡು ನಮ್ಮ ದೈವಗಳು ನಾನು ಇಂಚೋಗ ಮುರಣಿ ಬಾಂಬೆಡ್ ಬರ್ತಾರೆ ಬೊಂಬೆಗೆ ಸ್ಪೀಚ್ ಡೇನ್ ಅವೇ ಪಂಡೆ ಭಾಷಣ ನಮಕ್ ಒಂಜಿ ಸಪೋರ್ಟ್ ಸಿಸ್ಟಮ್ ಬಂಡ ಅವು ನಮ್ಮ ದೈವಗಳನ್ನ ತುಳುನಾಡು ವಿಶೇಷವಾದ ಅವು ಒಳ್ಳಜ್ಜಿ ಆ ದೈವಗಳನ್ನ ಒಂಜಿ ಪವರ್ ನಾನು ಕೆಲವು ತಿಕ್ಕಡಿ ಪಂದುಂಡು ನಂಗೆಲ್ಲ ಮಲರಾಯನ ಬುಲ್ಯ ಗಂಧ ಪ್ರಸಾದ ಬತ್ತೊಂದು ನಾನು ಬಾಂಬೆಗೆ ಹೋತೆ ದಾಲಾಜ್ ಚಂದಪ್ಪನಾಗ 500 ರೂಪಾಯಿ ಬತ್ತೊಂದು ಬೊಂಬೈಗೆ ಹೋತೆ 500 ರೂಪಾಯಿಲ ಗಂಧ ಮಲರಾಯ ಜುಮಾದಿನ ಗಂಧ ಪ್ರಸಾದ ಅವೇ ಇಂಕೊಂಜಿ ಬಲಗೊರ್ನ ಅದಕ್ಕೂ ಐದು ಬುಕ್ಕ ನಡತಂಬೋಯಿನ ಸಾದಿ ಮಲ್ತನ ಕೆಲಸಗೂ ಅಕ್ಕಲ್ನ ಕೃಪೆ ಆ ದೇವಿ ಶಕ್ತಿದ ಕೃಪೆ ಮಾಣಿಲದ ಸ್ವಾಮಿಲು ಒಳ್ಳೆಯರು ಮಹಾಲಕ್ಷ್ಮಿನ ಗುಳ್ಳಾದಿರೋಳು ಮತ್ತೆ ಅಂಚ ಆ ಮಹಾಲಕ್ಷ್ಮಿನ ಕೃಪೆ ಎಲ್ಲೇ ದಿಂಚಿ ಒಂಜಿ ಸರಸ್ವತಿನ ಕೃಪೆ ಇತ್ತಂದ್ರೆ ಕಲ್ಪನೆ ಒಂಚೂರು ಹುಷಾರುತ್ತೆ ಸರಸ್ವತಿನ ಒಂದು ಕೃಪೆ ಅಂದೆ ಮನಳಿ ಆ ಸರಸ್ವತಿನ ಕೃಪೆ ಇಟ್ಟು ನವಮಂತ್ರ ಶ್ರಮ ನಿರಂತರವಾಯಿನ ಒಂಜಿ ಶ್ರಮ ನಿಂಚೋಗ ಪಂಡೆ ಒಂಜಿ 16 ವರ್ಷ ರಾತ್ರಿ ಶಿಫ್ಟೆಲ್ಲ ಮಲ್ತದೆ ಕೆಲಸ ಮಲ್ತಂದು ಉಪ್ಪನಾಗ ರಾತ್ರಿ ಶಿಫ್ಟ್ ಮಲ್ಪನದ್ದು ಸುಲಭದ ಕೆಲಸ ಹತ್ತು ರಾತ್ರಿ ಜಾಗರಣೆ ಮಲ್ತದ ಕೆಲಸ ಮಲ್ಪುಣ ಅವಲ್ಲ ಕೆಮಿಕಲ್ದ ಪ್ಲ್ಯಾಂಟ್ದೆಲ್ಲ ಏರ್ಲ ಪೋವಾಯರು ನಿಕ್ಲು ಅಂಚಿನ ಕೆಮಿಕಲ್ ಪ್ಲ್ಯಾಂಟ್ ರಾತ್ರಿ ಸಣ್ಣ ಶಿಫ್ಟ್ ಮಲ್ತದೆ ರಾತ್ರಿ ಶಿಫ್ಟ್ ಮಲ್ತು 16 ವರ್ಷ ಕೆಲಸ ಮಲ್ತದೆ ಅಪಂಡ ಮನುಷ್ಯಗೆ ಪ್ರಯತ್ನ ಒಂಜಿ ಪರಿಶ್ರಮ ಭಾರಿ ಮುಖ್ಯ ಆ ಪರಿಶ್ರಮ ಏನು ಮಲ್ತದೆ ಆ ಪರಿಶ್ರಮದೊಟ್ಟಿಗೆ ದೇವರಂಚೂರು ಸರಸ್ವತಿ ಬುದ್ಧಿಶಕ್ತಿ ಕೊಡ್ತಾರೆ 5 ಮಹಾಲಕ್ಷ್ಮಿನ ಕೃಪೆ ಒಂಜಿ 2020 ಮಹಾಲಕ್ಷ್ಮಿನ ಕೃಪೆ ಆತನ ಎಂದು ಬಂತ ಆಂಡ ಎಲ್ಲೆದ್ದಿಂಚಿ ಬತ್ತನ ಸಂಸ್ಕೃತಿನ ನಾವು ಬಿಡ್ತಿಜ ನಡ್ತೊಂದು ಬತ್ತನ ಸಾಧಿನ ನಮ್ಮ ತತ್ತಿಜ ಬಿಡ್ತಿಜ ಒಂದು ದೈವದೇವರನ್ನ ನಂಬಿಕೆ ಇತ್ತನು ಇಂದೇ ಅಯ್ಯಪ್ಪ ಸ್ವಾಮಿನ ಶಬರಿಮಲೆಗೆ ನಾನು ಆಜಿ ವರ್ಷ ಕಂಟಿನ್ಯೂಸ್ ಅದು ನಿರಂತರವಾದ ಪೋತೆ ಆಜಿ ವರ್ಷ ಅನ್ಪತ್ತೆ ಶಬರಿಮಲೆ ಮುಲ್ತದ ಎಂಕ್ಲು ಇಡೆ ತ್ರಿಶೂರು ಹೋದು ಅವಳೊಂಜನ್ನ ಫ್ರೆಂಡ್ ಇತ್ತಾರೆ ಅವ್ರನ್ನ ಅವಳು ಉಂತದ್ದು ಮನದಾನಿ ಅಲ್ತದ್ದು ಒಂದೆಟ್ಟು ಪೋಂತ ಪಂಪಾಗಬಹುದು ಆಜಿನೇ ಸರ್ತಿ ಒಂತೆ ಎಂಕ್ ಬಾರಿ ಮಲ್ಲೊಂಜಿಂದು ಮಾಡಿ ಸಾಧನೆ ಅವು ಕಾಂಡ 7:30 ಗಂಟೆಗೆ ಪಂಪದ್ದು ಮೀದು ಎಂಕಲ್ ಶುರು ಮಾಡ್ತ ನಾವು ಬೈಯಡು 4:30 ಎಂಕ ದರ್ಶನ ತೆಗೊಂಡು ಬೈಗೆ 4:30 ಆತ ರಶ್ ಆತ ಪಬ್ಲಿಕ್ ಇತ್ತಾನೆ ಸೊ 5 ಬಕ್ಕಾನ ದಾದನ ತೀರ್ಮಾನ ಮಲ್ತೆ ನನ್ನ ಆ ಸೀಸನ್ ಪೋಡ ಬಾರಿ ಭಂಗ ಅವಾಗ ಈ ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆದೈತೆ ಎಂಕ್ಲು ಬುಕ್ಕಿಂಗ್ ಮಲ್ದಿಜ ಈ ಬುಕ್ಕಿಂಗ್ ತಗಲೇನೆ ಬಿಡು ಅಂತೀರಿ ಎಂಕ್ಲು ಜನರಲ್ ಲೈನ್ಡ್ ಬಾಕಿ ಅಂಚಾದೆ ಸೊ ಬಟ್ ಅಯ್ಯಪ್ಪನ ಮಹಿಮೆ ಏನು ತೆರಿದೆ ಒಂಜಿ 48 ದಿನತ್ತ ಭಕ್ತಿ ಶ್ರದ್ಧೆಡು ಮಲ್ಪನಂಚಿನ ಒಂಜಿ ವೃತ್ತ ಒಂಜಿ ಸನ್ಯಾಸ ಜೀವನ ಮಲ್ತದ ನಿಷ್ಠೆಡು ಭಕ್ತಿ ಶ್ರದ್ಧೆಡು ಮಲ್ಪನಂಚಿ ಇಂದು ಆ ವೃತ್ತ ಅವಡು ಒಂದು ಬುಕ್ಕ ಶಬರಿಮಲೆ ಪೋಪುನಂಜಿ ಕೆಲಸವು ಸುಲಭದ ಸಾಧ್ಯತೆ ರೇಗಲ ಆತ ಶ್ರದ್ಧೆ ಬೋಡೈ ಏನು ಮಲ್ಪಡಂಡ ಅಂಚಾದಪ್ಪನಾಗ ಮೂಳು ಈ ಕ್ಷೇತ್ರ ನಿಕ್ಲು ಮಸ್ತ್ ಜನ 48 ದಿನದ ದಿಂಚಿ ಪೋಂದುಲ್ಲಾರೆ ವರ್ಷದ ದಿಂಚಿ ಅದೇ 42 ಏತ್ ವರ್ಷದ ದಿಂಚಿ ಅವನ ಮೂಳು ಇಂದು ಮುಂಜಾನೆ ವರ್ಷ ಅದು ಸ್ಟಾರ್ಟ್ ಆದ ಅವೇ ವನ್ಯಾನ ಸ್ಟಾರ್ಟ್ ಆದ 40 ವರ್ಷದ ದಿಂಚಿ ಮೂಲು ಅಯ್ಯಪ್ಪ ಸ್ವಾಮಿನ ವೃತ್ತಪತ್ತೊಂದು ಮುಲ್ತದ್ದು ಸ್ವಾಮಿನ ಪೋಂದುಲ್ಲಾರೆ ಬೊಕ್ಕ ಮೂಲು ಮಂದಿರ ಏನಪ್ಪ ಆಜಿ ವರ್ಷದ ದಿಂಚಿ ಮಂದಿರದ ಸ್ಥಾಪನೆ ಮಾಡ್ತದೆ ಐಟು ನಿಕ್ಲು ಇತ್ತೆ ಭಾರಿ ಹೊರಳುಡು ಊರ್ದಾಕ್ಲು ಪೂರ ಬತ್ತದ ನಿಕ್ಲು ಭಕ್ತರು ನಮ್ಮ ಬಂಧುಲು ಪೂರ ಬರ್ತದೆ ಇನ್ನು ಭಕ್ತಿ ಶ್ರದ್ಧೆ ಮಲ್ತೊಂದುಲ್ಲಾರೆ ಈ ವರ್ಷದ ವಿಶೇಷವಾದ ಕಾರ್ಯಕ್ರಮಗೂ ಎಂಕ್ ಬರ್ಪನಂಚಿನ ಯೋಗ ಏನು ಬತ್ತನೆ ಐಕ್ ಭಾರಿ ಸಂತೋಷ
ದಯಪಂಡ ಎಂಕ್ಲ ಆನಿ ಮುರಣಿ ಒಂಜಿ ಸನ್ಮಾನ ಸಮಾರಂಭ ಮ್ಯಾಂಗ್ಳೂರು ಕುಡ್ಲಡಿತಾನೆ ಯಕ್ಷಧ್ರುವದ ಐಕ್ ಬತ್ತದ ಎಂಕ್ ಇನ್ವಿಟೇಷನ್ ಕೊಡ್ತಾರೆ. ಐದು ಎಂಕೆ ನೀ ಬರ್ಪುನ ಸಾಧ್ಯತೆ ಕಮ್ಮಿ ಇತ್ತಾನೆ ಅಂಕ್ಲೆ ಉಡುಪಿಗೆ ಬೋದು ಆಜು ಗಂಟೆ ಉಡುಪಿ ಒಳ್ಳೆ ರಾಜಾರಾಮ್ ಭಟ್ರ ಎಡಬಂಡೆ ಹಿರಿಯತ್ ಹೊರ್ತು ಬರ್ತಾರೆ ಅರವಂಡೆ ಆಜು ಗಂಟೆ ಹೊತ್ತು ಕುಳ್ತಿ ಆಜು ಗಂಟೆ ಎಂಕ್ಲು ಮುಳ್ಳ ಉಡುಪಿಡು ಇಡೆ ಬರ್ಪುನ ಹೆಂಗೆ ಗೊತ್ತು ಜನ ಬೊಕ್ಕ ಎಂಕ್ಲನ ಕಾರ್ತಿಕಡ ನಿಕ್ಲು ಫಾಲೋ ಅಪ್ ಮಲ್ತೊಂದಿರ್ತಾರೆ ಅನ್ನೊಂದಾಗಿ ಅಂತೂ ಬರ್ಪುನ ಯೋಗ ಅಯ್ಯಪ್ಪ ಸ್ವಾಮಿಲಿ ಎತ್ತರು ಅಯ್ಯಪ್ಪ ಸ್ವಾಮಿಲಿ ಎತ್ತನಂಚಿನ ಯೋಗ ಅವಳು ಚಾಮುಂಡೇಶ್ವರಿ ದೇವಿನ ಕ್ಷೇತ್ರ ಉಡುಪಿದ ಅವಳ ಮಲ್ಲ ಕ್ಷೇತ್ರ ನೀನು ಆಡಿಬೋದು ಅಲ್ತ ದರ್ಶನ ಅದು ಅವಳು 1000 ಪುಂಜೋಳು ಆರತಿ ಮಲ್ಪನತಿಯ ಅಂಚಿನ ವಿಶೇಷ ಕಾರ್ಯಕ್ರಮ ಅವಳಾಂಡು ಇನ್ನು ಕುಡೊಂಜಿ ಎಂಕ್ಲನ ಶಶಿಧರ್ ಶೆಟ್ರನ್ನ ಮೂಲತನ ಅಡೆಬಾರಿ ಎತ್ತಂಡು ಒಂಚೂರು ಲೇಟ್ ಆಂಡ್ ಬುಕ್ಕ ಪೋರಾಯ್ಚಿ ಬೆಳ್ತಂಗಡಿಗೆ ಬಾರಿ ಮಲ್ಲ ಯಕ್ಷಗಾನದ ಕಾರ್ಯಕ್ರಮ ಎಂಕ್ಲ ಪೋರ ಎತ್ತಂಡ ಅಂಡ್ ಆಯ್ಚಿ ಓ ಪಟ್ಲ ಫೌಂಡೇಶನ್ಲಿ ಅನ್ನುಳ್ಳೆ ಆರಲ್ಲುಳ್ಳೇರು ನಾನು ಗೌರವಾಧ್ಯಕ್ಷ ಅದು ಮಲ್ತದೇರು ಐದು ಬೊಕ್ಕ ಯಕ್ಷಗಾನ ಒಂಚೂರು ಸಪೋರ್ಟ್ ಕೊರಿಯ ಐದು ಬೊಕ್ಕ ಒಂಜಿ 4 ವರ್ಷದಿಂಚಿ ವಿಶೇಷವಾದ ಮನಸ್ಸು ದುಂಬೆ ಇತ್ತಲ್ಲ 4 ವರ್ಷದಿಂಚಿ ಎಂಕೊಂಜಿ ಆ ಮಹಾಲಕ್ಷ್ಮಿನ ಕೃಪೆ ಬುಕ್ಕ ವಿಶೇಷವಾಯಿನ ಸಾಮಾಜಿಕ ಕಾರ್ಯಕಲಾಪೊಡಿ ಅನ್ನುಳ್ಳೆ ಅವು ಮಾತೆಲ್ಲ ತೆರೆದಿತ್ತನ ಪಂಡರ್ ಇಡೀ ನಮ್ಮ ಕಾಸರಗೋಡು ಜಿಲ್ಲೆ ಅವಡೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮುಟ್ಟ ಬೊಕ್ಕ ಬೊಂಬೈಡ್ಲ ಮಸ್ತ್ ವಿಧತ್ತ ಸಾಮಾಜಿಕ ಸೇವೆ ಮಲ್ತೊಂದುಂಡ ಒಂಜಿ ಸೈಡದ್ದು ಧಾರ್ಮಿಕ ದೇವಸ್ಥಾನ ಆಡು ದೈವಸ್ಥಾನಗಳಾಡು ಏನು ಮಾತ ಓ ಯೋಗಿಲ್ನ ಸೇವೆ ಮಾತ ಮಲ್ತೊಂದುಲ್ಲ ಯೋಗಿಲ್ನ ಸೇವೆ ಮಲ್ತೊಂದುಲ್ಲ ಬೊಕ್ಕ ದೈವ ದೇವಸ್ಥಾನದ ಮಸ್ತ್ ಮಸ್ತ್ ಊರ್ಡು ಆವೊಂದುಂಡು ಐಕ್ ಎನ್ನೆ ದಾಪನ ಎಲ್ಲ ಸಹಕಾರ ಮಲ್ತೊಂದುಲ್ಲೆ ಅವನಿ ಯೋಗ ಅಂದವನು ಪ್ಯಾನ್ ಕೊರಿಯರೆ ಮಾತೆರೆಗಳ ಮನಸ್ಸು ಬರಪುಜಿ ಜನಕ್ಕಲು ದುಡ್ಡು ಜಮ ಮಲ್ತೊಂದೆ ಪೊಪ್ಪೆರತ್ತಂದ ಏರ್ಲ ಏನು ಕೊರಿಯರ್ ತಯಾರಪ್ಪುಜೇರು ಅಂತೂ ಎಂಕ್ ತನ್ನ ಒಂಜಿ ಒಂದು ಮನೋಭಾವ ಬೈದನು ಕೊರಪ್ನಂಚಿನ ಐಟ್ ಜನಕ್ಕುಲೆಡ್ಗದ ತಿಕ್ಕೊಂಡೊಂಜಿ ಪ್ರೀತಿ ಗೌರವ ಐನ ಏನ ಅನುಭವ ಮಲ್ತೊಂದುಲ್ಲ ಅನ್ನತ್ತೆ ಇತ್ತೊಂಜಿ 2-3 ತಿಕ್ಕಡೊಂಜಿ ಸನ್ಮಾನ ಅಂಡ್ ವಿಶೇಷವಾಯಿನ ಸನ್ಮಾನ ಬೊಕ್ಕ ನಿಖಿಲ್ ಪಂಡ್ಲೆ ಕಮ್ಮುಲು ಬೆಂಗಳೂರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬೊಕ್ಕ ಕನ್ನಡ ಸಂಸ್ಕೃತಿದ ಇಲಾಖೆದ ಮಂತ್ರಿ ಮಾತ ಸೇರಿದೊಂಜಿ ಎಂಕ್ ಮಾಲೆ ಪಾಡ್ದು ಶಾಲ್ ಪಾಡ್ದು ಮಲ್ತೇರು ಉದರ್ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ಒಂದು ಪ್ರಶಸ್ತಿ ಪ್ರದಾನ ಮಲ್ತೇರು ಅವೊಂಜಿ ನೆವನ ಆ ರೀತಿ ಅವರು ಇಡೀ ಮಲ್ತೊಂದುಲ್ಲೆ ರ್ಯಾಂಕ್ ಸನ್ಮಾನ ಸೊ ಎನಿವೆ ನಾವು ಮಲ್ತನ ಕಾರ್ಯ ಕೆಲಸ ಒಂಜಿ ಪ್ರತಿಫಲನೆನ್ವೆ ಜನಕುಲ್ನ ಪ್ರೀತಿ ಐದು ಮಲ್ಲ ಇಂಚಿನ ಬಂಡ ಜನಕುಲ್ನ ಪ್ರೀತಿ ನಿಖಿಲ್ನಂಚಿನ ಜನಕುಲ್ನ ಪ್ರೀತಿಯೇ ಇಂಕ ಮಲ್ಲ ಹೆಮ್ಮೆದ ವಿಚಾರ ಖುಷಿ ಕೊರ್ಪನಂಚಿನ ವಿಚಾರ ಎನ್ನ ಜೀವನದ ಯಶಸ್ವಿ ಬಂಡ ಯಾನಂದೇನೆನ್ವೆ ಮಲ್ತನ ಕೋಟಿಗಟ್ಟಲೆ ದುಡ್ಡು ನತ್ತು ಕೋಟಿಗಟ್ಟಲೆ ದುಡ್ಡು ಮಲ್ತನಾಗಲು ಮಸ್ತಿ ಅನ್ನೊಳ್ಳೆರೆ ಆಂಡ ದಾನ ಮಲ್ಪನಾಗಲು ಕಮ್ಮಿ ಕೋಟಿಗಟ್ಟಲೆ ದಾನ ಮಲ್ಪಿತ್ತೆ ಆರೊಂಜಿ ಫಿಗರ್ ಬಂಡೇವೆ ಅವು ಸತ್ಯನೇ ಅವು ಅಂಚ ಆತ್ಮಾತ ಕೋಟಿಗಟ್ಟಲೆ ದಾನ ಮಲ್ಪೊಂಡ ಐಕ್ ಎಂಚಿನ ಬಡು 56 ಇಂಚ್ ಛಾತಿ ಚೆಯ್ಯಿ ಎಂಟೆದೆ ಬುಡೋಗಿ ಸಾಧಾರಣ ದಕ್ಲೆಗೆ ಆಪುಜಿ ಒಂಜಾಜ್ ಸ್ವಂತವಾದ ಅಕ್ಲೆಗೆ ಮನಸ್ಸು ಉಪ್ಪುಜಿ ಈಜಿನ ಅಕ್ಲನ ಫ್ಯಾಮಿಲಿ ದಕ್ಲು ಬಿಟ್ಬಿಚಾರು ಬಿಡತ್ತೆ ಎಲ್ಲ ಬಿಟ್ಬಿಚಾರು ಕೊರಿಯರೆ ಹೆಚ್ಚದಕ್ಲೆ ಸಮಸ್ಯೆ ಹೋಗಿ ಒಂಜಾದ ಅಕ್ಲೆಗೆ ಮನಸ್ಸಿಜ್ಜಿ ಮನಸ್ಸೋರಿಯಾಗಿ ಇತ್ತನಂದೇ ಪನ್ನಂಡ ಬಿಡಿತಿ ಎಲ್ಲ ಒಳಗೆ ಕಿರಿಕಿರ ಅನ್ಪರಿಲ್ಲ ದಾಯಿಗವ್ರು ಪಟ್ಟುವರ ಇರೋದು ಅಂಚಾದಪ್ಪನ ಎಂಕ ಅವ್ರ ಅಡ್ಲ ಅಜ್ಜಿ ಜೋಕಲ್ಲ ಮನಿಪಿಜಾರ ಪಾಪ ಅಂಚಾದ ಯಾನು ಫ್ರೀ ಅದು ಪಟ್ಟೊಂದಿಲ್ಲ ಆಡೆ ಆಂಡ ಪಟ್ಟಂಡ ಎಂಕ ದಾಲ ದೇವರ ದಯಟು ಅವೊಂಜಿ ಹೊಸರದ ಲೆಕ್ಕ ಬರೋದೇ ಉಂಡು ಕೊರೋನಾದ ಬರೋದುಂಡು ಕೊರೋನೆಟದೆಲ್ಲ ಕಮ್ಮಿ ಆತಜಿ 100 ಕೋಟಿ ಹೊರಟು 150 ಕೋಟಿ ಹೊರಟು ಐದು ಜಾಸ್ತಿ ಬೈದನು ಅದೆಲ್ಲ ಕಮ್ಮಿ ಆತಜಿ ಅಂಚಾನ ಬರೋದಿಲ್ಲ ಸೊ ಎಂಕದೆಲ್ಲ ಬೇಜಾರಚ್ಚಿ ಅಂಡ ಆಯ್ತ ಬದಲಾದ ತಿಕ್ಕನ ಜನಕ್ಕುಲ್ನ ಲಕ್ಷಗಟ್ಟಲೆ ಜನಕ್ಕುಲ್ನ ಪ್ರೀತಿ ವಿಶ್ವಾಸ ಅವು ಮುಖ್ಯ ಅಂದ ಯಾನೇನು ಎಂಕ ಅವು ಸಂತೋಷ ಏತೋ ಜನ ಐತೆ ಊರುಡು ಮಸ್ತ್ ಹಾಸ್ಪಿಟಲ್ ಉಪ್ಪೇರಿ ಮಸ್ತ್ ಕ್ಯಾನ್ಸರ್ ಪೇಷಂಟ್ಸ್ ಆಕ್ಸಿಡೆಂಟ್ ಕೇಸಸ್ ಎಂಚಿನ ಬತ್ತನಲ್ಲ
ನಾವು ಇಜ್ಜಿಂದ ಮಲ್ಪುಜ ಅಂತೆ ಕೊರ್ದು ಅಕ್ಲೆಗೆ ಅಕ್ಲ ಕಣ್ಣೀರು ಹೊಡೆಸೋಣ ಅಕ್ಲೆಗೆ ಒಂಚೂರು ಸಮಾಧಾನ ಮಲ್ಪನ ಕೆಲಸ ನಾವು ಮಲ್ಪ ಅಂಜನೆ ಯಾರು ಮಾಡ್ಲಿಕ್ಕ ದೇವಸ್ಥಾನ ಐತೆ ದೇವಸ್ಥಾನದ ತುಂಡೈತೆ ಕಾಸರಗೋಡು ಮಲ್ಲವಲ್ಲ ದೇವಸ್ಥಾನ ಇಂಚಿಗಲ ಪೂರ ಮೇಯ್ನ್ ಮುಖ್ಯವಾದೈತೆ ಮಧೂರದೊಂಜಿ ಐನು ಉಲ್ಲೇಖ ಮಲ್ಪಡಾಕೊಂಡು ಮಧೂರದ ಭಾರಿ ಮಲ್ಲ ಕೆಲಸ ಮಲ್ತಂದಿಲ್ಲ ಆಲ್ಮೋಸ್ಟ್ ಕೋಟಿಗಟ್ಟಲೆ ಖರ್ಚಿ ಕೋಟಿಗಟ್ಟಲೆ ನಮಲ ಪಾಡ್ದ ಮಾರ್ಚ್ 27 ಏಪ್ರಿಲ್ 7 ಮುಟ್ಟ ಅವಳು ಬ್ರಹ್ಮಕಲಶ ಆಯರಂಡು ಕೆಲಸ ಕಂಪ್ಲೀಟ್ ಆವೊಂದು ಒಯ್ದಂದ್ರೆ ಎಲ್ಲಂಜಿ 21 ಎಂಕ್ಲು ಬೊಂಬೈಡ್ ಎನ್ನ ಅಧ್ಯಕ್ಷತೆಡ್ ಬೊಂಬೈಡ್ ಒಂಜಿ ಸಭೆ ಲೆತ್ತದು ಮುಂಬೈದ ಅಕ್ಲೇನು ಮತ್ತು ಸೇರ್ಸಾದಲ್ಲ ಅಕ್ಲೆಗೆ ಜನ ಬೆಂಬಲ ಬೊಕ್ಕ ಧನ ಬೆಂಬಲ ರಡ್ಲ ಆಪ್ಲೆಕ ಒಂಚೂರು ಪ್ರಯತ್ನ ಬೊಂಬೈಡ್ ಮಲ್ತಂದಿಲ್ಲ ಅಂಚ ಪ್ರತಿ ಏರಿಯಾಡ್ಲ ಮಲ್ಪೊಡು ಮಾತ ನಿಖಿಲನ ಮಾತ ಸಹಕಾರ ಬೋಡು ದಯಪಂಡ ಕಾಸರಗೋಡ್ದ ನಮ್ಮ ಇಡೀ ಈ ಏರಿಯಾಡ್ ಖಾಲಿ ಕಾಸರಗೋಡ್ದ ಇಡೀ ದಕ್ಷಿಣ ಕನ್ನಡ ಓಲ್ ಪಂಡಲ್ಲ ಮಧೂರು ಪಂಡ ಮಾತೆರೆಗಳ ಗೊತ್ತಿತ್ತನ ಒಂಜಿ ಕ್ಷೇತ್ರ ಬಾರಿ ಮಲ್ಲ ಕ್ಷೇತ್ರ അതിനൊന്ന് എഡ് ರೀತಿಡು ಎಡ್ಡೆ ಒಂಜಿ ಶ್ರದ್ಧಾ ಕೇಂದ್ರವಾದ ಮಲ್ಪೊಡು ಮನ್ಪುನೊಂಜಿ ಉದ್ದೇಶಡು ಜೈದ ಅಂಚನೆ ಕುಂಬ್ಳೆದ ಆಲ್ರೆಡಿ ಆತನ ಕಣಿಪುರದ ಪ್ರವೇಶ ದ್ವಾರ ಒಂಜಿ ಮಲ್ಲ ಒಂಜಿ ಕೋಟಿದ ಪ್ರವೇಶ ದ್ವಾರ ಒಂಜಿ ಎನ್ನಲೆ ಕೊಡೆ ಅನ್ನು ಮಲ್ಪದೆ ಉಲಾಯ್ದ ರಾಜಾಂಗಣ ಮಲ್ಪದ ಬೊಕ್ಕ ಹಲವಾರು ಕೆಲಸ ಅಲ್ತ ಮಲ್ತ ಏನು ಇತ್ತೆ ನಿಕ್ಲು ಆ ಟೈಮ್ಡು ಪೋಯರ್ನ ನಿಕ್ಲೆ ಗೊತ್ತಾವು ಇತ್ತೆ ಪೋಂಡ್ಲ ಗೊತ್ತಾವು ಮತ್ತು ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆತಂದ್ರೆ ಭಾರಿ ಶೋಕದೊಂಜಿ ಶ್ರದ್ಧಾ ಕೇಂದ್ರ ದೇವಸ್ಥಾನ ಅದು ಮುಂತದಂಡು ಕಾಸರಗೋಡು ಅಂದು ಮಾತ್ರ ನಮ್ಮ ಹಿಂದೂ ಸನಾತನ ಧರ್ಮಗೊಂಜಿ ಸ್ಟ್ರೆಂತ್ ತಾಕತ್ತು ಬರ್ಪನಂಚಿನ ಕೆಲಸಗಳೊಂದು ದಯಮಂಡ ನಮ್ಮ ಶ್ರದ್ಧಾ ಕೇಂದ್ರ ಗಟ್ಟಿ ಆಂಡ ನಮ್ಮ ಹಿಂದೂ ಸಮಾಜ ಗಟ್ಟಿ ಆಪನೊಂದು ಲೆಕ್ಕ ಪಾಡ್ಲೆ ತಾತಿ ಪಾಡ್ಲೆ ನಿಕ್ಲಿದ ಬಡಾತನ ಎಂಕಾಡ ಬಡಾತನ ಯಾನು ಅಲ್ತದ್ದು ಇದೆ ಬಡವರ ಬಂಧು ಹೊಂಟೆ ಸ್ವಾಮಿಲಿ ಇತ್ತೆ ಬಡವರ ಬಂಧುಗೆ ಎಂಕೆ ಬಡಾತನ ಮೊಲ್ತೆ ಒಲ್ತದ್ದು ಉಡುಪಿದು ಬರಂದು ಇದೆ ಎಂಕದಲ್ಲ ಬೊಂಡ ಗಿಂಡ ಬರಡ್ಚಿ ಯಾನತ್ತು ಸೀದೆ ಇಲ್ಲಡೆ ಹೋಗ್ಕೊಂಡು ನಾನು ಸೊ ಓ ವನಸಲ ಉಂಡ ಪ್ರಸಾದ ಉಂಡಿಗೆ ಪ್ರಸಾದ ಅವಡೆ ಮಲ್ಲಜ್ಜಿ ಅಣ್ಣ ಎಂಕ್ಲೆಗೆ ಮುಲ್ತು ಮುಟ್ಟನೆ ದೂರಜ್ಜಿ ಇಲ್ಲಡೆ ಬೋದು ವನಸು ಮಲ್ಪಳಿ ಸೊ ಅಂಚಾದಪ್ಪನಾಗ ನಿಗ್ಲು ಮಾತ ಬಂಧುಲು ಬತ್ತು ಸೇರಿದಾರೆ ಭಾರಿ ಸಂತೋಷ ಎಂಕ್ ಭಾರಿ ನಿಖಲ್ನ ಪ್ರೀತಿ ಧ್ವಜಾರು ಸನ್ಮಾನ ಮಲ್ಲೆತ್ತು ಪ್ರೀತಿ ಮುಖ್ಯತೆ ಪ್ರೀತಿ ಮುಖ್ಯ ನಿಖಲ್ನ ಗೌರವ ಮುಖ್ಯ ನಾಲ್ ಪಾತೆರೆಡ್ಡೆ ಪಂಡೇರು ಬಿರುದಾವಳಿ ಪಂಡರು ಎನ್ನ ಅಂಚಾದ ಸಂತೋಷ ಅಂಡೆ ಸೊ ನನ್ನ ನಿಕಲ್ನ ಇನ್ನು ಮಲ್ಪಲೆ ಮೂಲು ಸಭಾಂಗಣ ಮಲ್ಪನೆ ಉಳ್ಳೇರಿಗೆ ಆಯ್ತಾ ಉದ್ಘಾಟನೆಗೆ ನನ್ನ ಲೆಪ್ಪಲೆ ಐಕದುಂಬಲೆ ಪಡಿಸಿ ಐಕದುಂಬ ಎರಡ ಸುದ್ದಿ ಅಲ್ಲ ನಡ್ಚಿ ಉದ್ಘಾಟನೆ ಲೆಪ್ಪಲೆ ಐಕ ವರ್ಕ ನಾನು ಇನ್ನು ಸನ್ಮಾನ ಮಲ್ಪಲೆ ಕೂಡ ಹಂಚಿ ಬೇತೆ ಕಾರಣ ಅಂಚಾದ ಮಾತೆರೆಗಳ ನಿಖಲೆಗೆ ಅಯ್ಯಪ್ಪ ಸ್ವಾಮಿ ಎಡ್ಡೆ ಮಲ್ಪಡೆ ಕೃಪೆ ಮಲ್ಪಡೆ ನಿಖಲ್ ನಮ್ಮನ ದೈವ ದೇವರೇ ಕುಟುಂಬ ದೈವಗಳೇನು ಮರಪಡೆ ಏರಲ್ಲ ಕುಟುಂಬ ದೈವನ ನೆನಪುದಿಲ್ಲ ಯಾಪಲ ಕುಟುಂಬ ವರ್ಷಗರ ಸೇವೆ ಮಲ್ಪಲೆ ಕುಟುಂಬ ದೈವ ಭಾರಿ ಮುಖ್ಯ ಅಯ್ಯಪ್ಪ ಸ್ವಾಮಿನ ಒಟ್ಟೊಟ್ಟಿಗೆ ಕುಟುಂಬ ದೈವ ದುಂಬು ಕುಲದೈವ ಅಂದ್ರೆ ನಮ್ಮ ಕುಟುಂಬದ ತರವಾಡನ್ನ ಸರಿ ತಗೊಂಡ್ಲೆ ತರವಾಡದ ದೈವಗಳೇನು ನಂಬಲ್ಲೇ ಎನ್ನ ಶಕ್ತಿ ಇಲ್ಲ ಹಾಕ್ಲೆ ಕನ್ನಡ ಏರ ಶಕ್ತಿ ಇಲ್ಲೇ ಅವು ಹಾಕ್ಲೆ ಇತ್ತನ ಅಂಚಾದ ನಿಖಲೆ ಇಲ್ಲ ಮಾತೆರೆಗಳ ಶುಭಾಶಯ ಪಣಂದು ಆ ದೇವರನ್ನ ನಮ್ಮ ಮಾತೆರೆಗಳ ಎಡ್ಡೆ ಮಲ್ಪಡೆಂದು ಪಣಂದು ಎನ್ನ ನಾಲ್ ಪಾತೆರೆಡೆ ಮುಕ್ತಾಯ ಮಲ್ಪೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಂತಹ ಒಂದು ಬಹುಮುಖ ಪ್ರತಿಭೆ ಸಮಾಜ ಸೇವಕರಾಗಿರುವಂಥ ಶ್ರೀಯುತ ಕನ್ಯಾಣ ಸದಾಶಿವ ಶೆಟ್ಟಿ ಅವರನ್ನು ಕರೆಸಿ ದೀಪ ಪ್ರಜ್ವಲನೆ ಮಾಡಿ ನಮಗೆಲ್ಲರಿಗೂ ಒಂದು ಆದರ್ಶದಾಯಕ ಒಂದು ಮಾತುಗಳನ್ನು ಕೂಡ ಆಡಿದಿರಿ, ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಿರಿ. ನಿಮಗೆ ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ. ನಮ್ಮ ಕ್ಷೇತ್ರಕ್ಕೆ ಪ್ರಥಮವಾಗಿ ಆಗಾಮಿ ಉದ್ಘಾಟನೆಗೆ ನನ್ನನ್ನು ಕರೆಯಿರಿ ಅಂತೇಳಿ, ಅದರ ಒಲಾರ್ಥ ತುಂಬ ಇರ್ಬೋದು. ಖಂಡಿತವಾಗಿ ನಿಮ್ಮನ್ನು ಉದ್ಘಾಟನೆ ಕರೀತೇವೆ. ಆದಷ್ಟು ಬೇಗ ಉದ್ಘಾಟನೆ ಆಗುವಲ್ಲಿ ನಿಮ್ಮ ಸಂಪೂರ್ಣ ಸಹಕಾರ ಕೂಡ ನಮ್ಮೊಂದಿಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಆ ಸಭಾಂಗಣೆಗೆ ನಿಮ್ಮ ಹೆಸರನ್ನು ಕೂಡ ಇಡಲಿಕ್ಕೆ ನಾವು ಏನಂತ ಹಿಂದೆ ಮುಂದೆ ಹೋಗುವುದಿಲ್ಲ. ಸದಾಶಿವ ಶೆಟ್ಟಿಯವರು ನಮ್ಮೊಂದಿಗೆ ಬೇಕು. ಜನಸೇವಕರು ಅವರು ಮಾತಾಡುವಾಗ ಪ್ರತಿ ಬಾರಿ ಕೂಡ ಎಲ್ಲ ಜನಗಳ
ಪ್ರೀತಿ ಬೋಡು ಎಂಕ್ ಜನ ಮಾತೇನೆಲ್ಲ ಪ್ರೀತಿ ಬೋಡು ಪನ್ಪುನ ಒಂಜಿ ಪಾತ್ರ ಒಂದು ಇತ್ತೇರು ಏಪ್ಪಲ ಎನ್ನಿಕ್ಲ ಐನು ತೂವೋಡು ಏಪ್ಪಲ ಕಾಸಿತ್ತಿನಕುಲು ಪೂರ ಹೃದಯ ಶ್ರೀಮಂತಿಗೆ ಬೋಡು ಆರು ಪನ್ನಾಗ ಪಂಡೇರು ಮಾತೆಡ್ಲ ಕಾಸು ಉಂಡು ಆಂಡ ಕೊರಿಯರ ಮನಸ್ಸಿಜಿ ಏತೋ ಜನಕ್ಕೆ ಏತೋ ಕೋಟ್ಯಾಧೀಶರು ಉಳ್ಳೇರು ಆಂಡ ಬೆರಳೆಣಿಕೆ ಜನಲ ಇಪ್ಪು ಜಾಸ್ತಿ ಇಪ್ಪು ಆಂಡ ಆ ಉತ್ತಮ ಆ ಹೃದಯವಂತಿಕೆ ಬೋಡು ಹೃದಯ ಶ್ರೀಮಂತಿಗೆ ಬೋಡು ಅಂಚಿನ ಒಂಜಿ ಹೃದಯ ಶ್ರೀಮಂತಿಗೆ ಏರಟ ಉಂಡು ಪಂಡ ಅವು ಸದಸ್ಯ ಶೆಟ್ರೇಟ ಉಂಡು ಖಂಡಿತ ಉಂಡು ಆ ಇತ್ತದ ಮಾತೇನೆಲ್ಲ ನಿರೋಗಿ ನಕಲ್ನ ಮಾತೇನೆಲ್ಲ ಬೇಲೆ ಮಲ್ತೊಂದುಲ್ಲೇರಿ ಸೇವೆ ಮಲ್ತೊಂದುಲ್ಲೇರಿ ಆರೇಗ ಅಯ್ಯಪ್ಪ ಸ್ವಾಮಿ ದೇವರು ನನಾತ್ ಶಕ್ತಿ ಕೊರಡು ಆರೆ ಆಯುರ್ ದೇವರ ನಕಲು ಆಯುರ್ ಆರೋಗ್ಯವನ್ನು ಕೊರಡು ಬಣ್ತಿ ಪ್ರೀತಿ ವಿನಂತಿ ಪ್ರಾರ್ಥನೆ ಮತ್ತೊಂದು ಇತ್ತೆ ಈ ಸಂಧ್ಯಾ ಭಜನಾ ಕಾರ್ಯಕ್ರಮ ನಡೀಬೇಕು ಅಂತಂದರೆ ಹಿಂದೆ ಸೇವಾ ರೂಪದಲ್ಲಿಯೇ ಯಾರು ಒಂದು 5 ರೂಪಾಯಿ ಹಣ ತಗೊಂಡು ಕೆಲಸ ಮಾಡಿದವರಲ್ಲ ಇಲ್ಲಿ. ನೀವು ನಂಬಬಹುದು, ಅನ್ನದಾನ ಸೇವೆ ಆಗಿರ್ಬೋದು, ದೀಪದ ವ್ಯವಸ್ಥೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಎಲ್ಲವೂ ಕೂಡ ಸೇವಾ ರೂಪದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಜೋರದ ಚಪ್ಪಾಳೆಯೊಂದಿಗೆ ನೀವು ಹೆಮ್ಮೆ ಪಡಬೇಕು. 48 ದಿನಗಳ ಕಾಲ ನಡೆದಂಥ ಈ ಸಂಧ್ಯಾ ಭಜನಾ ಸಂಕೀರ್ತನಕ್ಕಾಗಿ ದುಡಿದವರನ್ನು ನಾವು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಧರ್ಮ. ಈ ನೆಲೆಯಲ್ಲಿ ಪೂಜನೀಯ ಪರಮಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನ ನಂತರ ಈ ಒಂದು ಸೇವೆ ಸಲ್ಲಿಸಿದಂಥ ಸರ್ವರನ್ನು ಕೂಡ ಗುರುತಿಸಿ ಗೌರವಿಸಲಿಕ್ಕಿದೆ. ಇದೀಗ ಪೂಜನೀಯ ಸ್ವಾಮೀಜಿಗಳ ಆಶೀರ್ವಚನಕ್ಕಾಗಿ ನಾವೆಲ್ಲರೂ ಕಿವಿಗೊಡೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ. ಈ ವಿಶೇಷವಾಗಿ ಈ ಪರಿಸರ ಈ ಮಂದಿರ ಕಟ್ಟುವುದು, ಈ ಮಂದಿರ ಆಧ್ಯಾತ್ಮಿಕವಾದ ಆಗಿ ಭೌತಿಕವಾದ ಪಾರಮಾರ್ಥಿಕವಾದ ಒಂದು ನರಮನೆಯಾದ ಬದುಕಬೇಕು. ತನ್ನ ಸ್ಟೇಟ್ಮೆಂಟ್ ಇಡೀ ಪ್ರಕೃತಿಯನ್ನು ಮಾನವ ಕುಲವನ್ನು ಪ್ರತಿಯೊಂದು ಜೀವ ಸಂಕುಲವನ್ನು ಭೇಟಿ ಮಾಡ್ಕೊಂಡು ನಚ್ಚಿನ ಹೌದಾದ ರೀತಿ ನಚ್ಚಿನ ಅಯ್ಯಪ್ಪ ಈ ಸನ್ನಿವೇಶ ನಮ್ಮ ಯೋಚನೆ ಮನ್ಪಡೆ ಇಡೀ ದೇಶ ಇಡೀ ವಿಶ್ವ ಬಾರಿ ಯೋಚನೆ ಮನ್ಪಡಾಯಿನ ಕಾಲಿ ಸ್ಥಿತಿಡೆ ಈ ಸಮಾಜವು ಒಂಜಿ ಕಡೆಟ್ ಜೀವನದ ಬದುಕುಗೋಸ್ಕರ ಸಂಘರ್ಷರು, ಬೇತೆ ಬೇತೆ ಪೈಪೋಟಿಲು, ಬೇತೆ ಬೇತೆ ಅಜ್ಞಾನದ ಅಂಧಕಾರಗಳು, ದೇಶನ ಲೂಟಿ ಮನ್ಪುನಂಚಿನ ಪ್ರವೃತ್ತಿಲು, ಏತೋ ಮಾನಸಿಕವಾದ ನಮ್ಮ ಆಚರಣೆಲು ಆಚಾರದ ವೈಪರೀತ್ಯಲು ನಮ್ಮ ಬದುಕಿನ ತೊಟ್ಟಿಗೆ ಇಡೀ ನಿಸರ್ಗನ ಪ್ರೀತಿ ಮನ್ಪುನ ಈ ಸಮಾಜಡು ನಿಸರ್ಗನೆ ಮುನಿಯುನಂಚಿನ ಪ್ರಕೃತಿದ ಪರಿಸರಡು ಆಪನಂಚಿನ ವೈಪರೀತ್ಯಲು ನೀನು ಪೂರ ನಮ್ಮ ಅವಲೋಕನ ಶಬರಿಮಲೆ ದೇವರು ಕಾನೂನು ವಾಸ ಇಡೀ ಅರಣ್ಯ ಬಕ ಕೃಷಿ ಸಂಪತ್ತು ಬಕ ಕೃಷಿ ಸಂಪತ್ತು ದೇಶದ ಈ ವಿಶ್ವದ ಇನ್ನು ಇಡೀ ದೇಶನ ವಿಶ್ವ ತೂಪುನಂಚಿನ ಕಾಲಡು ನಮ್ಮ ಇನಿ ಕುಳೂರು ಸದಾಶಿವ ಶೆಟ್ಟಿ ಇನಿ ಪರಶುರಾಮ ಷಷ್ಠಿಡ ಎತ್ತೋ ಗುತ್ತು ಬಾರಿಗೆದ ಜನ್ಮ ಚಾವಡಿಲು ಆ ಗುತ್ತುಡ್ದ ಹತ್ರ ನಮ್ಮ ಪರಂಪರೆಯಲ್ಲಿ ಒರಿತದ ಬೈದನು ಬೊಲೆದು ಬೈದನು ಧರ್ಮಲು ನಡೆತದ ಬತ್ತಿತ್ತು ಈ ಕಾಲ ದೇವಸ್ಥಾನದ ಇತಿಹಾಸಲು ಬೊಕ್ಕಾಯಿ ಆ ದುಂಬಾರ್ಥ ಇತ್ತೀನಿ ನಮ್ಮ ಹೊತ್ತಿಗೆ ಒಂಜಿ ಬಡ ಕುಟುಂಬಡು ಪುಟ್ಟಿನಾಯಲ ತನ್ನ ಜೀವನಗೋಸ್ಕರ ತನ್ನ ಬದುಕು ಕಟ್ಟೆಗೋಸ್ಕರ ಮುಲ್ತೂರ್ದು ಮಹಾರಾಷ್ಟ್ರಕ್ಕೆ ಪೋಯಿನಂಚಿನ ಸದಾಶಿವ ಶೆಟ್ಟರಂಚಿನ ಎತೋ ಜನಕುಲು ನಮ್ಮ ದೈವದ ಬುಲ್ಯನ್ನು ಪತ್ತೊಂದು ಆ ಕಷ್ಟಕಾಲದ ಜೀವನವನ್ಪುನಂಚಿನ ಆ ಕಷ್ಟದ ದಿನೊಟ್ಲ ಬೊಕ್ಕಾತ ಸಾಧನೆ ಮಂತದು ಎನ್ನ ಪಿರವು ದೈವಲುಲ್ಲ ಎನ್ನ ಪುರೈ ಸತ್ಯಲುಲ್ಲ ಎನ್ನ ಪಿರವು ಎನ್ನ ಜನ್ಮಕೊರ್ನ ಅಪ್ಪೆ ಹನ್ಮನ ಆಶೀರ್ವಾದ ಉಂಡು ಹಿರಿಯರ್ನ ಆಶೀರ್ವಾದ ಪುಂಡು ಪನ್ಪನ ಸದ್ಭಾವನೆಯನ್ನು ಪತ್ತೊಂದು ಪೋಯಿನಂಚಿನ ಸದಾಶಿವ ಶೆಟ್ರು. ಇನ್ನು ಸದಾಶಿವ ಶೆಟ್ರು ಲೋಕರ್ಮೆ ದಾನ ಮನ್ಪೇರು ಆಂಡಾರ್ನ ದಾನದ ಬುದ್ಧಿಗೆ ಇನಿ ಅಪ್ಪೆ ಒಳ್ಳ ಕೊರತೆ ಮನ್ಪಾಯನ ದೇಪಂಡ ಆರು ಪ್ರತಿ ಒಂಜಿ ನರಮಣಿನ ಅಂತರ್ಗತವಾಯಿನಂಚಿನ ಅಂತರ್ಯನ ಅರ್ಥಮಂತು ನೀರು ಅವೊಂಜಿ ಮಲ್ಲ ದಿವ್ಯ ಜ್ಞಾನ ಅಪ್ಪ್ಯಾರೆಗೆ ಕೊಡ್ತೇನೆ. ಬಹುಶಃ ಆ ಮೂಲ್ಯ ಆ ಗುತ್ತದ ಮಣ್ಣದ ಸತ್ಯನ ಮೈಮೆನೆ ಆದುಪ್ಪೆರೆಲ್ಲ ಯಾವು ಅಂಚಾದು ಪುನಗ ಸದಾಶಿವ ಶೆಟ್ರು ದೇವಸ್ಥಾನ ಭಜನಾ ಮಂದಿರ ಆಶ್ರಮಗೆ ಎತ್ತಲ ಕೊರ್ದುಪ್ಪು ಅಂಡ್ 5 ರೋಗಿನ ಸೇವೆ ಮಂತಿನಾರು.
ಇನ್ನೇನು ಯಾನು ಭಾರಿ ಮುಟ್ಟೆಡುತ್ತು ಇನ್ನು ಅವತ್ತಂದೆ ಇನಿ ಎಂಕಲ ಮಾಣಿಲ ಕ್ಷೇತ್ರಪ್ಪು ಒಡಿಯೂರು ಕ್ಷೇತ್ರಪ್ಪು ಕೊಂಡೆಯೂರು ಕ್ಷೇತ್ರಪ್ಪು ಎಡ್ನೀರು ಮಠಪ್ಪು ಎಂಕಲು 4 ಪೂಜ್ಯರೇನು ಗುರುಕುಲೊಂದು ಭಾರಿ ಪ್ರೀತಿ ತುಪ್ಪಿನಾರು ಎಂಕಲ ಬಗ್ಗೆ ಭಾರಿ ಗೌರವ ಪ್ರೀತಿಯನ್ನು ತೋಜಾವನ್ನ ಅಂಚಿನ ಒಂಜಿ ಸದ್ಭಾವನೆದ ಧೀಮಂತಿಕೆನು ಅರ್ಲ ಉಡಲ್ಡು ಎಪಲ ಅರ್ಲ ಒಂದು ಒಪ್ಪುವೆರು ನಿಖಲು ಪೂರ ಇನಿ ಸದಾಶಿವ ಶೆಟ್ಟಿನಿ ಗದ್ದಿಗೇಡು ಭಾರಿ ಗೌರವಯುತವಾದ ಪ್ರೀತಿಡು ಗೌರವಿಸರು ತೋಜಾಯರು ಅಂಡ ಇಂಚಿನ ಒಂದೊಂದು ದಾಯ ಮನ್ಪೋಡು ಇನ್ನಿತ ಸಮಾಜದ ಇನ್ನಿತ ಅವಶ್ಯಕತೆ ಉಂಡು ಇನಿ ದುಡ್ಡು ಏತು ಜಂಟಲ ಒಪ್ಪುಂಡು ಏತೋ ಜಂಟ ಒಪ್ಪುಂಡು ದುಡ್ಡು ಇತ್ತಿಂದ ಪೈಪದ ಉಲಾಯಿ ದೀಪುನಕುಲುಂಡು ಅತ್ತಿಂದ ಇಲ್ಲದುಲೈ ಬಚೀರ್ ದೀಪುನುಂಡು ಅತ್ತಿಂದ ಬಾತ್ರೂಮಡು ದೀಪುನಕುಲುಂಡು ಓಲೋಲು ದೀಪುನಕುಲುಂಡು ಅಂಡ ಸದಾಶಿವ ಶೆಟ್ರು ತಾನು ಸಂಪಾದನೆ ಮಂತಿನೇಟು ಎನ್ನ ಕಷ್ಟದ ಕಾಲಡಿ ಯಾನು ಸಂಪಾದನೆ ಮಂತಿನಂಚಿನ ದಿನಕುಲು ನೆಂದದು ಎನ್ನಂಚನೆ ಏತೋ ಜನ ಕಷ್ಟಜೀವಿಲುಲ್ಲೇರು ಎನ್ನಂಚನೆ ಏತೋ ಯಾನು ಕಲ್ಪೆರೆ ಭಂಗಬತ್ತಿನಂಚಿನ ಕಾಲ ಇತ್ತನು ಆ ಕಾಲಡಿ ಯಾನು ಏತೋ ಕಷ್ಟಬತ್ತಿನಂಚಿನ ದಿನಕುಲಿತ್ತನು ಅಂಚಿನ ಜನಕ್ಲೆ ನೆನಪು ಮಂತಂದ ಆರ್ಮನ್ಪುನ ದಾನ ಬುದ್ಧಿ ಉಂಡತ ಒಂದು ಸರ್ವಶ್ರೇಷ್ಠ ಒಂದು ಮಲ್ಲ ಆದರ್ಶ ಐಕೋಸ್ಕರ ಅರೇನು ಗೌರವ ಕೊರ್ಪಿನ ಮಾನ್ಯತೆ ಕೊರ್ಪಿನ ಭಾರಿಯಾತ್ ಅತಿ ಯುಕ್ತವಾಯಿನಂಚಿನ ಅರೇನು ಮೂಲತ್ ಇನ್ನು ಪುರಾ ಕಡೆಕರೆ ಗೌರವಿಸುವ ಕೆಲಸ ಮನ್ಪುವೇರು ಆರ್ನ ಆದರ್ಶ ಆರ್ನ ಆತ್ಮಸ್ಥೈರ್ಯ ಇನ್ನೇನು ನಮ್ಮ ತೂವೋಡು ದಯಪಣ್ಣ ಇನ್ನು ದಾನಿಲಿ ಏತಲ ಮನ್ಪಿರ ಸಾಧ್ಯನೇ ಇಚ್ಚಿ ಅಂಡ ಈತ ಜನಕ್ಲೆಗೆ ಬತ್ತಂಡಲ ಅಕ್ಲೆಗೆ ಸಮಾಧಾನದ ಪಾತೆರ ಪಂಡದು ಎನರ್ದಾಪುನ ಮನ್ಪೆ ಪಂಡದು ನಿಖಲು ಮುಂದುವರಿಸಲು ಪಂದು ಬೆನ್ನು ತಟ್ಟದು ಆರು ಕೊರ್ಪುನಂಚಿನ ಸಹಾನುಭೂತಿ ಬೊಕ್ಕ ಪ್ರೋತ್ಸಾಹ ಒಂದು ಮಲ್ಲ ಶಕ್ತಿ ಆದನು ಬಹುಶಃ ಆರ್ನ ಭಗತಿ ಅಪ್ಪೆನ ಮೈಮೇಲ ಮಹಾಲಕ್ಷ್ಮಿನ ಅನುಗ್ರಹ ಅದು ಪೊರೆಯವು ನಮ್ಮ ಯೋಚನೆ ಮನ್ಪೋಡು ಇನಿ ಸದಾಶಿವ ಶೆಟ್ರೆ ವೇದಿಕೆ ಉಂಟು ಪಂಡೇರು ಯಾನು ಬೂಲ್ಯ ಪತ್ತೊಂದು 500 ರೂಪಾಯಿ ಪತ್ತದು ಮಹಾರಾಷ್ಟ್ರಕ್ಕೆ ಪೋಯಿನಾಯಿ ಯೋಚನೆ ಮನ್ಪುಲನಿಕು ಆ ದಿನಕ್ಕುಲೇನು ಇತ್ತೆಲಾರ ನೆನಪು ದೀಪೇರು ಪಂಡಿತನ ಮೂಲಿತ್ತಿನ ಜೋಕುಲು ಅತನ ಜೋಕುಲಿನ ಅಪ್ಪೆಲ್ಲು ಇನ್ನೇನು ನಿಖಲ ಜೋಕುಲೆ ಕಲ್ಪವನ ಅಗತ್ಯತೆ ಉಂಟು ಸದಾಶಿವ ಶೆಟ್ಟಿನ ನಮ್ಮಂಚಿನ ಸದಾಶಿವ ಶೆಟ್ಟಿನಂಚಿನ ಏತೋ ಹಿರಿಯರು ಏತೋ ದಾನಿಲು ಎಡೆಡೆ ಕೆಲಸ ಮಂತಿನೇ ಕುಲು ನಮ್ಮ ಹಿರಿಯ ಕುಲುಲ್ಲೇರು ಅಂಡ್ ಅಕ್ಕನ ಕತೆ ಪನ್ಪನ ನಮ್ಮ ಅಕ್ಕನ ವಿಷಯ ತೆರಿಪಾವನ ನಮ್ಮ ಇನಿ ಮೂಲ ಏತು ಜೋಕುಲುಲ್ಲ ಈ ಸಭೆಟ್ ಜೋಕುಲಿಜ್ಜ ಅಂಚಿನ ಜೋಕ್ಲೆನ ದಿವೊಂದು ಸನ್ಮಾನ ಮಂತದುಂಡ ಜೋಕ್ಲೆಗಳ ಸ್ಫೂರ್ತಿ ಆತು ಸದಾಶಿವ ಶೆಟ್ರು ಆತ ಭಂಗಬತ್ತದ ಮಲ್ಲ ಉದ್ಯಮಿ ಆತೇರು ಎಲ್ಲೇ ಆ ಜೋಕ್ಲೆಗಳ ಒಂಜಿ ಉಮೇದು ಬೈದು ಸಮಾಜಡಿ ಸದಾಶಿವ ಶೆಟ್ಟಿನಂಚಿನ ಆದರ್ಶನ ಎಂಕುಲ್ಲ ಪತ ನೋಡು ಎಂಕುಲ್ಲ ಉದ್ಯಮಿ ಆವೋಡು ಎಂಕುಲ 2,000 ಜನನು 3,000 ಜನನು ಬೆನ್ಪಾವಡು ಪನ್ಪುನಂಚಿನ ಮನೋಬಲ ಜೋಕ್ಲೆಗೆ ಉದ್ದೀಪನ ಮನ್ಪುನ ಕೆಲಸ ಅಪ್ಪೆಲ್ಲು ಮನ್ಪೋಡು ಸನ್ಮಾನ ಅಂಡ ಬರೀ ಸನ್ಮಾನಗೆ ಅಪ್ಪೆಲ್ಲು ಬರ್ಪುನ ಅತ್ತು ಜೋಕ್ಲೆಲ್ಲ ತಂದು ಬರೋಡು ಇನಿ ಸದಾಶಿವ ಶೆಟ್ಟಿನ ಸನ್ಮಾನಡು ಜಿಂಜ ಆದರ್ಶ ಉಂಡು ಇಂಚಿನ ವ್ಯಕ್ತಿತ್ವನ ಗೌರವಿಸನ ಇಂಚಿನ ವ್ಯಕ್ತಿತ್ವನ ಅಭಿವಂದನೆ ಕೊರ್ಪುನ ಇನಿ ಅಲ್ಪ ಆಪುನ ಭಾರಿ ಅಗತ್ಯ ಉಂಡು ಒಂದು ನಮ್ಮ ಜನಕ್ಕೆ ಜೋಕ್ಲೆಗೆ ಪಾಠ ಯಾರ ಉಂಡು ಐಕೋಸ್ಕರ ಪನ್ಪುನಿ ನಿಖಲ ಏತು ಸನ್ಮಾನ ಮಂತದರು ಏತು ಗೌರವ ತುಷ್ಪಂಡಲ ನಿಖಲ ಈ ಸದಾಶಿವ ಶೆಟ್ಟಿನ ವ್ಯಕ್ತಿತ್ವದ ಬಗ್ಗೆ ಜನಕ್ಲೆಗೆ ಜೋಕ್ಲೆಗೆ ತೆರಿಪುವ ಅವಶ್ಯಕತೆ ಉಂಟು ಅಂಚಿನ ಏತೋ ಹಿರಿಯಕಲು ಲೇರು ನಿಖಲ ಮೂಲೆ ಏತೋ ಜನ ಅಂಚಿನ ಹಿರಿಯಕಲು ಸಾಧನ ಮಂತಿನ ಕುಲುಪು ಅಕ್ಲ ಆದರ್ಶನ ಪನ್ಪುನಂಚಿನ ಅವಶ್ಯಕತೆ ಉಂಟು ಕೊಡೊಂಜಿ ವಿಚಾರ ಸದಾಶಿವ ಶೆಟ್ಟಿನ ಸಜ್ಜನಿಕೆ ಬೊಕ್ಕ ಸರಳತ್ವ ಯಾನಾರೇನು ಭಾರಿ ಮುಟ್ಟಡುತ್ತುವಿನೇ ಹಿಡ್ದಾತ್ರ ಪನ್ಪುನಿ ಅರೆ ಕೊಂಚ ಹಾಂಭಾವನೆ ಇಚ್ಚಿ ಅಹಂಕಾರನೇ ಇಚ್ಚಿ ಆರ್ನ ಸರಳತ್ವ ಸೌಜನ್ಯ ಸಜ್ಜನಿಕೆ ಆರ್ನ ಸಂಪತ್ತಿರ್ದಿಲ್ಲ ಹೆಚ್ಚ ಅಪ್ಪೆ ಆ ಹೃದಯ ಶ್ರೀಮಂತಿಗೆನಾರೇ ಕೊಡ್ತಿರತ್ತ ಅವ್ವಾರ್ನ ಸೌಭಾಗ್ಯ ಇನ್ನೇನು ನಮ್ಮ ಅರ್ಥ ಮಂತ ನೋಡು ಇನ್ನೇನಿಕ್ಲಿನಿ ಪಂಡರು ನನ್ನ ಮೂಲೊಂಜಿ ಹಾಲ ಓಡು ಹಾಲಾದ ಆರ್ನ ಪುದರೇ ದೀಪ ಅಂದ ಪಂಡರು ಒಂದು ಮಲ್ಲ ಕೆಲಸ ದಯಪಂಡ ಸದಾಶಿವರಿಗೆ ಮುಟ್ಟದ ಗ್ರಾಮ ಸದಾಶಿವಣ್ಣೆ ಓಲು ದಾನ ಮಂತುಂಡಲ್ಲ ಗ್ರಾಮದ ಮುಟ್ಟ ಸದಾಶಿವಣ್ಣನೆ ನಿಕ್ಲ ಆ ಹಾಲ್ಗೆ ಪುದರ್ ದೀಪರ್ ಬಂದಿತ್ತಂಡ ಒಂದು ಆರ್ನ ಕುಟುಂಬಗೂ ಸಲ್ಲು ನಂಚಿನ ಮಲ್ಲ ಗೌರವ ಇನ್ನೇನು ಭಾರಿ ಪೊರ್ಲೋಡು ನಿಕ್ಲು ಚಿಂತನೆ ಮಂತಂದರೆ ಖಂಡಿತ ನಿಕ್ಲು ಆ ಕೆಲಸ ಪೋಲೆ ಸದಾಶಿವಣ್ಣನ ಒರಿಯನ ದುಡ್ಡು ಮುಂದಿಟ್ಟು ಪೆರೆಬಲ್ಲಿ ನಿಖುಲ್ ಪೂರ ಸೇರೋಡು ಅರೆಗೆ ಹೆಚ್ಚು ಆರಬಾರ ಕೊರ್ರಬಲ್ಲಿ ಕೊರ್ಪುನ ಕುಲುಲೇರು ಬಂದದ್ದು ಇನ್ನೇ ದಾನೆ ಹತ್ತಂಡು ಬಂದ ಪೆತ್ತ ಬೊರಿಪುನ ಪೆತ್ತ ಪೇರು ಕೊರ್ಪುಂಡು ಬಂದ ನೆತ್ತೇರು ಬತ್ತಿನೇಟ ಪೇರು ಒಯ್ಪುನತ್ತು ಪೇರು ಬತ್ತಿನೇಟ ಪೇರು ಒಯ್ಪೋಡು ಅಂಚಾದ ಪುನಗ ಸದಾಶಿವಣ್ಣನೇ ಕೊರ್ಪೇರು ಬೋಡಿತಿನಾತು ನಿಖಿಲ್ನ ಒಂಜಾತು ಪಣವನ್ನು ಸೇರಾದು ಸದಾಶಿವಣ್ಣನ ಪುದರ್ಲ ಬುರು ಲೆಕ್ಕ ಮನ್ಪುಲೆ
ಇನಿ ದಾನಿಲು ಸದಾಶಿವನೇ ದಾನ ಮಂತದೇರು ಎಂಕುಲ ಭಾರಿ ಮುಟ್ಟಾಡುತ್ತು ಇನ್ನೊಕುಲು ಎತ್ತೋ ಕಡೆ ದಾನ ಮಂತದೇರು ದಾನ ಮನ್ಪುನಾಗ ಸ್ಟೇಜ್ ಇಡ್ಲ ಪುಗಾಡುವೇರು ಆ ಸ್ಟೇಜ್ ಇಡ್ ಪುಗದ ಕೆಲಸ ಆಪುನು ಐದು ಪಕ್ಕ ಸದಾಶಿವನ ಆದರ್ಶ ಪನ್ಪುನಕುಲು ಇಜ್ಜಿ ಅವೆಲ್ಲ ಮರಪುವೇರು ಆಂಡ ನಿಕುಲು ಮರಪುನಕಲು ಹತ್ತು ಪನ್ಪುನೇನು ಯಾನು ಈ ವೇದಿಕೆಡು ಸ್ಪಷ್ಟ ಪನ್ಪೆ ಪಕ್ಕ ಪಕ್ಕ ನೆನಪು ಪನ್ಪುನಕಲು ಅಂಚಿನ ಆದರ್ಶ ನಿಕುಡಲ ಉಂಡು ಪನ್ಪುನೇನು ಯಾನು ಒತ್ತುದು ಪನ್ನೊಂದಿಲ್ಲ ಅಂಚೆ ಅದು ಪುನಗ ಸದಾಶಿವಗಳು ನನಾತ್ ಅಪ್ಪೆ ಗೌರವ ಕೊರಡು ನನಾತ್ ಆರಿಗೆ ಪ್ರೀತಿ ಸಂಪಾದನೆ ಮನ್ಪಡು ಆರು ಪ್ರೀತಿ ಪಂಡ ಆರು ಏತೇ ಬಿಸಿ ಪಡು ಯಾನು ಏತೇತೋ ಮಲ್ಲ ಜನಕ್ಲೆಲ್ಲ ತೂತು ಏತೋ ಮಲ್ಲ ಜನಕ್ಲೆಲ್ಲ ಫೋನ್ ಮಂತದೆ ಅಂಡ ಸದಾಶಿವಣ್ಣಗೆ ಫೋನ್ ಮಂತುಂಡ ಸ್ವತಃ ಆರು ಏತೇ ಬಿಸಿ ಪಡು ಎದುರುಡ್ದು ಎಂಕಳ ಫೋನ್ ಮಂತದ್ದು ಕೂಡ ಆರು ಪಾತಿರು ಅವು ಆರ್ನ ಮಲ್ಲ ಗುಣ ಏರೇ ಪಾತೆರಡು ಆರು ಕೊರ್ಪುನಂಚಿನ ಆರ್ನ ಹೃದಯ ಶ್ರೀಮಂತಿಗೆದ ಮಹತ್ವನ ಪ್ರತಿ ಬೊಕ ರಾಜಕೀಯವಂತೆ ಕಲ್ಪೋಡಾಪುಂಡು ನಿಕುಲ್ಲ ಸದಾಶಿವನ ಜಿಂಜ ಕಲ್ಪೇರಣ್ಣು ಅಂಚಾದ ಪುನಗ ಇಂಚಿನ ಒಂಜಿ ಆದರ್ಶನ ಸಮಾಜಡು ಪಟ್ಟಿನಂಚಿನ ಈ ಸಮಾಜನ ಗಟ್ಟಿ ಮನ್ಪುನ ಕೆಲಸ ಬಹುಶಃ ಸದಾಶಿವಣ್ಣ ಹಿಡ್ದು ಹತ್ರ ಎತ್ತೋ ಕಡೆ ಆವೊಂದು ಇನ್ನು ಸಮಾಜನ ಗಟ್ಟಿ ಮನ್ಪುನ ಕೆಲಸ ದೇವಸ್ಥಾನ ಭಜನಾ ಮಂದಿರ ಗಟ್ಟಿ ಹತ್ತು ಅವು ಗಟ್ಟಿ ಮನ್ಪು ಆಪುಂಡು ಆರು ದಾನ ಕೊರನ ದುಡ್ಡು ಗಟ್ಟಿ ಆಪುಂಡು ಆಂಡ ನಮ ಗಟ್ಟಿ ಆವಡು ನಮ್ಮ ಆರೆಲ್ಲ ಪ್ರೀತಿ ಮನ್ಪೋಡು ನನಾತಾರಿಗೆ ಶಕ್ತಿ ಕೊರಡು ನಮ್ಮ ಅಯ್ಯಪ್ಪ ದೇವರು ದಿನೋಲ ಪ್ರಾರ್ಥನೆ ಮನ್ಪೋಡು ನನಾತ್ ದೇವಸ್ಥಾನ ಭಜನಾ ಮಂದಿರ ರೋಗಿಲ್ನ ರುಜಿನ ಸೇವೆ ಮನ್ಪುನಾರಿಗೆ ದೇವಿ ಶಕ್ತಿ ಕೊರಡು ನಮ್ಮ ನಿತ್ಯ ಪ್ರಾರ್ಥನೆ ಮನ್ಪೋಡು ಯಾನ್ ಪನ್ಪುನಿ ಸದಾಶಿವಣ್ಣಿಗೆ ಎತ್ತೋ ಕಡೆ ಪನ್ಪೇರಿ ಎಂಕ್ಲೆ ಸದಾಶಿವಣ್ಣಿ ಆತು ಕೊರಿ ಈ ರೀತಿ ಕೊರಿ ಅಪ್ಪಗಾಕಲ ಸುರುಕಿ ಯಾನ್ ಪನ್ಪುನಿ ಸದಾಶಿವಣ್ಣಿ ಕೊರ್ನಿ ಕೂಡಲೇ ಆಯ್ಜಿ ನನ್ನ ನಿಖಲ್ ನೋಪುನಿ ನನ್ನ ಏತು ಸಮಯ ನಿಖಲ ಮಂದಿರದ ಪೂಜೆ ಆಪುಂಡ ಎಡೆಡೆ ಕಾರ್ಯಕ್ರಮ ಆಪುಂಡ ಪ್ರತಿನಿತ್ಯ ದೇವರೇ ಪೂಜೆ ಆಪುಂಡ ಭಟ್ರೆಡ ಪನೋಡು ಸದಾಶಿವನಿಗೆ ಒಂಜಿ ಪ್ರಾರ್ಥನೆ ಮನ್ಪುಲೆ ಭಟ್ರೆ ದಿನೋಲ ಆರ್ನ ಸಂಸ್ಥೆಗೆ ಆರ್ನ ಕುಟುಂಬಗೆ ಆರು ಸಮಾಜ ಕೊರ್ಪುನ ದಾನ ಬುದ್ಧಿ ಆ ದಾನದ ಶಕ್ತಿಗೆ ನನಾತ್ ಸಂಪತ್ತು ಕೊರಡು ಬಂದು ಪ್ರತಿ ಒರಿಲ ಅವಲವಲು ಪ್ರಾರ್ಥನೆ ಮನ್ಪೋಡು ಒಂದು ನಿಜವಾಯಿನಂಚಿನ ಅರೆಗೆ ತಿಕ್ಕುನಂಚಿನ ಮಲ್ಲ ಸನ್ಮಾನ ಇಂದೇರ್ನ ಮಿತ್ತು ಮಲ್ಲ ಸನ್ಮಾನ ಇಜೇಜ್ ಇಂದೇನು ಪುರ ಪ್ರತಿ ಒರಿಲ ಇಲ್ಲಿಲ್ಲಡ ಮನ್ಪೋಡು ದಯಪಂಡ ಎತ್ತು ರೋಗಿಲ್ನ ಸೇವೆ ಮನ್ಪುವೇರಾರು ಎತ್ತು ಬಡವೇರ್ನ ರೋಗಿಲ್ನ ಸೇವೆ ಮನ್ಪುವೇರು ಐಕಾರು ಪ್ರಚಾರಕರು ಪೂಜೆರು ಪೇಪರ್ಡು ಪಾಡುಜೇರು ಮೀಡಿಯಾಡು ಕೊರು ಪೂಜೆರು ಒಯ್ಟಲೆ ಜಾರ್ನ ಆರು ಈ ಕೈಟು ಕೊರಂಡ ಮದತದ ಬಿಡ್ಪೇರು ಬೊಕ್ಕ ಏಪಲ ಆಯ್ನ ಆರ್ನ ಬಾಯಿಡು ಬೇರ್ಜಿ ಆ ನವಲು ಮುಂದೆ ಮಂತದೆ ಅವು ಮಂತದೆ ಇನಿ ಮುಟ್ಟ ಎಂಡ ಪಂದದೇ ಪಂದಾರು ಎಂಕ್ಲೆಗ್ಲ ಬಡಿತೇನೆ ಅಂತ ಕೊಡ್ತಾರೆ ಕ್ಷೇತ್ರ ಬಡಿಯರು ಕೊಡ್ತೇರು ಕೊಂಡೆಯವರು ಕೊಡ್ತೇರು ಪುರಾ ಕಡೆ ಮಟ್ಟಕ್ಕೆ ಕೊಡ್ತಾರೆ ಆರ್ನ ಬಾಯಿಡು ಒಂಜಿ ದಿನ ಬತ್ತದ ಉಪ್ಪನ್ನು ಎಂಕ್ಲಾಡೆ ಬುಡಿ ಓಡೆಲ್ಲ ಕೊರ್ನ ಆರ್ನ ಬಾಯಿಡು ಕೂಡ ನಿಕ್ಲು ಕೇಂಡ ಓಲಪ್ಪೋದು ಸದಾಶಿವಣ್ಣ ಮೊನ್ನೆ ಮುಕ್ಲು ಎಂಕ್ಲ ಗ್ರಾಮ ಬೈದಾರ ಅಯ್ಯಪ್ಪಗೆ ದೇವಸ್ಥಾನ ಕೊಡ್ತಾರೆ ಬಣ್ಣ ಅಂದ ಆತೆ ಬೊಕ್ಕ ದಾಲಪಾತೆ ರುಜಿರಾರ ಉದಾಹರಣ ಮಲ್ಲಗುಣ ಅರೆಗೆ ಎಡ್ಡೆ ರೀತಿಯ ನಿಕ್ಲು ಸನ್ಮಾನ ಮಂತದಾರೆ ಅಯ್ಯಪ್ಪ ದೇವರನ್ನ ಅನುಗ್ರಹ ಉಪ್ಪಾಡು ಈ ಸನ್ಮಾನದೊಟ್ಟಿಗೆ ನಿರಂತರ ನಿಕ್ಲನ ವಾಲ ಆಯಿ ಬೊಕ್ಕಲ ಆರ್ನ ಪುದರ್ ಬೂರಿ ಬೊಕ್ಕಲ ನಿರಂತರ ಆರ್ನ ಕುಟುಂಬಗೂ ಪ್ರಾರ್ಥನೆ ಉಪ್ಪಾಡು ಎಲ್ಲರ ದಿಂಚನೆ ಸುರು ಮನ್ಪುಲೆ ಭಟ್ರೇಡ ಬನ್ರೆ ಪೂಜೆ ಮನ್ಪುನಾಡ ಸ್ವಾಮಿಲು ಶರಣ ಪುನಕಲು ಶಬರಿಮಲೆ ಪುನಕಲು ಅವಲ್ಲ ಪ್ರಾರ್ಥನೆ ಮನ್ಪಾಡು ಸದಾಶಿವಣ್ಣನ ಇಡೀ ಕುಟುಂಬಕ್ಕೆ ಇದೇನು ನಿಕ್ಲು ಪ್ರತಿವರಿಲ್ಲ ಮನ್ಪೋಡು ಪನ್ನದು ದೇವೇರು ಪೊರ್ಲುಡುಪ್ಪಾಡು ನಾನು ಬರಿಯಾತ ಅಪ್ಪೆಲ್ಲೇನು ತುಯ್ಯೆ ನಾನು ಬಹುಶಃ ಕೆಲವು ಸರ್ತಿ ಬತ್ತದು ಪಂತೆ ಅವು ಇನಿ ಕೂಡ ಅಂಚೆನೇ ಉಂಡು ದಾಲ ಬದಲಾವಣೆ ತೋಜುಜಿ ದಯಮಂತದ್ದು ಅಪ್ಪೆಲ್ಲೆನ ಮುಂಡಾಡು ಕುಂಕುಮದ ಒಂಜಿ ಭಾಗ್ಯ ಉಪ್ಪಾಡು ಸ್ಟಿಕ್ಕರ್ ಪತ್ತದು ಗೋಡೆಗೆ ಬಾಕಿಲಿಗೆ ಕನ್ನಡಿಗೆ ಪತ್ತದು ಭಾರಿ ಸಮಸ್ಯೆ ಆಪುಂಡು ನಮ್ಮ ಹಿಂದೂ ಸಮಾಜದ ಆಚಾರದ ವ್ಯತ್ಯಾಸಲು ಪ್ರಕೃತಿದ ಮಿತ್ತಿಲ ಪರಿಣಾಮ ಹೊಂದುಂಡು ಸಂತಾನದ ಮಿತ್ತಿಲ ಪರಿಣಾಮ ಹೊಂದುಂಡು ಅಪ್ಪೆಲ್ಲ ಆಯ್ನಾತ್ ಅರಸಿನ ಕುಂಕುಮನ ಮುಂಡಗು ಪಾಡಲೆ ಆಯ್ನಾತ್ ಬೆತ್ಕಲೆ ಪಾಡಲೆ ಮುತ್ತೈದೆಲು ಬೆತ್ಕಲೆ ಪಾದು ದೇವರನ ಪ್ರಸಾದ ಬೆತ್ಕಲೆಡು ಪತ್ತಾಲೆ ಒಂದು ಭಾರಿ ಅಗತ್ಯ ಉಂಡು ಸಮಾಜ ಒರಿಯೋಡುನ್ನ ಅಂಡ ನಮ್ಮ ಸಂಸ್ಕೃತಿ ಒರಿಯೋಡುನ್ನ ಅಂಡ ನಮ್ಮ ಸಂಪ್ರದಾಯ ಚಿಗುರುಡುನ್ನ ಅಂಡ ನಮ್ಮ ಆಚಾರ ವಿಚಾರದ ಬದ್ಧತೆ ಒರಿಪೊಡುನ್ನ ಅಂಡ ಅಪ್ಪೆಲ್ಲ ಒಂದು ಪ್ರಯತ್ನ ಮನ್ಪುನ ಭಾರಿ ಆತ ಅವಶ್ಯಕತೆ ಉಂಡು ಯಾಂತುಯೆ ಭಜನೆ ರತ್ಯ ಭಜನೆ ಜೋಕುಲು ಭಾರಿ ಸುತ್ತೊಂದು ಭಜನೆ ಬಂದಿತ್ತ ಆ ಜೋಕುಲ್ನ ಭಜನೆ ಮುಂದೋಡು ಬೊಟ್ಟೇಜ್ ಕೈಟ್ ಕಾಜೇಜ್ ಈ ರೀತಿಯ ಪರಿಸ್ಥಿತಿ ನೀವು ಸಮಾಜದ ಉಪ್ಪುನ ಈ ಕಾಲಡು ಪ್ರತಿ ಊರಿಲ ಅರ್ಥ ಮಂತ ನೋಡಪ್ಪೆಲ್ಲು ಜೋಕ್ಲೆಗೆ ಸರಿ ತೋಜು ಲೆಕ್ಕ ಬೊಟ್ಟು ಪಾಡಲೆ ಕೈಗೆ ಕಾಜಿ ಪಾಡಲೆ ಒಂದು ಈ ಪರಂಪರೆ ಈ ಸಂಸ್ಕೃತಿ ಈ ಭವ್ಯವಾಯಿನಂಚಿನ ಇದಕ್ಕೆ ಭಾರಿಯಾತ ಅರ್ಥ ಉಂಡು ಭಾರಿಯಾತ ಮೌಲ್ಯ ಉಂಡು ಈ ಭಜನಾ ಮಂದಿರ ದಕ್ಲ ಒಂಜಿ ಭಿನ್ನ ನಿಕುಲು ಈ ಭಜನಾ ಮಂದಿರ ಕಟ್ಟಂಡ ಯಾರಂದು ನನ್ನ ಪ್ರತಿ ತಿಂಗೋಲು
ಇನಿ ಸದಾಶಿವಣ್ಣ ಗಣಹೋಮ ಪೂರ ಕಡೆ ಎಟ್ಲ ಹಾಪುಂಡು ಇಲ್ಲಾಡು ಶಿವಶಂಕರ್ ರಾಜೇಶ್ ನಿಖಿಲ್ ಪೂರ ಗಮನದೆತ್ತನು ಗಣಹೋಮ ಪೂರ ಇಲ್ಲಾಡ್ಲ ಹಾಪುಂಡು ರಾಜಾರಾಮ್ ಭಟ್ರೆ ಗಣಹೋಮದ ವಿಷಯ ಇಂದುಲೆಡು 2 ಗಂಟೆಲ್ಲ ಗೊತ್ತೀಚಿ ದಾಯ ಭಜನ ಗಣಹೋಮ ಅಂತ ಪಂಚಗಜ್ಜ ಎತ್ತಿಂದ ಗಣಹೋಮದ ಅತ್ತಂದ ಒವ್ವೇ ನಿಖಿಲ್ ಪೂಜೆ ಇಲ್ಲಾಡು ಮನ್ಪಾಂಡ ಭಟ್ರೆಡ ಸ್ವಸ್ಥಾಯ್ತ ಅರ್ಥಕೇನೆ ಅಗ್ನಿ ಅಷ್ಟದ್ರವ್ಯ ದಾಯಪಾಡುನಿ ಕಲಶ ದೀಪುನಿ ಸತ್ಯನಾರಾಯಣ ಪೂಜೆದ ಕಲಶದ ಮಹತ್ವದಾದ ದುರ್ಗಾ ಪೂಜೆಡ್ ಭದ್ರದೀಪ ದೀಪುನ ಆ ಐನು ವರ್ತಿದ ಮೌಲ್ಯದಾದ ಇನ್ನೇನು ಪೂರ ಪ್ರತಿ ಒಂಜಿಲ ತೆರೆದು ಐತ ಅರ್ಥ ಮಂತೊಂದು ಭಕ್ತಿಡ್ ಶ್ರದ್ಧೆಡ್ ಪೂಜೆ ಮನ್ಪುಲೆ ದೇವಸ್ಥಾನಗೆ ನೀ ಭಜನಾ ಮಂದಿರ ಬತ್ತಂಡ ಉಲೈಡ್ ಭಜನಾ ಮಂದಿರ ಅವಡು ದೇವಸ್ಥಾನ ಪ್ರವೇಶ ಮಂತಿಬಕ್ಕ ಒವ್ವೇ ಪಾತೆರ ಬಲ್ಲಿ ದೇವಸ್ಥಾನದ ಉಲೈ ಗರ್ಭಗುಡಿತ ಆ ಬಾಗಡು ಸುತ್ತು ಪೌಳಿಡು ಕುಲುದು ಒವ್ವೇ ಪಾತೆರ ಬಲ್ಲಿ ಅವಳು ಧ್ಯಾನ ಮನ್ಪುನಿ ಮೌನ ಮಾದುಪ್ಪುನಿ ಏಕಾಗ್ರತೆಡು ಮನಸ್ಸನ್ನು ದೇವರ ತಲ್ಲೀನ ಮನ್ಪುನಿ ಈ ಪಾವಿತ್ರತೆನು ಪ್ರತಿ ದೇವಸ್ಥಾನಡು ಒರಿಪುನ ಕೆಲಸ ಹೋಡು ಇಜಿಂಡ ನಮಗೆ ಏತು ಬ್ರಹ್ಮಕಲಶ ಮನ್ಪುಗ ಏತು ದೇವಸ್ಥಾನ ಕಟ್ಟಗ ನಮ್ಮ ಭದ್ರಾಯರ ಸಾಧ್ಯಶಿ ಅದಕ್ಕೋಸ್ಕರ ದೇವಸ್ಥಾನದ ವಲಯದ ಪಾವಿತ್ರತೆಯನ್ನು ಒರಿಪುನ ಕೆಲಸಡು ನಮ್ಮ ಪೂರ ಆಚಾರ ವಿಚಾರನು ಒರಿಪುನಂಚಿನ ಮೌಲ್ಯನು ಇನ್ನು ಧರ್ಮ ಶಿಕ್ಷಣದ ಮೂಲಕ ಭಜನಾ ಮಂದಿರಲು ಮಠ ಮಂದಿರಲು ಶ್ರದ್ಧಾ ಕೇಂದ್ರಲು ಹಿಂದೂ ಸಮಾಜಗೂ ಕೊರ್ಪುನ ಭಾರಿಯತ್ತ ಅವಶ್ಯಕತೆ ಉಂಡು ಈ ಅನರ್ಥಲು ಇನ್ನು ಬರೊಂದುಪ್ಪುನಿ ಈ ಪೂರ ಆಚಾರ ವಿಚಾರದ ವ್ಯತ್ಯಾಸ ಹಿಡ್ದಾತ್ರ ಇನ್ನೇನು ದೇರ್ತಪತ್ತು ನಂಚಿನ ಕೆಲಸ ಮನ್ಪೋಡು ಕೊಡೊಂಜಿ ಯೋಚನೆ ಮನ್ಪುಲೆ ನಮ್ಮ ಜೋಕುಲು ಏತೋ ಅನಾಹುತೋಡು ಸೈಯೊಂದುಲ್ಲ ಆಕ್ಸಿಡೆಂಟೆಡ್ ನೀರಿಗೆ ಬೊಡ್ದು ಏತೋ ಅನಾಹುತಲಿ ನಮ್ಮ ಜೋಕುಲ ಮಿತ್ತು ಪರಿಣಾಮ ಬರೋದು ಇದಕ್ಕೆ ಕಾರಣ ಸದಾಶಿವನೇ ಬಾರಿ ಪುರ್ಲುಡು ಬಂಡೇರೆ ನಮ್ಮ ಕುಟುಂಬದ ಧರ್ಮದೇವರು ದೈವದೇವರನ್ನ ಆರಾಧನೆಗಳು ನಮ್ಮ ಹಿರಿಕಲು ಪಾಡಿನಂಚಿನ ಆಚರಣೆದ ಆರಾಧನೆನು ಆ ಜನಪದೀಯವಾಯನಂಚಿನ ತೆಂಬರದ ನಿನಾದನು ಅಂಚನೆ ಓಂಕಾರದ ಪ್ರಣವದ ಝೇಂಕಾರದ ಆ ಶಕ್ತಿನು ನಮ್ಮ ಧ್ಯಾನಾಸಕ್ತರಾದ ಧ್ಯಾನ ಯೋಗ ಜಪ ತಪನ ನೇಮ ನಿಯಮ ಇನ್ನೇನು ಪೂರ ಆಚರಣೆಗೆ ಕಂತದ ಬದ್ಧತೆಯನ್ನು ಒರಿಪುನ ಕೆಲಸ ಮನ್ಪುನ ಭಾರಿ ಅತ್ತ ಅವಶ್ಯಕತೆ ಉಂಡು ಪಣ್ಣದು ಪೂರ್ಯರೆಗೆ ಲೆಡ್ಡೆ ಆವಡು ಲೋಕ ಕಲ್ಯಾಣ ಆವಡು ವಿಶ್ವಶಾಂತಿ ಆವಡು ಪಣ್ಣದು ವೇದಿಕೆ ಹಿಡಿತಿನ ಪೂರ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಕ್ಷೇತ್ರ ಶಿವಶಂಕರ್ ಒಂಜಿ ಮಲ್ಲ ಗುತ್ತದ ಮನೆತನದ ಆ ಚಾವಡಿನ ಭಾರಿಯಾತ ವೈಭವಡು ಐನು ದಿಂತ ಜಾತ್ರೆ ನಡತೊಂದು ಬಂಟ್ವಾಳಡು ರವಿಶಂಕರ್ ಆ ಮನೆತನದ ಆರಾಧನೆ ನನ್ನಾತು ಪ್ರತಿಷ್ಠವಾದ ಇಂಕಲ ಬಂಟ್ವಾಳ ತಾಲೂಕುಡೆ ಅಂಚೆ ಅದು ಪುನಗ ಅಂಚಿನ ಮನೆತನದ ಕುರಿತಿನ ವೇದಿಕೆ ಹಿಡಿತಿನ ಪೂರ್ಯರೆಗ್ಲ ರಾಜಾರಾಮ್ ಭಟ್ರು ಸಾಮಾಜಿಕವಾದ ಧಾರ್ಮಿಕವಾದ ರಾಜಕೀಯವಾದ ಜಾತಿ ಭೇದ ಇಜ್ಜಂದೆ ಪೂರಕ್ಲೆನ ಬಾರಿ ಮುಟ್ಟಡು ಪ್ರೀತಿ ಮಂತೊಂದು ಸಾಮಾಜಿಕವಾದ ಚಿಂತನೆ ಮನ್ಪುನಂಚಿನ ಧಾರ್ಮಿಕ ಪ್ರಜ್ಞೆನದೊಟ್ಟಿಗೆ ಜೀವನ ಮೌಲ್ಯಗ ಸಾರ್ಥಕತೆ ಕೊರ್ಪುನಂಚಿನ ಪ್ರಯತ್ನ ಮನ್ಪುನಂಚಿನ ರಾಜಾರಾಮ್ ಭಟ್ರನ ಗೋಶಾಲೆ ಅಂಚನೆ ಆ ವಿದ್ಯಾ ಕೇಂದ್ರ ನನಾತ್ ಆ ಅವಲುಲ ಜೋಕ್ಲೆಗೆ ಧರ್ಮ ಶಿಕ್ಷಣ ಕೊರ್ಪುನಂಚಿನ ಕೆಲಸ ಆ ವಿದ್ಯಾಸಂಸ್ಥೆದೊಟ್ಟಿಗೆ ಯಾವೊಂದೊಂದು ಆ ಜೋಕ್ಲಿನ ಭವಿಷ್ಯತ್ತಿಲ್ಲ ಆ ಶಾಲೆದ ಕೀರ್ತಿಲ ನಿರಂತರವಾದ ಬೆಳಗದ ಬರಡೊಂದು ಪ್ರಾರ್ಥನೆ ಮಂತದ ವೇದಿಕೆ ಇಟ್ಟಿನ ಪೂರ್ಯರೆಗ್ಲ ಅಕಲಕ್ಲ ಕಾರ್ಯಕ್ಷೇತ್ರ ಬೆಳಗಾರ ಬೋರ್ಡಿನ ಉನ್ನತಿಲ್ನ ಅಭಿವೃದ್ಧಿಲ್ನ ಅಪ್ಪೆ ಕೊಡ್ದು ಶ್ರೀರಕ್ಷಣೆ ಮುನ್ನಡೆಸೋಡು ಪಂಡದ ಪ್ರಾರ್ಥನೆ ಮಂತದ 2 ಪಾತ್ರ ಗುರುಚರಣ ಸಮರ್ಪಣೆ ಮನ್ಪೆ ಜೈ ಗುರುದೇವ ದತ್ ಹೌದು ಚಿಂತನೆ. ಸ್ವಾಮೀಜಿಗಳು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮೆಲ್ಲರ ಪಾತ್ರದ ಬಗ್ಗೆ ಅದ್ಭುತವಾಗಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದ ಪರಮ ಪೂಜ್ಯ ಶ್ರೀ ಬಂಧುಲೆ ನಮ್ಮ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮ ಲೆಪ್ಪಿ ಕೂಡಲೇ ಬರಡು ದಯಪಂಡ ಈತ ಮಲ್ಲ ಅತಿಥಿನಗಳು ನಮ್ಮ ಉಂತಾತೈತೆ ದಯದಲ್ಲಿ ಎತ್ತಿ ಕೂಡಲೇ ಮಾತಾ ಬತ್ತದ ಈ ಒಂದು ಪ್ರಸಾದನ ಸ್ವೀಕಾರ ಮಾಡ್ಕೊಡಿ ಸನ್ಮಾನ ಅಭಿನಂದನೆ ಸ್ವೀಕಾರ ಮಾಡ್ಕೊಡೊಂದು ವಿನಂತಿ ಮಾಡ್ತೊಂದು ಫಸ್ಟಿಗೆ ನಮ್ಮ ನಾಗೇಶನ ಮಂಗಳನಗರ ದಯದಿದ್ದು ಬರಡು ಮಾತ ತಾಟಿಪಟ್ಟೋಡು 48 ದಿನ ಈ ಧ್ವನಿವರ್ಧಕ ವ್ಯವಸ್ಥೆಯನ್ನು ಬಹಳ ಭಾರಿ ಅಚ್ಚುಕಟ್ಟಾದ ನಿರ್ವಹಣೆ ಮಾಡ್ತಿನಂಚಿನ ನಾಗೇಶ್ ಮಂಗಳನಗರ ಚೇರ್ ಬೊಡ್ಚಿ ಕುಂತನವಲ್ಲಿ ಮಾತ್ರಗಳ ಅಭಿನಂದನೆ ಸನ್ಮಾನ ಮಲ್ಪೋಡು ಪಂಡಿತ ವಿನಂತಿ ಮಾಡ್ತಂದು ನಮ್ಮ ಇನ್ನಿತ ಕೂಳೂರು ಸದಾಶಿವ ಶೆಟ್ರು ಆರು ಶಾಲು ಪುದೆತ್ತಿದ್ದಾರಿನ ಅಭಿನಂದನೆ ಮಲ್ಪೋಡು ಸದಸ್ಯವನ್ನ ನಮ್ಮ ನಾಗೇಶ್ ಮಂಗಳನಗರ ಬೇರೆಗೂ ನಮ್ಮ ಗೌರವಾನ್ವಿತ ಸದಸ್ಯವನ್ನ ಶಾಲು ಪುದೆತ್ತು ನೆನಪಿನ ಕಾಣಿಕೆ ನೇದು ಕೊರ್ದು ಸನ್ಮಾನ ಮಾತೊಂದು ಎಲ್ಲರ ಅಂಚನೆ ಪರಮ ಪೂಜ್ಯ ಸ್ವಾಮೀಜಿನ ಉಪಸ್ಥಿತಿಯಿಂದ ಆವೊಂದುಂಡು ಮಾತ ತಾಟಿಪಟ್ಟುಗ ಅದು ತೊಟ್ಟುಗು ಶ್ರೀಯುತ ವಿದ್ಯಾಧರ್ ಶೆಟ್ರು ಹೊಸಕೂರಲು ಮಾಧ್ಯಮದ ವಿದ್ಯಾಧರ್ ಶೆಟ್ರು ದಯದಿದ್ದ ಬರಡು ಉಲ್ಲೆರತ್ತ ಬತ್ತದ ಈ ಒಂಜಿ ಗೌರವವನ್ನು ಸ್ವೀಕಾರ ಮಲ್ಪೋಡು
ಇನ್ನು ನಮ್ಮ ಉಳ್ಳಾಲ ಬಾಗೋಟು ಭಾರಿ ಪೊಲುಟು ಜನಸೇವೆಯನ್ನು ಮಾಡ್ತುವಂಚಿನ ಈ ವಿದ್ಯಾಧರ ಶೆಟ್ಟರು ಹೊಸಕುರಲು ಮಾಧ್ಯಮದೊಟ್ಟಿಗೂ ಈ ಬೇಲೆಯನ್ನು ಮಾಡ್ತೊಂದುಲ್ಲೇರು ಸೌಹಾರ್ದಯುತವಾದ ಮಾತ ಕಾರ್ಯಕ್ರಮ ಎಲ್ಲ ಮಾಡ್ತೊಂದುಲ್ಲೇರು ಆರು ಇನ್ನು ನಮ್ಮ ಕಾರ್ಯಕ್ರಮ ಉಳ್ಳೇರು ಪ್ರತಿ 40 ದಿನಲ್ಲ ಮೂಲು ಆರ್ನ ಕ್ಯಾಮರಾ ಐತೆ ನಿಕ್ಲು ಪೂರ ತೂತಾರೆ ಯೂಟ್ಯೂಬ್ ಒಟ್ಟು ನಮ್ಮ ಭಜನೆ ಸಂಕೀರ್ಣ ವ್ಯವಸ್ಥೆ ಪೂರ ಆವೊಂದುಂಡು ಜೊತೆ ಮೂಲ ಕಾರಣಕರ್ತ ವಿದ್ಯಾಧರ ಶೆಟ್ಟರು ಆರಿಗ್ಲ ಈ ಸಂದರ್ಭ ಸೊಲ್ಮೆ ಸಂದ ಒಂದು ಶ್ರೀತ ಕೋದಂಡರಾಮೇರು ಬರಡು ನಮ್ಮ ದೀಪಗೆ ಬತ್ತಿ ದೀಪನಂಚಿನ ವ್ಯವಸ್ಥೆ ಪ್ರತಿದಿನ 25 ಜನ ಭಕ್ತಾದಿಗಳು ಬತ್ತದ ದೀಪ ಪ್ರಜ್ವಲನೆ ಮಾಡ್ತೊಂದಿತ್ತೇರು ಆಯ್ತಾ ದೀಪ ಬತ್ತಿ ದೀವೋಡಂಡ ನಮ್ಮ ಕೋದಂಡರಾಮೇರ್ನ ನಮ್ಮ ನೆನಪು ದೀವೋಡು ಪ್ರತಿದಿನ ಬತ್ತದ ಅದನ್ನೊಟ್ಟು KKS ನಮ್ಮ ಕೃಷ್ಣಪ್ಪನ ಆರನೆಲ್ಲ ನಮ್ಮ ನೆನಪು ಮಾಡ್ತೊಂದು ಕೋದಂಡರಾಮೇರಿ ಹಿರಿಯರು ಈ ಶಾಲತ ಗೌರವ ಸ್ವೀಕಾರ ಮಲ್ಪಡು ಒಂದು ವಿನಂತಿ ಮಾಡ್ತೊಂದಿಲ್ಲ ಅಂಚನೆ ಸತೀಶ್ ಪಟ್ಟೋರಿ ದಯದಿದ್ದು ಬೇಗ ಬಲ್ತೊಂದು ಬರಡು ನಮ್ಮ ಇನ್ನು ಅನ್ನದಾನ ವ್ಯವಸ್ಥೆ ಸಂಪೂರ್ಣ ಸಹಕಾರ ಮಲ್ಪನಂಚಿನ ಸತೀಶನ್ನೇ ಉಳ್ಳೇರ ಇಜ್ಜೇರು ಅಂಚನೆ ಪ್ರವೀಣ್ ಪಟ್ಟೋರಿ ಪ್ರವೀಣನ್ನೇ ದೈವ ದೇವಸ್ಥಾನದ ನಮ್ಮ ಮುಲ್ಪ ಎಣ್ಣೆ ಬೋರ್ಡು ಪ್ರತಿದಿನ ಮೂಜಿ ದೀಪ ಉಂಡು ಮಲ್ಲ ದೀಪ ಪತ್ತೊಂದು ಇಪ್ಪಟ್ಟು ಆತೇ ಎಣ್ಣೆಲ್ಲ ಬೋಡು ಆ ಎಣ್ಣೆನ ಬೇತೆ ದೇವಸ್ಥಾನ ಹೋದು ಉಚಿತವಾದ 19 ದೇವಸ್ಥಾನ ಕೊರ್ಪುನಂಚಿನ ವ್ಯವಸ್ಥೆಯನ್ನು ಮಾಡ್ತನಂಚಿನ ಪ್ರವೀಣ್ ಪಟ್ಟೋರಿ ಆರೆಗ್ಲ ಸೊಲ್ಮೆ ಸಂದ ತಾಟಿ ಬಟ್ಟು ತಾರಿಗ್ಲ ನಮ್ಮ ಅಭಿನಂದನೆ ಸಲ್ಲಿಸೋಡು ಬೊಕ ಸದಾಶಿವ ಆಚಾರ್ಯ ದಯದಿದ್ದು ವೇದಿಕೆಗೆ ಬರಡು ಸದಾಶಿವ ಆಚಾರ್ಯ ಅರ್ಲ ಪ್ರತಿದಿನ ಮೊಬೈಲ್ 11 ಬರ್ತದೆ ನಂಗೆ ಪೂರ ಫೋಟೋ ಎತ್ತದ ಮಾತಾ ಗ್ರೂಪ್ಗಳ ಮಲ್ಪ ಪಾಡ್ನಂಚಿನ ಒಂಜಿ ಪ್ರಚಾರ ವ್ಯವಸ್ಥೆಯನ್ನು ಮಾಡ್ತಂಚಿನ ಸದಸ್ಯವನ್ನ ಅಂಚನೆ ನಮ್ಮ ಗಂಗಾಧರ್ಲ ಬರ್ತದೆ ಗಂಗಾ ಹೊಸಕುರಲ್ ಮಾಧ್ಯಮ ಮತ್ತು ಗಂಗಾಧರನ ಬರ್ತದೆ ಒಂಜಿ ನೆಂಪದ ಕಾಣಿಕೆ ಸ್ವೀಕಾರ ಮಾಡಪಡು ವಿಜಯಕ್ಕ ಬರೋಡೆ ವೇದಿಕೆಗೆ ದಯದಿದ್ದು ವಿಜಯಕ್ಕಲ ಬರಡು ಉಳ್ಳೇರತ್ತ ವಿಜಯಕ್ಕ ಬರ್ತದೆ ಈ ಒಂಜಿ ನೆಂಪದ ಕಾಣಿಕೆಯನ್ನು ಸ್ವೀಕಾರ ಮಾಡಪಡು ಒಂದು ಸದಾಶಿವ ಶೆಟ್ಟರ ಈ ಒಂದು ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ಪಂಡದ ವಿನಂತಿ ಮಾಡ್ತಂದ್ರೆ ಅನ್ನದಾನ ಸೇವೆ ಆವಡಂಡ ವಿಜಯಕ್ಕನ ಸಂಪೂರ್ಣ ಸಹಕಾರ ಉಂಡು ಇಡೀ ಮಾತೃ ಮಂಡಳಿ ತಕ್ಕಳು ಒಟ್ಟಿಗೆ ಸೇರಿದ ಅನ್ನದಾನ ವ್ಯವಸ್ಥೆ ಆಂಡ್ ಆರೆಗಳ ಸೊಲ್ಮೆ ಸಂದ ಒಂದು ವಿಶೇಷವಾದ ನಮ್ಮ ಒಂದು ಐನ್ ಸಂಘ ಸಂಸ್ಥೆನ ಗೌರವ ಮಾಡ್ತಂದಲು ಫಸ್ಟ್ಗೆ ಪರಂ ಜ್ಯೋತಿ ಮಾತೃ ಮಂಡಳಿತ ಅಕ್ಕನಕ್ಕಳು ಬರಡು ವೇದಿಕೆಗೆ ಫಸ್ಟ್ಗೆ ಶಾಲು ಪಾಡುವರು ಅಂಚನೆ ಸ್ವಾಮೀಜಿಟ ನಮ್ಮ ಆಶೀರ್ವಾದ ದತ್ತೊಂದು ಅಂಚನೆ ಒಂಜಿ ಫೋಟೋಲ ದತ್ತೊಂದು ಬರಡು ಪಂಡದ ವಿನಂತಿ ಮಾಡ್ತಂದು ಮಾತಾ ತಾಟಿಪಟ್ಟಡು ಪರಮ ಪೂಜ್ಯ ಸ್ವಾಮೀಜಿನ ಉಪಸ್ಥಿತಿ ನಮ್ಮ ಗೌರವ ಅಧ್ಯಕ್ಷ ವಹಿಸಿನಂಚಿನ ನಮ್ಮ ರಾಜಾರಾಮ್ ಭಟ್ರನ ಒಂಜಿ ಉಪಸ್ಥಿತಿ ಗೌರವ ಉಪಸ್ಥಿತಿ ರವಿಶಂಕರ್ ಸರ್ ಉಳ್ಳೇರು ರವಿಶಂಕರ್ ಶೆಟ್ಟರ್ ಉಳ್ಳೇರು ಮಾತಾ ಗಣ್ಯ ಅತಿಥಿಲು ಸಂತೋಷ್ ಕುಮಾರ್ ಐಬೋಳಿಯರು ಉಳ್ಳೇರು ರಾಜೇಶ್ ಶೆಟ್ಟಿ ಪಜಿರ್ಗೊತ್ತು ಅಂಚಿನ ಮಾತ್ರೆಗಳ ಒಂಜೊಂಜಿ ಕೊರಿಯರ್ ಉಂಡು ಆರೆಗೆ ಒಂಜೊಂಜಿ ನೆಂಪುದ ಕಾಣಿಕೆಯನ್ನು ರವಿಶಂಕರ್ ಶೆಟ್ಟರ್ ಕೊರಡು ಶಾಲ್ನ ನಮ್ಮ ಸದಾಶಿವ ಶೆಟ್ಟರು ಪಾಡುವೆರು ರವಿಶಂಕರ್ ಶೆಟ್ಟರ್ ನಮ್ಮ ಜೀರ್ಣೋದ್ಧಾರ ಅವಾರ್ಡ್ ಬ್ರಹ್ಮಕಲಶೋತ್ಸವ ಅವಾರ್ಡ್ ಸಂಪೂರ್ಣ ಸಹಕಾರ ಮಾಡ್ತಂಚಿನ ದೇಣಿಗೆದ ಸಹಕಾರದ ಮೂರ್ತಿ ಯಾರು ಅರ್ಲ ಅಂಚನೆ ಸಮಾಜ ಸೇವೆ ಮಾಡ್ತೊಂದುಲ್ಲೇರು ರವಿಶಂಕರ್ ಶೆಟ್ಟರು ಆರೆಗೆ ಮಾತ್ರೆಗಳ ಒಂಜಿ ನೆಂಪುದ ಕಾಣಿಕೆ ಕೊರಡು
ಕಾರ್ಯಕ್ರಮ ಎಲ್ಲ ಭಾರಿ ವ್ಯವಸ್ಥಿತವಾದ ಶಿಸ್ತುಬದ್ಧವಾದ ಮಾತ ಬೆಂದದ ಎಡ್ಡೆ ಮಾಲ್ತು ಕೊರಿಯರ್ ನಿಕ್ಲೆ ಪೂರ ಸೊಲ್ಮೆ ಸಂದ ಒಂದು ವಿಶೇಷವಾದ ವಿಜಯ ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿದ ವಿಜಯರಿಗೆ ಮಕ್ಕಳನ್ನ 4/1/2025 ಶನಿವಾರ ಶ್ರೀ ಶನೇಶ್ವರ ಪೂಜೆ ನಡಪರೆ ಉಂಡು ಮಾತ ಅತಿಥಿನಗಳು ಕುಳ್ಳುವೇರೆ ಒಂಚೂರು ಹೊರ್ತು ನಾನು ಒಂಜಿ 4 ಗಂಟೆದ ಅತಿಥಿಯವರಿಯರು ಪಾತ್ರೆ ರೆಡ್ ಮಂಜಿ ರವಿಶಂಕರ್ ಶೆಟ್ರ್ ಪೋಪೇರು ಪಾಪ ದೂರ ಹಿಡಿದು ಬತ್ತದ ಪೊರ್ಲು ಮಾಲ್ತು ಕೊರಿಯರು ರವಿಶಂಕರ್ ಶೆಟ್ರ್ ಹತ್ತು 2 ಜನ ಪಾತಿಲ್ಲ 6 ಒಂಜಿ ಪೋಪೇರು ಆತೆ ಸದಸ್ಯವನ್ನೆಲ್ಲ ಪೋಪೇರು ಪಾಪ ಈತ್ ಬರ್ತು ಇತ್ರನೇ ಸೌಭಾಗ್ಯ ಎಂಕಲ್ನ ಸದಸ್ಯವನ್ನ ಮರಪೆರೆಜ್ಜಿ ಖಂಡಿತ ನಿಖಲ್ ನಮ್ಮ ಇರ್ನ ಪೂದಾಲ್ ಡೈಲಿ ಪೂಜೆ ಹಾಕೊಂಡು ಬಟನಕ್ಲು ಮೂಳೆ ಇತ್ತೇರು ನಮ್ಮ ರೆಡ್ ಪೂಜಾರಿ ಪಂಡದ ಆಂಡ್ ಆಕ್ಲು ಡೈಲಿ ಪ್ರಾರ್ಥನೆ ಮಾಡ್ಪೇರು ಮಾತೆನ್ನೆಲ್ಲ ಆಯುರ ಆರೋಗ್ಯ ಕೊರಡು ಪಂಡದ ಪ್ರಾರ್ಥನೆ ಮಲ್ಪೋ ಸದಸ್ಯವನ್ನ ಉದ್ಘಾಟನೆ ಮಾಡ್ಪೇರೆ ಖಂಡಿತ ಬರೋಡು ದಯದಿದ್ದು ರವಿಶಂಕರ್ ಶೆಟ್ರ್ಲ ಬರೋಡು ಅಕುಲ್ಲ ಐತೆ ಅನ್ಯ ಕಾರ್ಯ ನಿಮಿತ್ತ ಫಸ್ಟಿಗೆ ಭೂಮಿ ಪೂಜೆಗೆ ಲೆಪ್ಪೊಂದುಂಡು ಐತೆ ಒಂಜಿ ಉದ್ಘಾಟನೆ ಬಿಡುಗಡೆ ಆವೊಂದುಂಡು ಸ್ವಾಮಿಕ ಶನೀಶ್ವರ ಪೂಜೆದ ಈ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡ್ತಂದಿಲ್ಲ ಪೂಜ್ಯ ಸ್ವಾಮೀಜಿಲು ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲು ಈ ಒಂಜಿ ಎಲ್ಲ 14 ತಾರೀಕಿಗೆ ಆಪಣಂಚಿನ ಶನೀಶ್ವರ ಪೂಜೆತ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಂದಿಲ್ಲ ಮಾತಾ ತಾಟಿ ಬಡ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತು ಕೊರಡು ಪಂಡತಿ ಈ ಸಂದರ್ಭ ವಿನಂತಿ ಮಾಡ್ತಂದು ನಮ್ಮ ಕಾರ್ಯಕ್ರಮ ಪೂರ ಬಾರಿ ಪೊರ್ಲು ಮಾಡ್ತದೆ ಪೇಪರ್ಗೆ ಮಾತಾ ಬರ್ಪ್ ಲೆಕ್ಕ ಮಾಡ್ತಾನ ಸತೀಶ್ ಕೊಣ್ಣಜಿ ಅರಿಗ್ಲ ಸೊಲ್ಮೆ ಸಂದ ಒಂದು ಅರಿಗ್ಲ ಶಾಲು ಪುದೇತದ ಗೌರವ ಮಲ್ಪೊಡು ಪಂಡತಿ ವಿನಂತಿ ಮಾಡ್ತಂದುಲೆ ಅಂಚನೆ ಶ್ರೀಯುತ ಗಂಗಾಧರ್ ಕೊಣ್ಣಜಿ ಎಲ್ಲ ಬರುಡು ಈ ಒಂಜಿ ಎಲ್ಯ ಸನ್ಮಾನ ಸ್ವೀಕಾರ ಅಭಿನಂದನೆ ಸ್ವೀಕಾರ ಮಲ್ಪೊಡು ಪಂಡತಿ ವಿನಂತಿ ಮಾಡ್ತಂದು ಶಾಲು ಹೊದಿಸಿ ಅವರು ಎಲ್ಲರನ್ನ ಗೌರವಿಸಬೇಕು. ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ ಒಂದು ಶಾಲಿನ ಗೌರವ, ಎಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುವ. ರಾಮಕೃಷ್ಣ ಪಟ್ಟೋರಿಯವರು ಕೂಡ ಸೇರಿಕೊಳ್ಳಬೇಕು. ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೋರಿ ಇಲ್ಲಿ ಎಲ್ಲ ತಂಡದ ಭಜಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ಗುಳಿಗೆ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಇದ್ದರೆ, ಇಲ್ಲದ್ರೆ ಅದರ ಪದಾಧಿಕಾರಿಗಳು ದಯವಿಟ್ಟು ನಮ್ಮ ಶಾಲಿನ ಗೌರವ, ನಮ್ಮ ನೆನಪಿನ ಕಾಣಿಕೆಯ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಗುಳಿಗೆ ಕೊರಗಜ್ಜ ಸೇವಾ ಸಮಿತಿಯ ಪ್ರತಾಪ್ ಇದ್ದಾರೆ ಹಾಗೂ ಎಲ್ಲ ಸದಸ್ಯರು ಈ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅವರಿಗೆ ನಮ್ಮ ಶ್ರೀಯುತ ಪ್ರವೀಣ್ ಬಗಂಬಿಲ ಉಪಾಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತ್ ಅವರು ಬಂದು ಇವರಿಗೆ ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ತದನಂತರ ಶ್ರೀಯುತ ಬೆಬೀಂದ್ರ ಪೂಜಾರಿ ಅವರನ್ನು ಒಳಗೊಂಡಂಥ ಆದಿಶಕ್ತಿ ಭಜನಾ ಮಂಡಳಿ ದಯವಿಟ್ಟು ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಕೂಡ ಆಗಮಿಸಿ ಈ ಒಂದು ನಮ್ಮ ನೆನಪಿನ ಕಾಣಿಕೆ ಮತ್ತು ಶಾಲಿನ ಗೌರವವನ್ನು ಸ್ವೀಕಾರ ಮಾಡಬೇಕು. ಇದನ್ನು ಶ್ರೀಮತಿ ಸ್ವಪ್ನ ಶೆಟ್ಟಿ ಪಿಲಾರ್, ಸದಸ್ಯರು ಸೋಮೇಶ್ವರ ಪುರಸಭೆ, ಇವರಿಗೆ ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುವ. ಬೇಬೀಂದ್ರ ಪೂಜಾರಿಯವರು ಅಲ್ಲಿ ಕೂಡ ಆದಿಶಕ್ತಿ ದೇವಸ್ಥಾನ ಇದೆ, ಅಲ್ಲಿಯ ಮುಖ್ಯ ಆ ದೇವಸ್ಥಾನದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಪ್ರತಿನಿತ್ಯ ಕೂಡ ಇಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಈ ಆದಿಶಕ್ತಿ ಭಜನಾ ಮಂಡಳಿ ದಡಸ್ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಹೃದಯಾಂತರಾಳದ ಧನ್ಯವಾದಗಳು. ಇದೀಗ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿ, ಯಾಕೆಂತಂದರೆ ಪ್ರತಿ 15 ದಿನಕ್ಕೊಮ್ಮೆ ಬೇರೆ ಬೇರೆ ಕಡೆ ವಿವಿಧ ದೇವಸ್ಥಾನಗಳಲ್ಲಿ ಭಜನಾ ಸಂಗೀತ ನಡೆಯುವಾಗ ತಂಡವಾಗಿ ಹೋಗಿ ಭಜನಾ ಸೇವೆಯನ್ನು ನಿರ್ವಿಘ್ನವಾಗಿ ನಡೆಸಿಕೊಂಡು ಬರ್ತಾ ಇರುವಂಥ ಶ್ರೀಯುತ ಗಣೇಶ್ ಅಸೇಗೋಳಿ ಸೈಟ್, ಅವರನ್ನು ಒಳಗೊಂಡ ವನಿತಕ್ಕ ಎಲ್ಲ ಸೇರಿಕೊಂಡು ಹೋಗ್ತಾರೆ. ಮಕ್ಕಳು ಕೂಡ ಬರಬೇಕು. ಡೈಲಿ ಚಂಡೆ ಚಂಡೆಯನ್ನು ಮತ್ತು ಇಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿರುವಂಥ ಶ್ರೀಯುತ ಅನೂಪ್ ಬಿ ನಾಯ್ಕ್ ವರ್ಕಾಡಿ ಅವರ ಗೌರವ ಉಪಸ್ಥಿತಿ ನಮಗೆ ಬಹಳ ಖುಷಿ ಕೊಟ್ಟಿದೆ. ದೂರದ ವರ್ಕಾಡಿಯಿಂದ ಇಲ್ಲಿಗೆ ಆಗಮಿಸಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಅನೂಪ್ ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ, ಗೌರವದ ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಬೇಕು. ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್, ನಮ್ಮ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿಯ ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಶಾಲಿನ ಗೌರವ ಶಾಲ ಹಾಕಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಅಲ್ಲಿ ಯಾವಾಗಲೂ ಚೆಂಡೆ ಡೋಳು ಬಡಿಯುವವರು ಈ ಒಂದು ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ಹುಡುಗರು, ಅವರ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ, ಇಲ್ಲಿ ಎಲ್ಲ ಹುಡುಗರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಬೇಕು. ಮತ್ತು ಭಜನೆಯಲ್ಲಿ ಸೇರುವಂಥ ಮಕ್ಕಳು ಎಲ್ಲರೂ ಹೋಗಿ ಮೇಲ್ಗಡೆ ಭಜನೆಗೆ ಹೋಗುವಂಥ ಎಲ್ಲ ಪ್ರತಿಯೊಂದು ಮಕ್ಕಳು ಕೂಡ ಭಜನೆಗೆ ಹೋಗ್ತಾ ಇದ್ರಲ್ಲ, ಒಂದು ಅತಿಥಿ ಅಭ್ಯಾಗತರ ಮುಖಸ್ಥಿತಿಯಲ್ಲಿ ಅವರಿಗೆ ಒಂದು ಫೋಟೋ ಬೇಕು. ನಮಗೆ ಮಕ್ಕಳು ಇಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರತಿ
ಪ್ರತಿ ಶನಿವಾರದಂದು ಕೂಡ ಕ್ಷೇತ್ರದಲ್ಲಿ ಬಂದು ಶನಿವಾರದ ಭಜನೆಯಲ್ಲಿ ಪಾಲ್ಗೊಂಡು ಈ ಮಕ್ಕಳು ಮಾತ್ರ ಅಲ್ಲ ಅಂಜನೆ ಈ ಮಂದಿರದ ಪೂರ ಆಡಳಿತ ಕಮಿಟಿದ ಮಾತ ಸದಸ್ಯರೇ ಸುಮಾರು ಒಂಜಿ ಮಂಡಲ ಕಾಲ ಮುಟ್ಟ ಮೂಲು ಸಂಧ್ಯಾ ಭಜನೆ ನಿರಂತರ ನಡತ್ತುಂಡು ನಂಕೊಂಜಿ ಈ ಅಯ್ಯಪ್ಪ ಸ್ವಾಮಿನ ಅದಕ್ಕೆ ಒಂಜಿ ಮಂಡಲ ಪಂಡ ಕೊಂಜಿ ವಿಶೇಷವಾಯಿನ ಒಂಜಿ ಅರ್ಥ ಉಂಡು ದಾಯ ಪಂಡಾಂಡ ಒರಿ ಶಬರಿಮಲೆಕ್ಕೆ ಯಾತ್ರೆಯನ್ನು ಮಲ್ಪೊಡ್ನಾಂಡ ಅಯ್ ಸರಿಯಾದ ಒಂಜಿ ಮಂಡಲ ಕಾಲ ವೃತ ನಿಷ್ಠೆಡು ಮಲ್ತದು ಪೋಂದಾಂಡ ಮಾತ್ರ ಆಯ್ತ ಪ್ರಯೋಜನ ಜಾಸ್ತಿ ಬೊಕ ಇತ್ತ ಮಾತ ಎಂಚಂದ ಪಡ್ಡ ಇನ್ನಿ ಮಾಲೆ ಪಾಡುವೇರು ಎಲ್ಲ ಪಿದಾಡುವೇರು ಅವಾತ್ ಸಮಾತ್ ದಾಯ ಪಂದಾಂಡ ಆಯ ನಿಷ್ಠೆಡು ಒಂಜಿ ಮಂಡಲ ಕಾಲ ವೃತ ಪತ್ತೆಂದಾಂಡ ఆయన ಆರೋಗ್ಯ ಸಮಸ್ಯೆ ಆದುಪ್ಪು ఆయన ಮಾನಸಿಕ ಸಮಸ್ಯೆ ಆಡು ఆయన ದೈಹಿಕ ಸಮಸ್ಯೆ ಪೂರಲ ಸರಿಯಾಪುಂಡು ಒಂದಕ್ಕೆ ಉದಾಹರಣೆ ದಾನೆ ಪಂದಾಂಡ ಇತ್ತೆ ಈ ಒಂಜಿ ಆತ್ ರಡು ಮೂಜಿ ನಾಲ್ ದಿನ ದುಂಬು ಒಂಜಿ ಸುದ್ದಿ ನಂಗೆ ತಿಕ್ಕಂಡು ಪುತ್ತೂರು ನಡತ್ತನ ಒರಿ ಬಾಯಿ ಬರಂದನೆಯಾಗಿ ಆ ಪುತ್ತೂರ್ದ ಕ್ಷೇತ್ರ ಶರಣಲೆತ್ತದು ಆಯ ಎರಡನೇ ಸರ್ತಿ ಪೋದು ಬಂದಾಗನೇ ಆಯಾಗೆ ಶರಣಲೆಪ್ಪನ ಶಕ್ತಿ ಆ ಅಯ್ಯಪ್ಪ ಸ್ವಾಮಿ ಒದಗಿಸೋದು ಕೊಡ್ತಿರ್ದಾಂಡ 5 ಮಿತ್ತದ ಶಕ್ತಿ ಬೇತೊಂಜಿ ಇಜ್ಜಿ ಇದಕ್ಕೆ ಮಾತ ಕಾರಣಕರ್ತ ಆ ಇಂಚಿನ ಮೂಲು ಅಯ್ಯಪ್ಪ ಸ್ವಾಮಿನ ನಿತ್ಯ ನಿರಂತರ ಕಾರ್ಯಕ್ರಮಗಳು ಪ್ರತಿ ವರ್ಷದ ಮೂಲ ಆವಂದುಪುಂಡು ಆಯ್ಕೆ ಕಾರಣಕರ್ತರಾಯಿನ ಪೂರ ಆಡಳಿತ ಕಮಿಟಿದ ಸದಸ್ಯರಿಗೆ ಯಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸವೆ ದಯಪಂದಾಂಡ ಒಂದು ಸುಮಾರು 40-45 ವರ್ಷದ ದುಂಬು ಈ ಅಸಹ್ಯಗೊಳಿದ ಪದಡು ಒವಂಜಿ ಕಟ್ಟಡಲ ಇಜ್ಜಾನ್ ಯಾನ್ ದಯಪಂದಾಂಡ ಸುಮಾರು 45 ವರ್ಷದ ದುಂಬು ಈ ಭಾಗಡು ಸುರುಕಾದ KSRP ಮೂಜಿನೇ ಪಡೆ ಮೂಲು ಬರ್ಪನ ಪೊರ್ತುಡು ಯಾನ ಕಟ್ಟಡದ ಕೆಲಸ ಮಲ್ತಿನೇ ಅಂಚಾದೆ ಮೂಲು ದಾಳ ಒಂಜಿ ಕಟ್ಟಡಲ ಇಜ್ಜಾಂಡು ಮೂಲೊಂಜಿ ಅಸೊಂಜಿ ಬೇರ್ನ ಕಲ್ಲದ ಕೋರ ಇತ್ತುಂಡು ಈ ಭಾಗಡು ಅಂಚನೆ ಒಂಜಿ ಸಾಯಿಬೇರ್ನ ಒಂಜಿ ಅಂಗಡಿ ಮಾತ್ರ ಈ ಭಾಗಡು ಇತ್ತುಂಡು 5 ಬೊಕ್ಕ ಸುರುಕಾದ 5 ಸೆನ್ಸ್ದ ಜಾಗೆನು ಓಲು ಲತ್ತದ ಕೊಡ್ತಿರು ಪಂಡ ಅವು ಅಸೇಗೋಳಿಡು ಸುರುಕಾದ್ ಅಂಚಾದ 5 ಬೊಕ್ಕ ಮೂಲು ಹೆಚ್ಚಿನ ಸಂಖ್ಯೆಡು ದೇವಸ್ಥಾನ ಲಾಂಡು ಶ್ರೀನಿವಾಸ ಶೆಟ್ಟಿ ನೇತ್ರೋತ್ಸವ ಐತಿನದ ಬೊಕ್ಕ ಮೂಲು ಹೆಚ್ಚಾದ ನಮ್ಮ ಗಣೇಶನ್ನೇ ಆರೆ ಭಜನೆ ಭಾರಿ ವಿಶೇಷವಾದ ಮುಖರ್ಜಿ ತಂದು ಮೂಲ ಭಜನೆಯನ್ನು ಮಲ್ಪನಾರು ಆರೆ ಎಂಕಲೊಟ್ಟಿಗೆಲ್ಲ ಹಲವಾರು ಭಜನಾ ಕಾರ್ಯಕ್ರಮಗಳು ಭಾಗವಹಿಸಿನಾರು ಎನ್ನ ಆತ್ಮೀಯರು ಅಂಚೆನೆ ಮೂಲು ಹೆಚ್ಚಿನ ಮಕ್ಕಳು ನಿಖಲಿನಿ ಮಹಿಳೆಯರು ಮೂಲು ಹೆಚ್ಚಿನ ಸಂಖ್ಯೆಡು ಭಾಗವಹಿಸಿದರು ಸ್ವಾಮಿಲು ಪಂಡರು ಜೋಕುಲು ದಾನೆ ಬೈಜೇರು ಪಂದಾಂಡ ಇನ್ನು ಜೋಕುಲಿಗೆ ವಿಶೇಷವಾದ ದಾದ ಪಂಡ ನಮ್ಮ ಮಾತನ್ನು ಅಲ್ಪ ಮಾರ್ಕ್ ಎತ್ತಂದಾಂಡ ಅವು ಬಾರಿ ಮಲ್ಲ ವಿಶೇಷ ಇನ್ನಿತ ಜೋಕುಲಿಗೆ ಸ್ವಲ್ಪ ತೋರ್ಮ ತಿಕ್ಕಿಲ್ಲ ಅಪ್ಪೆಲ್ಲಿಗೆ ಸಮಾಧಾನ ಆಪುಜಿ ಅವು ನೂದೇ ದಿಕ್ಕೋಡು ಅಂಚಾಗಲು ಜೋಕುಲಿನ ಮಾತ ಈ ಕಾರ್ಯಕ್ರಮ ಒಬ್ಬೇ ತೊಂಬರ್ಪುಜಿ ದಯ ಪಂಡ ಅಕಲು ನೂದು ಮಾರ್ಕ್ ಎತ್ತೋ ನೋಡು ಸ್ವಲ್ಪ ತೋರ್ಮದ ಎತ್ತನೇ ಆಗಲ ಆತ್ಮಲ್ಲ ನುಯಿಜ್ಜಿ ನಮ್ಮ ಮಾತ ಪೋನಾಗ 35 ದಿಕ್ಕಿಂದಾಂಡ ಅವು ಬಾರಿ ಮಲ್ಲ ಅಂಚಾದ ಇನ್ನಿತ ಕಾರ್ಯಕ್ರಮಕ್ಕೂ ನಮ್ಮ ಹೆಚ್ಚಿನ ಸಂಖ್ಯೆಡು ಜೋಕುಲೆಲ್ಲ ಲೆತೊಂಬರೋಡು ದಾಯ ಪಂದಾಂಡ ಇನಿ ನಮ್ಮ ಒಂತೆ ಪಿರವ ಪಂದಾಂಡ ನಮ್ಮ ಸಂಸ್ಕೃತಿ ಪೂರ ವಿದೇಶಿ ಸಂಸ್ಕೃತಿಗೆ ಒಳಪಡ್ತದೆ ಇತ್ತದಾನೆ ಆತನು ಬಂದಾಂಡ ಈ ಸಂಘ ಸಂಸ್ಥೆಯ ಭಜನೆ ನಿತ್ಯ ಕುಣಿತ ಭಜನೆ ಆವಡು ಬಾಕಿದ ಭಜನೆಯಲ್ಲಿ ಪೂರ ಈ ಭಜನಾ ಮಂದಿರದ ಅಕ್ಕಲು ಕಲ್ಪಾಂದು ಕರುಂದುಲ್ಲೇರಿ ಇನ್ನು ದಾನ ಮೋಹನ್ದಾಸ್ ಸ್ವಾಮೀಜಿಲು ಮೂಲ ಭಜನೆ ಪಂಡಿಜರು ಈಗಿನ ಭಜನೆ ಪಂಡಾರೆಗೆ ಭಾರಿ ಇಷ್ಟ ಅಂಚಾದ ಉಪ್ಪುನಾಗ ಮಾತೆರ್ಲ ತನ್ನ ಇಲ್ಲಲು ಒಂಜಿರಡ್ಡು ಭಜನೆಯನ್ನು ಪನ್ಪನೆ ಜೋಕ್ಲೆ ಪಂಡದ ಕೊರಿಯಾರ್ದಾಂಡ ಇಂಚಿನ ಕಾರ್ಯಕ್ರಮ ಜೋಕ್ಲೆನ ಎತ್ತೊಂದು ಅರ್ಪಣ ಅವಶ್ಯ ಭಾರಿ ಉಂಡು ಪನ್ನೊಂದು ನಿಕ್ಲು ಈತು ಪೊರ್ತು ಭಾರಿ ಶ್ರದ್ಧಾಭಕ್ತಿಡಿ ಈ ಕಾರ್ಯಕ್ರಮನು ಯಶಸ್ಸು ಮಲ್ತು ಕೊಡ್ತಾರೆ ನಿಕ್ಲಿಗೆ ಯಾನು ಉಡಲ್ದಿನ ಸೊಲ್ಮೆ ಸಲ್ಲಿಸ ಒಂದು ಎಂಕ್ ಪಾತೇರ ಅವಕಾಶ ಮಲ್ತು ಕೊರ್ನ ನಿಕ್ಲಿಗೆ ಮಾತೆರ್ಲ ಯಾನು ಸೊಲ್ಮೆನ್ ಸಲ್ಲಿಸ ಒಂದು ಎನ್ನರಡ್ಡು ಪಾತೇರು ಅಂತವೆ ಜೈ ಶ್ರೀರಾಮ್ ದಾನಿಯು ಮಾತ್ರ ತಂದೆ ನಮ್ಮ ಕ್ಷೇತ್ರದ ಆಪಣಂಚಿನ ಮಾತ ಕಾರ್ಯಕ್ರಮಗೂ ನಮ್ಮೊಟ್ಟಿಗೂ ಸೇರಿದು ನಮ್ಮೊಟ್ಟಿಗೂ ಇಪ್ಪನಾರು ಜಯರಾಮ್ ಶೆಟ್ಟಿ ರೇಗೆ ಸೊಲ್ಮೇಲು ಇತ್ತೆ ಅತಿಥಿ ನಕಲೆ ಮಾತಾಡಲಿ ಇಂಕ್ಲೆಲ್ಲ ಆಸೆ ಉಂಡು ನಿಕ್ಲ ಪೂರ ಶುಭ ನುಡಿಲು ಬೋರ್ಡ್ ಒಂದು ಮೂಜನೆ ಕಾರ್ಯಕ್ರಮ ರಾಜನಾಮ ಭಟ್ರಿಗೆ ಅಧ್ಯಕ್ಷತೆ ಕೊರ್ಪನ ಇಂದು ಮೂಜನೆ ಕಾರ್ಯಕ್ರಮ ಆತ ತಾಳ್ಮೆ ಬೋರ್ಡ್ ಈತ್ ಪೊರ್ತಾರ್ ಕೇನೂರು ಬಂಡಾರನ ತಾಳ್ಮೆಗೆ ಇಂಕ್ಲು ತರೆ ತಗ್ಗಾತ್ ಆರೆಗೆ ಅಭಿನಂದನೆ ಸೊಲ್ಮೆ ಸಂದವನ್ ಆರ್ನ ಆಶೀರ್ವಾದ ಪಡೆಯೊಂದು ಈತ 2 ಜನ ಕೊಂಚ ಅಭಿನಂದನೆ ಉಂಡು ಒಂಜಿ ವಿಶ್ವ ಹಿಂದೂ ಪರಿಷತ್ದ ಜವಾನ್ಯರು ಬಾರಿ ಪೊರ್ಲುದ ಬೇಲೆ ಮಾಡ್ತಾರೆ ಪ್ರತಿ ಸ್ವಾಮೀಜಿ ಬಣ್ಣಾಗಲ ನಂಗೆ ಪೊರ್ಲುಟು
ಪೂರ ಈ ಮುಲ್ಪ ಅನ್ನದಾನ ಸೇವೆ ಇಪ್ಪಾಡು, ಸ್ವಚ್ಛತಾ ಸೇವೆ ಇಪ್ಪಾಡು, ಪ್ರತಿಯೊಂದೆಲ್ಲ ಬಾರಿ ಪೊರ್ಲೋಟು ನಮ್ಮ ದ್ವಾರ ಇಪ್ಪಾಡು. ಆ ದ್ವಾರನ ಪೂರ ಮಲ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಮಾತ್ರ ಜವನರಿಗೆ ತಾರೆ ತಗ್ಗಾತು ಧನ್ಯವಾದ ಸಲ್ಲಿಸವೊಂದು ಅಕ್ಲೆಗೆಲ್ಲ ಒಂಜಿ ಶಾಲೆ ಪದ್ಧತಿ ತಾರೆ ಕೊಂಚ ಗೌರವ ಕೊರಡು ಪಂಡಿತ್ ನಮ್ಮ ಸಭಾಧ್ಯಕ್ಷರು ಆಯ್ನಂಚಿನ ಶ್ರೀ ಬಂದಲೆ ಕಡೆತ್ತ ಒಂಜಿ ಸನ್ಮಾನ ದಾದ ಪಂಡ ನಮ್ಮ ಈ 40 ದಿನ ಆಯ್ತು ಪೊರ್ಲುಡು ಈ ಕಾರ್ಯಕ್ರಮ ಆವಡನಾಂಡ ಆಯ್ತ ಆಯ್ತ ಒಂದು ಅಧ್ಯಕ್ಷತೆ ವಹಿಸುವಂಚಿನ ಜನ ಏರ್ಪಂಡ ವಿಶ್ವನಾಥ್ ನಾಯ್ಕರ್ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಟ್ಲ ಪ್ರತಿಯೊಂದು ಸಂಘ ಸಂಸ್ಥೆ ಇಟ್ಲ ಇತ್ತದು ಆ ಕಾರ್ಯಕ್ರಮನ ಆ ಕ್ಷೇತ್ರವನ್ನು ಬೆಳಗಿನ ಏರ್ಪಂಡ ತಪ್ಪತ್ತು ಈತ ನಮ್ಮ ವಿಶ್ವನಾಥ್ ನಾಯ್ಕರ್ ದಂಪತಿ ಸಮೇತ ಬರಡು ವಿಶ್ವನಾಥ್ ನಾಯ್ಕರ್ ಮಿತ್ತುಳ್ಳೇರು ದಾಯೈತೆ ಲಾಸ್ಟ್ ಮಲ್ಪೊಂಡ ಇಂಕ್ಲೆಲ್ಲ ಆಸೆ ಇತ್ತಂಡು ನನ್ನೆಲ್ಲ ಮುಗಿತಿಜಿ ಸಂಧ್ಯಾ ಭಜನೆ ಈತ ಲಾಸ್ಟ್ ಕೊಂಚ ಕುಳ್ಳುತ್ತು ನಮ್ಮ ಪ್ರಾರ್ಥನೆ ಮಲ್ಪಿರೋಂಡು ಐಗೋಸ್ಕರ ನಮ್ಮ ಲಾಸ್ಟ್ಗೆ ಸಭಾಧ್ಯಕ್ಷೆಯ ಭಾಷಣಕ್ಕೆ ತುಂಬು ಗೌರವ ಇಜಿದಂಡ ನೆಕ್ಸ್ಟ್ ಒಂಜಿ ಕಾರ್ಯಕ್ರಮ ಟಾರನ್ ಖಂಡಿತ ಸ್ವಾಮೀಜಿನ ಅಂದೇಟ್ ನೇತೃತ್ವ ಮಾಲ್ಪುಗ ಗೌರವ ಕೊರೋಡೆ ಒಂಜಿ ಸಂಸ್ಕಾರಲ 40 ದಿನಲ ಮಂದಿರಗೂ ಬತ್ತದು ಈ ಭಜನಾ ಸಂಕೀರ್ತನ ಸೇವೆಟ್ ಓಲ ಪ್ರತಿಫಲಾಪೇಕ್ಷೆ ಇಜ್ಜಂದೆ ಆನ ಬೈಕ್ಟೆ ಪ್ರತಿಯೊಂದು ಐಟಮ್ಲ ತರ್ಪವನಂಚಿನ ವ್ಯವಸ್ಥೆ ಈ ಅನ್ನದಾನ ಕಂಪ್ಲೀಟ್ ಜವಾಬ್ದಾರಿಯನ್ನು ವಿಶ್ವನಾಥ್ ನಾಯ್ಕರು ವಹಿಸ್ಕೊಂಡೇರು. ಆ ಅನ್ನದಾನ ಸೇವೆಯೆಲ್ಲ ಭಾರಿ ಪೊರ್ಲು ಮಾತುಕೊಳ್ತಾರೆ. ಪ್ರತಿದಿನ ಅಡುಗೆಗೆ ಬೋಡಾಯಿನಂಚಿನ ವ್ಯವಸ್ಥೆ ನಮ್ಮ ಧಾರ್ಮಿಕವಾದ ವೈದಿಕವಾದ ಅವನಂಚಿನ ಮಾತಾ ವ್ಯವಸ್ಥೆಗಳ ಪರಿಕರಣ ಕೊಣಪುನ ವ್ಯವಸ್ಥೆ ಎಲ್ಲ ಆರೆ ಅಯ್ಯಪ್ಪಗೆ ಪ್ರತಿ ಸಾರಿಲ್ಲ ಆರು ಎಣ್ಣೆ ಎಲ್ಲ ತರ್ಪವನು ಬೇತೆ ದೇವಸ್ಥಾನ ಇಡ್ತೀವಿ ಎಣ್ಣೆ ಆ ಬೈಕ್ಟ್ ಬತ್ತೊಂದು ಬರ್ಪನಂಚಿನ ವ್ಯವಸ್ಥೆ ಇದನ್ನು ಪೂರ ವಾ ಪ್ರತಿಫಲಾಪೇಕ್ಷೆ ಇಜ್ಜಂದೆ ಮಾಡ್ಕೊಂಬತ್ತಿನಂಚಿನ ವಿಶ್ವನಾಥ್ ನಾಯ್ಕರಿಗೆ ಜೋರಾದ ತಾಟಿ ಬಿಟ್ಟದು ಆರೆಗೆ ಒಂಜಿ ಗೌರವ ಕೊರಡು ವೇದಿಕೆ ಇಟ್ಟಿನ ಮಾತ ಅತಿಥಿನಕುಲು ದುಂಬು ಬತ್ತದು ಅರೆ ಶಾಲೆ ಪೊದತದು ಈ ಒಂಜಿ ಶಾಲೆ ಹಾರ ಬೊಕ್ಕ ನೆಂಪುದ ಕಾಣಿಕೆ ಈತೆ ಎಲ್ಲಿಯ ಗೌರವ ಆಂಡಲ ಮಲ್ಲ ಗೆಸ್ಟ್ ನಕಲು ವೇದಿಕೆ ಉಳ್ಳೇರು ಅಂಚಿನ ಸಮಾಜಮುಖಿ ಹಿತಚಿಂತಕರ ಆಯ್ನಂಚಿನ ನಮ್ಮ ರಾಜಾರಾಮ್ ಭಟ್ರನ ಉಪಸ್ಥಿತಿ ಈ ಒಂಜಿ ಸನ್ಮಾನ ಅವನ್ನೊಂಡು ಬಂದಲೆ ಬೊಕ್ಕೊಂಜಿ ವಿಷಯದಾದ ಪಂಡ ವಿಶ್ವನಾಥ್ ನಾಯ್ಕರು ಕಾಸಲ ಪಾಡುವೆರು ಬೇಲೆಲ್ಲ ಮಲ್ಪೇರು ಹಾರ್ಡ್ ವರ್ಕ್ ಪಂಡ ಕಠಿಣ ಶ್ರಮ ಪಂಡ ತಪ್ಪತ್ತು ಅಂಚಿನ ಒಂಜಿ ಅನ್ನೇರು ವಿಶ್ವನಾಥ್ ನಾಯ್ಕರು ಆರ ಧರ್ಮಪತ್ನಿಲ ಸೇವೆ ಉಂಡುಂದೇಟು ಧರ್ಮಪತ್ನಿ ಇಂಚಪಂಡ ಆರ್ನೊಟ್ಟಿಗೆ ಯಾರೆಲ್ಲ ತಿರುಗೋದಿಪ್ಪೇರು ರಾತ್ರಿ 11 ಗಂಟೆ ಪೋನಾಗ ಆಂಡಲ್ಲ ಆಕಳಿಗೆ ಈ ಒಂಜಿ ಸೇವೆ ಮಲ್ಪನಂಚಿನ ಸೌಭಾಗ್ಯನ ಅಯ್ಯಪ್ಪ ಸ್ವಾಮಿ ಕೊಡ್ತಾರೆ ನನಾದ ಸೇವೆ ಮಲ್ಪನಂಚಿನ ಸೌಭಾಗ್ಯನ ಅಯ್ಯಪ್ಪ ಸ್ವಾಮಿ ದೇವರು ಕೊರಡೆ ಬಂಡತೆ ವಿನಂತಿ ಮಾಡ್ತಂದು ಪ್ರಾರ್ಥನೆ ಮಾಡ್ತಂದು ಆಕಳಿಗೆ ತಾಟಿ ಬಡ್ದು ಅಭಿನಂದನೆ ಕೊರ್ಕ ಸೊಲ್ಮೇಲು ವಿಶ್ವನಾಥ್ ನಾಯ್ಕರೇ ಸೀತಾವಿ ನಾಯಕ್ ಅಂಚನೆ ಪ್ರವೀಣ್ಲ ಭಾಸ್ಕರ್ಗಳ ಧನ್ಯವಾದಗಳು. ಇದೀಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಅಧ್ಯಕ್ಷೀಯ ಭಾಷಣಕ್ಕೆ ನಾವೆಲ್ಲರೂ ಧ್ವನಿ ಕೊಡೋಣ. ರಾಜಾರಾಮ್ ಭಟ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಅಸೈಗೋಳಿಯ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಕಳೆದ 48 ದಿವಸಗಳಿಂದ ನಡೀತಾ ಇರುವಂತಹ ಈ ಸಂಧ್ಯಾ ಭಜನಾ ಸಂಕೀರ್ತನೆ ಕಾರ್ಯಕ್ರಮದ ಕೊನೆಯ ದಿವಸದ ಕಾರ್ಯಕ್ರಮ ಇದು. ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುವಂತಹ ನಿತ್ಯ ಮಂತ್ರದೊಂದಿಗೆ ಸ್ವಾಮಿಗೆ ಶರಣಾಗಿ ಪೂರ್ಣ ಪ್ರಸಾದವನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇರುವಂತಹ ಈ ಜನಪದರಲ್ಲಿ ಮತ್ತೊಮ್ಮೆ ಭಕ್ತಿಯನ್ನು ಉದ್ದೀಪನ ಮಾಡುವಂಥ ಪ್ರಯತ್ನವನ್ನು ಈ ಅಯ್ಯಪ್ಪ ಸ್ವಾಮಿ ಮಂದಿರದವರು ಮಾಡ್ತಾ ಇದ್ದದ್ದನ್ನು ತುಂಬ ಸಂತೋಷ ಅಂತ ನನಗೆ ಅನಿಸ್ತದೆ. ಹಿರಿಯರು ಇದನ್ನೇ ಹೇಳಿದ್ದಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕುರುಂಕರಣೆ. ಮನುಜ ಗೋವಿಂದನನ್ನು ಭಜನೆ ಮಾಡು, ಗೋವಿಂದನ ಸೇವೆ ಮಾಡು, ಅದೊಂದೇ ನಿನಗೆ ಪಾರಮಾರ್ಥಿಕವಾದ ಸತ್ಯ, ಅದುವೇ ಪಾರಮಾರ್ಥಿಕವಾದ ದಾರಿ, ಅದುವೇ ಮೋಕ್ಷವನ್ನು ಪಡೆಯುವ ದಾರಿ ಅಂತ ಶಿವನ ಅವತಾರವೇ ಆಗಿದ್ದಂತಹ ಶಂಕರಾಚಾರ್ಯರು ನಮಗೆ ಹೇಳಿದ್ದಾರೆ.
ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಆ ಕೊನೆಯ ಕಾಲ ಸನ್ನಿಹಿತವಾದಾಗ ನಹಿ ನಹಿ ರಕ್ಷತಿ ಡೋಕುರಂಕರಣೆ, ನೀನು ಕಲಿತು ಯಾವ ವಿದ್ಯೆಯೂ ನಿನ್ನ ಪ್ರಯೋಜನಕ್ಕೆ ಬರುವುದಿಲ್ಲ. ನಿನಗೆ ಪ್ರಯೋಜನಕ್ಕೆ ಬರುವುದು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ಯಾವ ಹೆಸರಲ್ಲಾದರೂ ಕೂಡ ದೇವರನ್ನು ನಾವು ಕರೀತೇವೆ. 33 ಕೋಟಿ ದೇವತೆಗಳನ್ನು ನಾವು ಪೂಜೆ ಮಾಡ್ತೇವೆ. 33 ಕೋಟಿ ದೇವತೆಗಳು ಯಾರು ಅಂತಂದರೆ 32 ಕೋಟಿಯ 99,99,999 ಕೂಡಿಸು 33 ಕೋಟಿ ಅಲ್ಲ. 33 ಕೋಟಿ ಅಂದರೆ 33 ವರ್ಗದ ದೇವರುಗಳು. 33 ವರ್ಗದ ದೇವರುಗಳು, ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಜನಕನಾದ ಬ್ರಹ್ಮ, ಪಾಲನಾಕರ್ತವಾದ ವಿಷ್ಣು. ಇದು 33 ದೇವರುಗಳ ವರ್ಗ. ಅಷ್ಟೇ ದೊಡ್ಡ ಸಂಶಯಗಳು. 33 ಕೋಟಿ ದೇವರುಗಳಿಗೆ ನಿಕ್ಲೆಗೆ ಪಲ್ಲೆ ದೇವರನ್ನ ಪುದರ ಪಲ್ಲೆ ಅಂತ ಕೇಳ್ತಾರೆ ತುಂಟ ಮಕ್ಕಳು. ಆದರೆ ನಾವು ಯಥಾರ್ಥವನ್ನು ತಿಳ್ಕೊಂಡು ಭಕ್ತಿ ಮಾಡಲಿಕ್ಕೆ ಸಾಧ್ಯ. ಆದರೆ ಸಭೆಯಲ್ಲೆಲ್ಲ ನೀವು ಅಯ್ಯಪ್ಪನ ಭಕ್ತರು ಸೇರಿದ್ದೀರಿ. ನಿಮ್ಮ ನಿಷ್ಠೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ, ಜಯಣ್ಣ, ನಾನು ಪ್ರಶ್ನೆ ಮಾಡೋದಿಲ್ಲ. ನನ್ನ ಒಂದು ಜಿಜ್ಞಾಸೆಯನ್ನು ತ್ಯಾಗ ನಿಮ್ಮ ಮುಂದೆ ಇಡುತ್ತೇನೆ. ನನ್ನ ಒಂದು ಜಿಜ್ಞಾಸೆ ಇದೆ. ಹರಿಹರ ಸೂತ್ರನಾದ ಅಯ್ಯಪ್ಪ, ಆತನ ಕಾಲ ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ. ನಾವು ಓದಿದ ಧರ್ಮಶಾಸ್ತ್ರ ಹೌದು ಅಂತ ಆದರೆ ಈ ಅಯ್ಯಪ್ಪನ ಕಾಲ ಅದು ಕೃತಯುಗ. ಯಾವಾಗ ಹರಿಹರರು ಸಮಾಗಮ ಆದದ್ದು? ದೇವರು ರಾಕ್ಷಸರ ಜೊತೆ ಸೇರಿಕೊಂಡು ಸಮುದ್ರದ ಮಂಥನ ಮಾಡಿದಾಗ, ರಾಮಕೃಷ್ಣನಂತ ಕೇಳಲಿ, ಮಂಥನ ಮಾಡಿದಾಗ ಅಮೃತ ಹೊರಗೆ ಬಂದು ಹೇಗೆ ಅಧ್ಯಕ್ಷ ಭಾಷಣದಲ್ಲಿ ಹೊಸ ಅಮೃತ ಹೊರ ಬರಬೇಕು, ಆ ಸಮುದ್ರ ಮಂಥನದ ಅಮೃತ ಹೊರ ಬಂತು. ಜಗಳ ಆಯಿತು ದೇವರಿಗೂ ರಾಕ್ಷಸರಿಗೂ, ನಮಗೆ ಮೊದಲು. ಆಗ ಮಹಾವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಆ ಅಮೃತ ಕಲಶವನ್ನು ಹೊತ್ತುಕೊಂಡು ದೇವರುಗಳಿಗೆ ರಾಕ್ಷಸರಿಗೆ ಹಂಚಿದ್ರಂತೆ. ಪರಸ್ಪರ ಗಲಾಟೆ ಆಯಿತು. ಅಮೃತವನ್ನು ದೇವರ ಕಡೆಗೆ ಹಂಚಿ ಆಯಿತು, ರಾಕ್ಷಸರಿಗೆ ಏನೂ ಸಿಗಲಿಲ್ಲ. ಅದು ವಿಧಿ ನಿಯಮ. ಈ ದುರ್ಜನ ಸಜ್ಜನ ಸಂಗ್ರಾಮ ಯುಗಾಂತರ ನಡ್ಕೊಂಡು ಬಂದಿದೆ. ಒಳ್ಳೆಯವರು ಕೆಟ್ಟವರಿಗೆ ಯುದ್ಧ, ಎಲ್ಲೂ ಕೂಡ ಈಗ ಒಳ್ಳೆಯವರೇ ಗೆದ್ದದ್ದು. ದುರ್ಡರು ಗೆದ್ದದ್ದು ತಾತ್ಕಾಲಿಕವಾಗಿ ಮಾತ್ರ, 1, 2, 3 ದಿವಸ, 4 ದಿವಸ. ಅಂತಿಮವಾಗಿ ಗೆದ್ದದ್ದು ಶಿಷ್ಟ ಸಮಾಜ. ಆಗ ಹರಿಹರರ ಮಧ್ಯೆ ಸಮಾಗಮ ಆಗಿ ಅಯ್ಯಪ್ಪ ಜನಿಸಿದ. ಅದು ನಾವು ಕಂಡ ಸತ್ಯ. ಯುಗಗಳ ಹಿಂದೆ, ಈಗ ಲೆಕ್ಕ ಹಾಕಿದರೆ 4 ಲಕ್ಷ ವರ್ಷಗಳ ಹಿಂದೆ ನಡೆದಂಥ ಘಟನೆ. ತ್ಯಾಗಮ್ಮವರೇ, 4 ಲಕ್ಷ ವರ್ಷಗಳ ಹಿಂದೆ ನಡೆದ ಘಟನೆ ಅದು, ಅಯ್ಯಪ್ಪನ ಜನನ. ಇದು ಯಾರು ವಾವರ? ಈ ಮತ ಆರಂಭ ಆದದ್ದು ಯಾವಾಗ? ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಡವಾ? ಹೋಗೋದಂತೆ, ತೆಂಗಿನಕಾಯಿಯನ್ನು ಒಡೆಯುವುದಂತೆ, ಅವನ ಡಬ್ಬಿಗೆ ಹಣ ಹಾಕೋದಂತೆ, ಅವನ ಮುಂದೆ ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳೋದಂತೆ.
ನಾವು ಯೋಚನೆ ಮಾಡಬೇಕು, ಅಗತ್ಯ ಇದೆ. ಇವತ್ತು ಸದಾಶಿವ ಶೆಟ್ಟರ ಹೆಸರಲ್ಲಿ ಒಂದು ಮಂದಿರ ನೀವು ಮಾಡ್ತೀರಿ. ಆ ಮಂದಿರದಲ್ಲಿ ಆಗುವಂಥ ಧಾರ್ಮಿಕ ವಿಧಿವಿಧಾನಗಳ ಮಧ್ಯೆ ಸಂಸ್ಕಾರ ಕೊಡುವಂಥ ಪ್ರಯತ್ನ ಕೂಡ ಮಾಡಬೇಕು. ಜನಕ್ಕೆ ಸತ್ಯ ಹೇಳುವ ಕೆಲಸ ನಡೀಬೇಕು. ಅಯ್ಯಪ್ಪ ಯಾವಾಗ, ವಾವರ ಯಾವಾಗ, ಈ ಕ್ರೂಢ ನಂಬಿಕೆ ಯಾವಾಗ, ಎಷ್ಟು ಕಾಲವರೆಗೂ ಕೂಡ ಈ ಕ್ರೂಢ ನಂಬಿಕೆ ನಡ್ಕೊಂಡೇ ಬರಬೇಕು. ಗಂಭೀರ ಚಿಂತನೆ ಮಾಡಬೇಕು ನಾವು. ಇನ್ನು ಉಳಿದಂತೆ 48 ದಿವಸಗಳ ಕಾಲ ಒಂದು ಅದ್ಭುತವಾದ ಧಾರ್ಮಿಕ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಟ್ಟಿದ್ದೀರಿ. ಅದ್ಭುತವಾದ ಧಾರ್ಮಿಕ ಕಾರ್ಯಕ್ರಮ. ಅಸೇಗುಳ ಅಯ್ಯಪ್ಪ ಮಂದಿರ ಸಮಾಜಕ್ಕೆ ಕೊಟ್ಟಂಥ ಒಂದು ಧಾರ್ಮಿಕ ಮಾರ್ಗದರ್ಶನ ಅದು ಅನನ್ಯವಾದದ್ದು. ಬೇರೆ ಯಾವುದೇ ಒಂದು ಭಜನಾ ಮಂದಿರ, ಧಾರ್ಮಿಕ ಮಂದಿರ ಕೊಡದಂಥ ಒಂದು ಅನನ್ಯವಾದ ಒಂದು ಧಾರ್ಮಿಕ ಕಲ್ಪನೆಯನ್ನು ಸಮಾಜಕ್ಕೆ ನೀವು ಕೊಟ್ಟಿದ್ದೀರಿ. 48 ದಿವಸಗಳ ಕಾಲ ನಾವು ಹಿಂದೂಗಳು, ನಾನು ಸನಾತನ ಧರ್ಮೀಯರು ಒಟ್ಟು ಸೇರ್ಲಿಕ್ಕೆ ಆಗ್ತದೆ, 48 ದಿವಸಕ್ಕೂ ನಾವು ಒಟ್ಟಿಗೆ ಸೇರ್ಲಿಕ್ಕೆ ಆಗ್ತದೆ ಅಂತ ಸಮಾಜಕ್ಕೆ ತೋರಿಸಿದೆಯಲ್ಲ, ಇದು ಅದ್ಭುತ. ಈ 41 ದಿವಸ ನಾವು ಒಟ್ಟು ಸೇರಿದ್ದು 48 ವರ್ಷಗಳ ಕಾಲ ಈ ಒಟ್ಟು ಸೇರಿಗೆ ಮುಂದುವರಿಯಲಿ. 480 ವರ್ಷಗಳ ಕಾಲ ಈ ಸಮಾಗಮ ಮುಂದುವರಿಯಲಿ. ಯುಗಾಂತರವರೆಗೂ ಕೂಡ ಈ ಒಗ್ಗಟ್ಟು ಮುಂದುವರಿಯಲಿ ಅಂತ ಹೇಳ್ಕೊಂಡು ದೇವರು ಒಳ್ಳೇದು ಮಾಡಲಿ. ಬಂಧುಗಳೇ, ನಮ್ಮ ರಾಜಾರಾಮ್ ಭಟ್ರವರ ಸೇವೆ, ಅವರ ಒಂದು ನಮ್ಮೊಂದಿಗೆ ಇರುವಂಥ ಅವಿನೋಭ ಸಂಬಂಧ ಎಷ್ಟು ಅಂತ ಹೇಳಿದರೆ, ನಮ್ಮ ಯಾವುದೇ ಇರಲಿ ಫಸ್ಟ್ ಅವರಿಗೆ ಆಮಂತ್ರಣ ಪತ್ರಿಕೆ ಕಳಿಸ್ತೇವೆ. ವಿಶೇಷವಾಗಿ ಇವತ್ತು ಭಜನಾ ಸಂಕೀರ್ತನ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದರೆ ಅಷ್ಟು ದೊಡ್ಡ ದೀಪವನ್ನು ಅವರು ಕೊಂಡೋಗಿ ಅಂತೇಳಿ, ಅದು ಏನು ಏಕೆ ಅಂತೇಳಿ ಕೇಳಲೇ ಇಲ್ಲ ಅವರು. ಅಂದರೆ ನಮ್ಮ ಸಂಸ್ಕಾರ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಅಪಾರ ಭಯ ಭಕ್ತಿ ಇಟ್ಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ, ಆದರ್ಶಪ್ರಾಯರಾಗಿ, ಮೊನ್ನೆ ಶಿವಕೋಟಿ ನಮ್ಮ ಪಂಚಾಕ್ಷರಿ ಜಪ ಯಜ್ಞ ನಡೆಯಿತು. ಅದಕ್ಕೆ 3 ಬಸ್ಸುಗಳು ಬೇಕು ಸರ್. ಇಲ್ಲಿಂದ ಹೋಗಿ ಬರಬೇಕಾದ್ರೆ ಭಕ್ತರು ಹೋಗುವಾಗ ನಡೆದುಕೊಂಡು ಪಾದಯಾತ್ರೆಯಲ್ಲಿ ಹೋಗಿ ಆಯಿತು, ಬರಬೇಕು ಅಂತಾದರೂ ವಾಪಸ್ ಪಾದಯಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಬಸ್ಸಿನ ವ್ಯವಸ್ಥೆ ಬೇಕು ಅಂತೇಳಿ ಒಂದು ದಿನದ ಹಿಂದೆ ಹೋಗಿ ವಿನಂತಿ ಮಾಡಿಕೊಂಡಾಗ ಖಂಡಿತ ಕಳಿಸ್ತೇನೆ ಅಂತೇಳಿ ಆ 3 ಬಸ್ಸುಗಳನ್ನು ಕೊಡುವಂಥ ದಯಾಮಯಿ ಅರ್ಧ ಗಂಟೆಯಲ್ಲಿ ಕೊಟ್ಟದ್ದು ಅಂತ ಹೇಳಿದರೆ ಲೆಕ್ಕ ಹಾಕಿ, ನಮ್ಮ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅವರು ರಕ್ತಗತವಾಗಿ ಅಳವಡಿಸ್ಕೊಂಡಂಥ ನಿಲುವುಗಳೇ ಮುಖ್ಯ ಕಾರಣ ಅಂತ ಹೇಳಿಕೊಂಡು, ವಿಶೇಷವಾಗಿ ಇಷ್ಟೊತ್ತು ಸುಮಾರು 6 ಗಂಟೆಗೆ ಬಂದು 10 ಗಂಟೆ ತನಕ ಇಂಥ ದೊಡ್ಡ ಹಿರಿಯರವರು, ನಮ್ಮೆಲ್ಲರ ಮಾರ್ಗದರ್ಶಕರು ಇಷ್ಟೊತ್ತು ಉಪಸ್ಥಿತರಿದ್ದು ಅಧ್ಯಕ್ಷೀಯ ಭಾಷಣವನ್ನು ನುಡಿದಿರಿ, ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಿರಿ ಸರ್. ನಮ್ಮ ರಾಜಾರಾಮ್ ಭಟ್ರವರಿಗೆ ಸೇರಿರುವ ಎಲ್ಲ ನಮ್ಮ ಭಕ್ತಾಭಿಮಾನಿಗಳು ಚಪ್ಪಾಳೆಯೊಂದಿಗೆ ಬೇಡ, ಪ್ರೀತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವ. ಧನ್ಯವಾದಗಳು ನಮ್ಮ ರಾಜಾರಾಮ್ ಭಟ್ರವರಿಗೆ. ಇದೀಗ ನಮ್ರತನಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಮ್ರತ ಹೋಗಿ ಪಡೆದುಕೋ. ಯಾಕೆಂತಂದರೆ ಪ್ರತಿದಿನ ಭಜನಾ ಸಂಧ್ಯಾ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಿದ ನಮ್ರತ ಇವರಿಗೆ ನಮ್ಮ ಅನೂಪ್ ಬಿ ನಾಯ್ಕ್ ವರ್ಕಾಡಿ ಇವರು ಸಣ್ಣದೊಂದು ನೆನಪಿನ ಕಾಣಿಕೆ ನೀಡಿ ನಮ್ಮ ಈ ಒಂದು ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಂಧ್ಯಾ ಭಜನಾ ಕಾರ್ಯಕ್ರಮದಲ್ಲಿ ಪ್ರತಿದಿನ ಆಗಮಿಸಿ ನಮಗೆ ಸೇವೆ ಫೋಟೋದ ಮುಖಾನ ಫೋಟೋ ತೆಗೆದು ಸಲ್ಲಿಸುವುದರೊಂದಿಗೆ ನೆನಪು ಮಾಡಿದಂಥ ಅವರಿಗೆ ಧನ್ಯವಾದ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥ ನಮ್ರತ ಇವರಿಗೆ ವಂದನೆಗಳು. ಇದೀಗ ಸರ್ವರಿಗೂ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ರಮೇಶ್ ಅಣ್ಣನಿಗೆಲ್ಲ ಸನ್ಮಾನ ಮಾಡಬೇಕಿತ್ತು. ರಾಜಾರಾಮ್ ಭಟ್ರೆ, ಆನಂದ ಮಾಷ ಆಗಿರ್ಬೋದು, ನಮ್ಮ ಟ್ರಸ್ಟಿಗಳು ಆಗಿರ್ಬೋದು, ತುಂಬ ಮಂದಿ ಸೇವೆಯನ್ನು ನೀಡಿದಿರಿ. ಅವರೆಲ್ಲರ ಹೆಸರನ್ನು ಹೇಳಲಿಕ್ಕೆ ಇಲ್ಲಿ ಸಮಯ ಕಡಿಮೆ ಆಗ್ತದೆ. ದಯವಿಟ್ಟು ಯಾರೆಲ್ಲ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸಿದಿರೋ ಅವರಿಗೆಲ್ಲರಿಗೂ ಅಯ್ಯಪ್ಪ ಸ್ವಾಮಿ ದೇವರು ದೀರ್ಘಾಯುಷ್ಯವನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಬೇಕು ಅಂತೇಳಿ ರಾಮಕೃಷ್ಣ ಭಟ್ಟರವರಲ್ಲಿ ವಿನಂತಿ ಮಾಡ್ತೇನೆ. ಮಂದಿರ ಅಸೇಗುಲಿ ಇದರ 48 ದಿನಗಳ ಸಂಧ್ಯಾ ಭಜನಾ ಸಂಕೀರ್ತನದ ಈ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಗುರುಗಳಾದ ಶ್ರೀ ರಾಜಾರಾಮ್ ಭಟ್ ಇವರಿಗೆ ಧನ್ಯವಾದಗಳು. ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರಿಗೂ ಧನ್ಯವಾದಗಳು. ಹಾಗೂ ದೀಪ ಪ್ರಜ್ವಲನೆ ಮಾಡಿದ ಕೂಲೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಗೌರವ ಉಪಸ್ಥಿತಿ ಇರುವ ನಮ್ಮ ಶ್ರೀ ರವಿಶಂಕರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹಾಗೂ ರಾಧಾಕೃಷ್ಣ ಹುಮಿಯಾ, ಪ್ರವೀಣ್ ಬಗಮಿಲ, ಸ್ವಪ್ನಾವಿ ಶೆಟ್ಟಿ, ಸಚಿತ್ ಮುಡಿಪು, ಮಟನ್ ರಾಜ ಹಾಗೂ ರಮೇಶ್ ರೈ ಕೆಳಗಿನ ಮನೆ, ರಾಜೇಶ್ ಶೆಟ್ಟಿ ಪಜಿರುಗುತ್ತು, ಅನುಪು ನಾಯ್ಕ್ ವರ್ಕಾಡಿ, ಮುರಳಿ ಕೊಣಜೆ ಹಾಗೂ ಜ್ಯೋತಿಕೋಟೆ ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಪರಂಜ್ಯೋತಿ ಮಾತೃ ಮಂಡಳಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವೀರಕೇಸರಿ ಶಾಖೆ ಹಾಗೂ ನಾಗರಮ್ಮ ಭಜನಾ ಮಂಡಳಿ, ಜವನೇರು ಪಟ್ಟೂರಿ, ಕೊರಗಜ್ಜ ಗುಲ್ಗಜ್ಜ ಸೇವಾ ಸಮಿತಿ,
ದಡ ಶ್ರೀ ಆದಿಶಕ್ತಿ ಭಜನಾ ಮಂಡಳಿ ದಡ ಸೇನಾಪರಿ ಇವರೆಲ್ಲರಿಗೂ ಧನ್ಯವಾದ ಗೆಲ್ಲುತ್ತಾ ಬಂದಂಥ ತ್ಯಾಗಂ ಹರೇಕಲ ಹಾಗೂ ನಮ್ಮ ಆತ್ಮೀಯ ಆನಂದ್ ಮಾಸ್ಟರ್ ಅವರು ಹಾಗೂ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರಿಗೂ ಟ್ರಸ್ಟ್ನ ಅಧ್ಯಕ್ಷರಿಗೂ ಹಾಗೂ ನಮ್ಮ 48 ದಿನ ಸಂಧ್ಯಾ ಭಜನದ ಅಧ್ಯಕ್ಷರಿಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಹಾಗೂ ಇವತ್ತಿನ ಈ ಪತ್ರಿಕಾ ಮಾಧ್ಯಮ ಹಾಗೂ ಚಾನೆಲ್ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಧನ್ಯವಾದ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.